ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟರ್ ಇದರ ಉಳ್ಳಾಲ ಡಿಸ್ಟ್ರಿಕ್ಟ್ ಇದರ ಪ್ರಥಮ ಸಭೆಯಾಗಿರುತ್ತದೆ. ಈ ಸಭೆಗೆ ಆಗಮಿಸಿದ ಎಲ್ಲ ಅತಿಥಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಸಭಾಂಗಣದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮದ ಆರಂಭವು ಕಿರಾತ್ನ ಮೂಲಕವಾಗಿರುತ್ತದೆ. ಆದ್ದರಿಂದ ಇಂದಿನ ಈ ಕಾರ್ಯಕ್ರಮದ ಪ್ರಾರಂಭವು ಕಿರಾತ್ನ ಮೂಲಕವಾಗಿರುತ್ತದೆ. ಕಿರಾತ್ಗಾಗಿ ಬ್ರದರ್ ಶಕೀಲ್ CH ಇವರನ್ನು ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಇಮ್ತಿಯಾಜ್ ಅಹಮದ್ ಮತ್ತು ಈ ಸಂಘಟನೆಯ ಸ್ಥಾಪಕ ಸದಸ್ಯರಾದ ಇಕ್ಬಾಲ್ ಹಸನ್ ರವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕೆಂದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲ್ಲೀನ್ ಆಮೀನ್ ಸದಕಲ್ಲಾಹುಲ್ ಅಲೀಮ್. ಮುಸ್ಲಿಂ ಸಮುದಾಯದಲ್ಲಿ ಬ್ಯಾರಿ, ಉರ್ದು, ನವಾಯ್, ಮಲಯಾಳಂ ಈ ಭಾಷೆಗಳನ್ನಾಡುವ ಈ ಸಮುದಾಯದ ಕ್ರೀಡಾಪಟುಗಳನ್ನು ಮತ್ತು ಈ ಸಮುದಾಯದಲ್ಲಿ ಬೆಳೆದು ಬರುತ್ತಿರುವಂತಹ ಉದಯೋನ್ಮುಖ ಕ್ರೀಡೆಯಲ್ಲಿ ಆಸಕ್ತಿ ಇರುವ, ಆಟಗಳಲ್ಲಿ ಆಸಕ್ತಿ ಇರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ರೂಪಿಸುವಲ್ಲಿ ಮತ್ತು ಅವರಿಗೆ ಅವರ ಗುರಿಯನ್ನು ಮುಟ್ಟುವಡೆಗೆ ಸರಿಯಾದ ಒಂದು ದಿಕ್ಕನ್ನು ತೋರಿಸುವಲ್ಲಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕದಾದ್ಯಂತ ಸ್ಥಾಪನೆಗೊಂಡು ಕಾರ್ಯಾಚರಿಸುತ್ತಿದೆ. ಈ ವಿಭಾಗವಾಗಿ ಪುತ್ತೂರು, ಬೆಳ್ತಂಗಡಿ ಇನ್ನಿತರ ಹಲವು ಕಡೆಗಳಲ್ಲಿ ಕೂಡ ಒಂದು ಜಿಲ್ಲಾ ಮಟ್ಟದ ಸ್ಥಾಪನೆಯಾಗಿದೆ. ಈ ನಿಟ್ಟಿನಲ್ಲಿ ಇಂದು ನಾವು ಉಳ್ಳಾಲ ಜಿಲ್ಲಾ ಮಟ್ಟದ ಘಟಕ ಸ್ಥಾಪನೆ ಈ ಸಂದರ್ಭದಲ್ಲಿ ನಾವಿದ್ದೇವೆ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಇಮ್ತಿಯಾಜ್ ಅಹಮದ್ ಇವರನ್ನು ನಾನು ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಫಿ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ನಮ್ಮೊಂದಿಗೆ ಇರುವ ಇಕ್ಬಾಲ್ ಹಸನ್, ಶ್ರೀಯುತ ಜನಾಬ್ ಇಕ್ಬಾಲ್ ಹಸನ್ ಸ್ಥಾಪಕ ಸದಸ್ಯರು, ಇವರನ್ನು ಕೂಡ ಬಹಳ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಫಯಾಜ್ ಪಟ್ಲಾರ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಸ್ಥಾಪಕ ಸದಸ್ಯರುಗಳಿರುವ ಫಯಾಜ್ ಪಟ್ಲ, ನಜೀರ್ ಅಹಮದುಲ್ಲಾಲ, ಇಮ್ತಿಯಾಜ್ ಅಲೇಕಲ, ಮೊಹಮ್ಮದ್ ರಿಯಾಜ್ ಅಲೇಕೋಟೆ, ಶಾಫಿ ಅಲೇಕೋಟೆ ಇವರನ್ನು ಕೂಡ ಗೌರವಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಊರಿನ ಉಳ್ಳಾಲದಾದ್ಯಂತಿರುವ ಹಿರಿಯ ಉದಯೋನ್ಮುಖ ಕ್ರೀಡಾಪಟುಗಳೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಮಾಧ್ಯಮ ಮಿತ್ರದವರನ್ನು ಕೂಡ ಸ್ವಾಗತಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಇದೀಗ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ಈ ಸಂಘಟನೆಯ ಧ್ಯೇಯ ಉದ್ದೇಶ, ಕಾರ್ಯಕ್ರಮದ ರೂಪೀಕರಣ, ಈ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಮಾತನಾಡಲಿದ್ದಾರೆ. ಜನಾಬ್ ಇಮ್ತಿಯಾಜ್ ಅಹಮದ್ ಇವರನ್ನು
ಎಂಪವರ್ಮೆಂಟ್ ಅಸೋಸಿಯೇಷನ್ ಅವ್ರ ಫಾರ್ಮೇಷನ್ ಆಗಬೇಕು ಮೊದಲು, അല്ലെങ്കിൽ ഇതൊരു കമ്മിറ്റി ആഗ്രഹിക്കുന്നു, അല്ലെങ്കിൽ ഇതൊരു സ്റ്റെപ്പ് എടുക്കുന്നു, ഇതൊരു അസോസിയേഷൻ്റെ ഒരു പ്രസിഡന്റ് ആ സെക്രട്ടറി അല്ലെങ്കിൽ എന്തിനു പൊസിഷൻ എടുത്തിരിക്കുന്നു. യുണൈറ്റഡ് എംപവർമെന്റ് അസോസിയേഷൻ എന്തിനെ ചൊന്നത് ക്ലിയർ ആയിട്ട് കൊണ്ടുവരതായിട്ട് ഫസ്റ്റ് സ്റ്റെപ്പ്. നാங்கள் എന്തിനെ ഒന്നില്ലാണ്ട് ഒരു അസോസിയേഷൻ്റെ പ്രസിഡന്റ് ആ സെക്രട്ടറി അല്ലെങ്കിൽ ടൂർണമെന്റ് സെക്രട്ടറി അല്ലെങ്കിൽ എന്തിനാ അതിലൊരു ഫായ്ദ ಇಲ್ಲ. It's just for name sake and out. So ಇದೊಂದು ಅಸೋಸಿಯೇಷನ್ ಫಸ್ಟಿಗೆ ನಂಗೆ ತೀರ್ಮಾನ ಹಾಕಿರ, ಇದೊಂದು ಅಸೋಸಿಯೇಷನ್ ನೇಮ್ ಸೇಕ್ ಆಗೋದಿಲ್ಲ. ಇದೊಂದು ಬೇರೆಗ ಇದ್ರೊರು ಪ್ರೆಸಿಡೆಂಟ್ ಅವ್ರ ಸೆಕ್ರೆಟರಿಯ ಅವ್ರ ಟೂರ್ನಮೆಂಟ್ ಸೆಕ್ರೆಟರಿಯ ಅಲ್ಲ ಸ್ಪೋರ್ಟ್ಸ್ ಸೆಕ್ರೆಟರಿಯ ಅಲ್ಲೇ ಟ್ರೆಸರರ ಹಂಗಾಗಿ സ്ഥാനத்துக்கு വേനായിട്ട് ഒരു ഷോ ഓഫ് വേനായിട്ട് ഒരു ഫ്ലെക്സ് ഇട്ടിട്ട് ഇവിടെ ഞങ്ങളുടെ റാക്കിൽ ഫ്ലെക്സ് ഇട്ട് ഞങ്ങളുടെ ഫോട്ടോ ഇടോ വേനായിട്ട് ഒരു അസോസിയേഷൻ യുണൈറ്റഡ് എംപവർമെന്റ് അസോസിയേഷൻ എല്ലാം ചെന്നിട്ട് ഫസ്റ്റ് നിങ്ങളോട് ചെന്നിട്ടില്ല. ഇതിൽ അവിടെ പ്രതിയൊരു പ്രസിഡന്റ് ആവട്ടെ ഒരു സെക്രട്ടറി ആവട്ടെ അല്ല വൈസ് പ്രസിഡന്റ് ആവട്ടെ ടൂർണമെന്റ് സെക്രട്ടറി ആവട്ടെ ഇതൊരു പൊസിഷൻ അല്ല, ദിസ് ഈസ് ദ ജവാബ്ദാരി. ಪ್ರತಿಯೊಬ್ಬರ ಜವಾಬ್ದಾರಿ ಆಯ್ತಿಕರು ಈ ಅಸೋಸಿಯೇಷನ್. ഇതിലൊരു പ്രസിഡന്റ് ആണെങ്കിൽ അല്ലൊരു സെക്രട്ടറി ആയെങ്കിൽ ട്രഷറർ ആയെങ്കിൽ അല്ലെങ്കിൽ ഒരു ജോയിന്റ് സെക്രട്ടറി ആയെങ്കിൽ അതൊരു പൊസിഷൻ ആയിട്ടില്ല, അതൊരു ജവാബ്ദാരി ആയിട്ട് ചെന്നിട്ട് ഫസ്റ്റ് നിങ്ങൾ ನೆನಪಾಗಿಲ್ಲ. പ്ലസ് സെക്കൻഡ് പോയിന്റ് ನಾನು ಎಲ್ಲ ಜಾಗದಲ್ಲಿ ಚೆನ್ನೋಟಿಲ್ಲ, ಇದೊಂದು ನಂಗೆ ಲೆಜೆಂಡ್ ಆಯ್ತಿಕರು. ಪ್ಲಸ್ ನಂಗೆ ಬೈಲത്തിൽ ಕೊಡಲಿಲ್ಲ എനിക്ക് ഇതായിട്ട് കമ്മിറ്റി ഫോർമേഷൻ ആയപ്പോൾ നിങ്ങൾക്ക് ബൈല കൊടുത്ത് നിങ്ങൾ കയ്യിൽ തണ്ട. ഈ ബൈലത്തിൽ ഞാൻ ക്ലിയർലി ചെന്ന ഇതൊരു അസോസിയേഷനിൽ ഞങ്ങൾ ഉള്ള നിങ്ങൾ ആക്കം പോർച്ചുള്ള ഞങ്ങൾ ക്ലിയർലി വേണ്ട, ഞങ്ങൾ ഉള്ള നിങ്ങളെ തരവത്ത് നിങ്ങൾ ആക്കം പോർച്ചുള്ള ഞങ്ങൾ ക്ലിയർലി വേണ്ട. ഞങ്ങൾ ഉള്ള ഒട്ടിಗೆ ആക്കം പിടിച്ചിട്ടുണ്ടെങ്കിൽ മാത്രം പോയി അങ്ങനത്തെ ഒരു പൊസിഷൻ എടുത്തിട്ട് ആ ജവാബ്ദാരി എടുത്തിട്ട് ഇൻഷാല്ല ഞങ്ങളുടെ സമുദായത്തിൽ എന്തിനു നമ്പലായിട്ടുണ്ട് സ്പോർട്സ് സംബന്ധമായിട്ട് അതിരെ ടാക്കൽ ആക്കുവാനായിട്ടുണ്ട് എനിക്കത്ര അസോസിയേഷൻ ആയിട്ട് യുണൈറ്റഡ് എംപവർമെന്റ് അസോസിയേഷൻ വന്നിട്ട് ബ്രീഫായിട്ട് നിങ്ങൾ ചെന്നിട്ടില്ല. സ്പോർട്സ് ഈസ് ദ ബിഗ്ഗസ്റ്റ് പ്രൊഫഷൻ ഇൻ വേൾഡിൽ വെച്ചിട്ട് വൺ ഓഫ് ദി സേഫസ്റ്റ് പ്രൊഫഷൻ ആയിട്ട് സ്പോർട്സ്. എങ്ങനെയൊക്കെ വെച്ചെങ്കിൽ EPL ആവട്ടെ, ഇംഗ്ലീഷ് പ്രീമിയർ ലീഗ് ആവട്ടെ, വേൾഡ് ലെവൽ നോക്കിയെങ്കിൽ NBA ആവട്ടെ, ഹ്യൂജ് പ്രൊഫഷൻ ആയിട്ട് ഇന്ത്യയിൽ വന്നെങ്കിൽ ക്രിക്കറ്റിൽ IPL ഉണ്ട്, KPL ഉണ്ട്, മാംഗ്ലൂർ പ്രീമിയർ ലീഗ് മാംഗ്ലൂരിലാക്കുക. പ്ലസ് ഞങ്ങൾ കബഡി നോക്കിയാൽ പ്രോ കബഡി ഉണ്ട്, ലോ ലെവലിൽ നല്ല നല്ല ജോബ്സ് ഉണ്ട്, റെയിൽവേസിലാവട്ടെ സർവീസസിലാവട്ടെ എല്ലാ ഗവൺമെന്റ് ജോബിൽ ഞങ്ങൾ മൈനോറിറ്റിക്ക് ಬೇರೆ ಬೇರೆ ಸೆಕ್ಷನ್ ഉണ്ട്. ಮೈನಾರಿಟಿಗೆ 13% ಬೇರೆ ഒരു സെക്ഷൻ വെച്ചിട്ടാണ് സ്പോർട്സ് കോട്ടത്ത്. പ്ലസ് വാലിബോൾ നോക്കുകയും പ്രോ വാലിബോൾ ഉണ്ട്, TTL നോക്കുകയാണെങ്കിൽ അതിർക്കൊരു ലീഗ് ഉണ്ട്, ഫുട്ബോൾ നോക്കുകയാണെങ്കിൽ ISL ഉണ്ട്, ಬೇರೆ ಬೇರೆ ಸ್ಪೋರ್ಟ್ಸ್ ಬೇರೆ ಬೇರೆ ರೆಸ್ಲಿಂಗ್ ಬೇರೆ ಲೀಗ್ ಉಂಟು. ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಲೀಗ್ ಆಯ್ತಿಕ್ರೆ ಯೂಜ್ ಮನಿ ಆಯ್ತಿಕ್ರೆ ಯೂಜ್ ಪ್ರೊಫೆಷನ್ ಆಯ್ತಿಕ್ರೆ ನಲ್ಲೊರು ನೈಪುಗರು ತೆರು ಆಯ್ತಿಕ್ರೆ. ഇതൊരു യുണൈറ്റഡ് എംപവർമെന്റ് അസോസിയേഷൻ ഞങ്ങൾ എങ്ങനെ ഇതാക്കുക വെച്ചെങ്കിൽ ഈ ഇത്തരം സർവേ ആക്കുമ്പോൾ ഇതൊരു യുണൈറ്റഡ് എംപവർമെന്റ് അസോസിയേഷൻ ആക്കിയിരിക്കുമ്പോൾ 3 years തരവത്ത് ഞങ്ങൾ ഓടിക്കച്ച ഞങ്ങൾ ജെൻഡാൽ പിന്നെ ഒരാൾ ബർണാത്ത് അയാൾ ഇതിരെ ಶಿವಮೊಗ್ಗ ಧಾರವಾಡ ಹುಬ್ಳಿ ഈ ജാഗയിൽ ഈ യുണൈറ്റഡ് എംപവർമെന്റ് അസോസിയേഷൻ്റെ ഫോർമേഷൻ നടന്നുകൊണ്ടുണ്ട്. അങ്ങനെ ആ ഡിസ്ട്രിക്റ്റിലായാലും സിരാജ് ഭായിട്ട് അങ്ങനെ അവിടെ ആക്കിയിട്ടുണ്ട്. അതുകൊണ്ട് ഫസ്റ്റ് അതിൽ പറഞ്ഞുമായിട്ടുള്ള അടുക്കാനായിട്ട് ഇവിടെ പുറത്ത് കേട്ടിട്ടില്ല, അത് ചൊല്ലുന്നത് ഫസ്റ്റ് ചൊല്ലണക്ക് അതിൽ ധാരവാಡ ಹುಬ್ಳಿ പ്ലസ് ಶಿವಮೊಗ್ಗ ഈ 3 ഡിസ്ട്രിക്റ്റിൽ ഫോർമേഷൻ ആയിട്ടുണ്ട്. അങ്ങനെ അവിടെ ആയാലുണ്ട് ഇവിടെ ഈ ഏരിയ ഞങ്ങൾ നോക്കിയിട്ടുണ്ട്. 3 years ഇതിൻ്റെ ബാക്കിൽ ഞങ്ങൾ പോയിട്ടുള്ള എന്തിനായിട്ടുള്ള സ്പോർട്സിലുണ്ട്. ഒരു ചെറിയൊരു ഉദാഹരണം ചൊല്ലാൻ ഊടെ ഉല്ലാസത്തിലാവട്ടെ അല്ലെ തൊക്കോട്ടിലാവട്ടെ അല്ലെ ചുറ്റുമുത്തിൽ എവിടെ വേനാവട്ടെ ഒരു ക്രിക്കറ്റ് നടന്നെങ്ക ഒരു കബഡി നടന്നെങ്ക ഒരു വാലിബോൾ നടന്നെങ്ക അല്ല എന്തൊരു സ്പോർട്സ് നടക്കട്ടെ അവിടെ ഞങ്ങളെ സമുദായത്തെ റെപ്രസെന്റേഷൻ എത്രയ്ക്കും. ഫസ്റ്റിಗೆ ചൊല്ല ഇതൊരു സ്പീച്ച് അല്ല, ദിസ് ഇസ് എ ഇന്ററാക്ഷൻ. ഞങ്ങൾ നിങ്ങൾ ചർച്ച ആക്കിയിട്ട് ഒരു സമുദായത്തിൽ ആക്കിയിട്ട് ഒരു വ്യവസ്ഥ ആയിട്ട് ഞങ്ങൾ ആക്കിയിട്ടുണ്ട്. ഒരു ടൂർണമെന്റ് നടന്നെങ്കിൽ ഞങ്ങളുടെ രാജ്യത്തിൽ ഒരു ക്രിക്കറ്റ് ടൂർണമെന്റ് നടന്നെങ്കിൽ ഞങ്ങളെ സമുദായത്തെ റെപ്രസെന്റേഷൻ എത്ര ചൊല്ലുന്നത് എത്ര ഉണ്ട്. ഒരു ക്രിക്കറ്റ് ടൂർണമെന്റ് ഉള്ളാലത്തിൽ ആക്കുക അല്ലെ, ഉള്ളാല പ്രീമിയർ ലീഗ് ആക്കുക എത്ര റെപ്രസെന്റേറ്റീവ് ഞങ്ങളുടെ സമുദായത്തിന് എത്ര കളിക്കാറ് ഞങ്ങളുടെ സമുദായത്തിന് 80%. അല്ല എവിടെ നിങ്ങൾ നോക്കരെങ്കിൽ ദക്ഷിണരംഗം നടത്താവട്ടെ എവിടെ നോക്കരെങ്കിലും എന്തൊരു ടൂർണമെന്റ് ആവട്ടെ, കബഡി ആവട്ടെ, വാലിബോൾ ആവട്ടെ, ഫുട്ബോൾ ആവട്ടെ, ക്രിക്കറ്റ് ആവട്ടെ, എന്തൊരു സ്പോർട്സ്മാൻ ആവട്ടെ, മുസ്ലിം സമുദായത്തെ റെപ്രസെന്റേഷൻ അക്കോർഡിംഗ് ടു സർവേ 65% to 70%. 65% to 70% representation ആയിട്ട് ഞങ്ങൾ ഈ ലോ ലെവൽ അവിടെ പ്രത്യേക ടൂർണമെന്റ് ഞങ്ങളുടെ സമുദായത്തെ റെപ്രസെന്റേഷൻ ആയിട്ട് 70%. വെൻ വി ഗോ ടു ദി ഹയർ ലെവൽ IPL ആവട്ടെ, KPL ആവട്ടെ, പ്രോ കബഡി ആവട്ടെ, അല്ലെങ്കിൽ പ്രോ വാലിബോൾ ആവട്ടെ, ISL ആവട്ടെ, ഗവൺമെന്റ് ജോബ് ആവട്ടെ, അല്ലെങ്കിൽ വേറെ റെപ്രസെന്റേഷൻ ഉണ്ട് ഹയർ ലെവലിൽ അവിടെ ഞങ്ങൾ റെപ്രസെന്റേഷൻ ആയിട്ട് 0.5%, 70 to 0.5%.
എത്ര പേര് ഡിഫറൻസ് എന്തായിരിക്കും? ഓപ്പർച്യൂണിറ്റി ഇല്ല, നിങ്ങളുടെ ടാലന്റ് ഇല്ല. വാട്ട് ഈസ് ദ റീസൺ? റീസൺ ഓപ്പർച്യൂണിറ്റി ഉണ്ട്. യു ഡോണ്ട് നോ ഹൗ ടു ഗെറ്റ് ദേർ. ആ ജാഗയിൽ എങ്ങനെ എത്തണം ನಂಗೆ தெரியல. ರೈಟ್ ಮೇನ್ ಫಾಲ್ಟ್ ಊಡ ನಂಗೆ ಕಲಿಕೋತೇರ್ರಿ, ಊಡ ಇದಾಕೋತೇರ್ರಿ. ಅವ್ರು ನಂಗೆ ಸಮುದಾಯದ ಪ್ರಾಬ್ಲಮ್ ಆಯ್ತಿಕ್ರಿ. ನಾನು ಆರು ದೂಷಣ ಹಾಕಿರಲ್ಲ, ನಂಗೆ ಪ್ರಾಬ್ಲಮ್ ಆಯ್ತಿಕ್ರಿ. ನಂಗೆ ಎಂದ್ರಮ್ಮ ಅವರು മുന്നോട്ട് പിന്നെ പന്നിതായിട്ടിക്കര് ഞങ്ങൾ എന്തിനാക്കിയ ചെന്നെങ്കിൽ ഒരു കട്ടയിൽ വെച്ചിട്ട് അഞ്ഞ് വെച്ചിട്ട് അതിന് വെച്ചിട്ട് 10 ആൾ ജയിക്കര അങ്ങനെ ഇങ്ങനെ ഞങ്ങളുടെ സമുദായത്തിന് മുമ്പിലാണ് സ്പോർട്സിൽ ഓപ്പർച്യൂണിറ്റി ഇല്ല, ഇംതിയാസ് ആയതുകൊണ്ട് ചാൻസ് ഇല്ല, നസീർ ആയതുകൊണ്ട് ചാൻസ് ഇല്ല, റസാഖ് ആയതുകൊണ്ട് ചാൻസ് ഇല്ല, അങ്ങനെ മേൽ പറഞ്ഞു കൂട്ടില്ല. ഇങ്ങനെ കംപ്ലൈന്റ് ആക്കരല്ലാണ്ട് അവിടെ വെച്ചിട്ട് അത് ഇത് ചൊല്ലല്ലാണ്ട് ഉണ്ട് തോന്നും. അങ്ങനത്തെ ഒരു കംപ്ലൈന്റ് ഉണ്ടെങ്കിൽ, അങ്ങനത്തെ ഒരു പ്രോബ്ലം ഉണ്ടെങ്കിൽ, അങ്ങനത്തെ ഒരു സമസ്യ ഉണ്ടെങ്കിൽ അവിടെ കട്ടയിൽ വെച്ചിട്ട് കാല് പിസ ആക്കിരല്ലാണ്ട് ഈ സൈഡിൽ ആ സമസ്യത്തേക്ക് ഞങ്ങൾ എന്തിന്റെ സൊല്യൂഷൻ ആക്കിരാ ഞങ്ങളോട് കേൾക്കുന്ന വലിയ പ്രശ്നമായിട്ട് എന്തിനാ സൊല്യൂഷൻ ആയിട്ട് ഞങ്ങളോട് കേൾക്കുന്ന പ്രശ്നമായിട്ട് എല്ലാവരും ശരിയാവും പുറത്തേക്ക് കേൾക്കിற ഇങ്ങനെ സ്പീച്ച് ആഗ്രഹിക്കുന്നുള്ളൂ. എന്തിന്റെ സൊല്യൂഷൻ നിങ്ങൾ ആക്കിരാൻ ചൊല്ലെങ്കിൽ പ്രശ്നം ഞങ്ങളോട് കേൾക്കണം. എന്തിനാക്കില്ല ഓക്കെ പ്രോബ്ലം ഉണ്ട് ഇവിടെ ഞങ്ങൾ ചമ്മ അടി തന്നെയായിട്ടിക്കര് ഈ സ്പോർട്സിൽ ചമ്മ മുന്നോട്ട് പോയങ്ങായിട്ടിക്കര് ഇതിന് ഉൾഗ ആളെന്തിനെ എന്തൊക്കെ നോക്കിയങ്ങായിട്ടിക്കര. ഈ സ്പോർട്സിൽ എത്ര പൊളിറ്റിക്സ് ഉണ്ട്, എത്ര കറപ്ഷൻ ഉണ്ട്, എന്തിരെല്ലാം ആക്കിറാറ്, എന്തിരെല്ലാം നമുക്ക് കളി കളിക്കാറ്. ഒരു ഞങ്ങൾ അങ്ങ് പേരായതുകൊണ്ട് ഞങ്ങൾ മേൽ വരാതെ എന്തിരെല്ലാം ആക്കിറാറ് എല്ലാം ഞങ്ങൾ ഡീപ്പായിട്ട് നോക്കിയങ്ങായിട്ടിക്കര്. യെസ് ദർ ഈസ് എ പ്രോബ്ലം, നോ ഡൗട്ട്. അങ്ങനത്തെ പ്രോബ്ലം ഉണ്ടെങ്കിൽ ഈ സൈഡിൽ ആ പ്രോബ്ലം ടാക്കിൾ ആക്കുമ്പോൾ ഞങ്ങൾ എന്തിനാക്കിരാണ് ആക്കിരമ്മ ക്ലിയർ ആയിട്ട് ചൊല്ലണം. ക്ലിയർ ആയിട്ട് കൊണ്ട് ആക്കിരമ്മ ഉള്ളാൽ നിങ്ങൾ എന്തിനാ ആക്കിരാറാ, തൊക്കോട്ടിൽ നിങ്ങൾ എന്തിനാ ആക്കിരാറാ ഫയസ് ഭായ് നസീർ ഭായ് ആക്കിരാറാ ഇന്നെ ചൊല്ലോ ആക്കിട്ട് നിങ്ങൾ അൽഹംദുലില്ലാ അതൊരു വലിയൊരു ഹൈറായിട്ട് ആക്കിരമ്മ ചൊല്ലേണ്ട പ്രശ്നമായിട്ട് ഞങ്ങൾ കാലി ക്വസ്റ്റ്യൻ കേൾക്കാൻ നിങ്ങളെ സമുദായം ക്വസ്റ്റ്യൻ അവിടെ ടൂർണമെന്റ് ആകുമ്പോൾ അവിടെ അമ്പയർ എന്തിനാക്കിയ 4 അടി അടിച്ച അവന്റെ മേലെ എന്തിനെല്ലാക്കിയ ലട്ട പട്ട എന്തിനെല്ലാക്കിയ ഷോ ഓഫ് ആക്കിയ ഫെയിലിയറിലാക്കിയ ആയിട്ട് അവിടെ ഇങ്ങനെ ആക്കിയത് കൊണ്ട് എന്തിനെ സാധിച്ചാൽ ചൊല്ലതായിട്ട് ഞങ്ങളോട്ട് കേൾക്കാൻ ഏറ്റവും വലിയ പ്രശ്നം. അങ്ങനെ നോക്കുമ്പോൾ ഞങ്ങൾ സാധിച്ചത് 0 ആയിട്ട് ഇത്തരത്തോളം ഇൻഷാ അല്ലാഹ് അങ്ങനത്തെ ഒരു 0 ആ 0.5% എന്തിനുണ്ട് ഇന്ത്യയുടെ 70% ഉണ്ട്. അവിടെ എത്തുമ്പോൾ 0.5% എന്തിനുണ്ട് ചൊന്നെങ്കിൽ അത്ര ആ ഡിഫറൻസ് റേറ്റ് കൊറോഡിയാക്കുമ്പോൾ ഇൻഷാ അല്ലാഹ് 5 വർഷത്തില 7 ഇയേഴ്സില 10 ഇയേഴ്സില ആ 0.5% അറ്റ്ലീസ്റ്റ് 15 to 25% എത്തോളം ചൊല്ലിക്ക് ഉദ്ദേശിച്ചാക്കി എനിക്ക് അസോസിയേഷൻ ആയിട്ട് യുണൈറ്റഡ് എംപവർമെന്റ് അസോസിയേഷൻ ചൊല്ലിക്ക് അസോസിയേഷൻ ഇൻഷാല്ലാ എൻജോയ് വെച്ചിട്ടായിട്ട് അള്ളാഹുടെ മേൽ കരുതിയിട്ട് ഇൻഷാല്ലാ ഫസ്റ്റ് ഞാൻ ചൊല്ല സ്പോർട്സ് ക്യാൻ ബി ടേക്കൻ ഇൻ 2 ways. സ്പോർട്സ് എപ്പോഴും 2 പേരിനെ എടുക്കാം. ഒന്ന് എന്റർടൈൻമെന്റ് ആയിട്ട്, ഒന്ന് പ്രൊഫഷൻ ആയിട്ട്. യുണൈറ്റഡ് എംപവർമെന്റ് അസോസിയേഷൻ സ്പോർട്സിൽ ഞങ്ങൾ ഓൺലി ആസ് എ പ്രൊഫഷൻ, ഞങ്ങൾ ഇതിനെ എന്റർടൈൻമെന്റ് ആയിട്ട് എടുക്കരുത്. ഇത് ഞങ്ങൾ ചോറ് തന്നെ എടുക്കുന്ന ഒരു സാധനമായിട്ട് ചെന്നിട്ട് സ്പോർട്സിൽ എടുത്തോണ്ടുണ്ട് എന്നുവെച്ചാൽ ഇവിടെ ഓപ്പർച്യൂണിറ്റി ഉണ്ട്. ഞങ്ങൾ ഗ്രാബ് ആക്കണ്ടില്ല. ആ ഗ്രാബ് ആക്കി എങ്ങനെ അവിടെ എങ്ങനെ എത്തുന്നു, ഒരു IPL അവിടെ എത്തണമെങ്കിൽ എങ്ങനെ എത്തുന്നു, കൂടെ ഉള്ളാത്ത ക്രിക്കറ്റ് കളിച്ചെങ്കിൽ ആ സോൺ ലെവലിൽ എങ്ങനെ പോകണു, അല്ല IPL എങ്ങനെ എത്തുന്നു ചൊന്നിട്ട് എത്ര ആളുകൾ ചൊല്ലു ക്ലിയർ ആയിട്ട് ಗೊತ್ತಿಲ್ಲ. ഒരു IPL ನಾನು ಕಲಿಕೊಂಡು അവിടെ ಎತ್ತണമെങ്കിൽ ನಾನು 6 പിടിക്കുന്നു, 6 ತ್ರೋಲ್ പോകണു. എന്തിനാ ಅದಕ್ಕೆ ಚಾನಲ್, ಅದಕ್ಕೆ എന്തിനാ ഞങ്ങളെ സർക്കിൾ എവിടെ പിടിച്ച് പോകണു, ಅದಕ್ಕೆ സിലക്ഷൻ പ്രോസസ് എങ്ങനെ, അല്ലെങ്കിൽ ಅದಕ್ಕೆ ക്യാമ്പ് അവിടെ നടക്കരുത്, ಅದಕ್ಕೆ എങ്ങനെയെല്ലാം നടക്കരുത്. ഇവിടെ എവറി ഇയർ under 16, under 14, under 16, under 19, under 23 ഓപ്പൺ സിലക്ഷൻ നടക്കരുത്. ഉള്ളാൽ തങ്ങൾക്ക് എത്ര ആൾക്ക് ഇങ്ങനത്തെ ഒരു സിലക്ഷൻ നാട്ടിൽ നടക്കണം ചൊല്ലു ഓപ്പൺ ആയിട്ട് ചൊല്ലു എത്ര ആൾ ഒന്നുണ്ടാ. പ്രോ കബഡിയിൽ മംഗല സ്റ്റേഡിയമിൽ എവറി ഇയർ പ്രോ കബഡിക്ക് ബാംഗ്ലൂർ ബുൾസിൽ സിലക്ഷൻ നടക്കും. എത്ര ആൾക്ക് ഞങ്ങൾ സമുദായത്തിൽ മറുപടി ಒಂದಿಲ್ಲ ಅಲ್ಲಿ ಗೊಂತಿಲ್ಲ ಚಲೋ ಇಲ್ಲಂಗೆ ಇಲ್ಲ ಚಲೋ 6 പ്രോ ವಾಲಿಬಾಲ್ നടക്കും സിലക്ഷൻ. അങ്ങനെ ഉടൻ ആക്കില്ല ഉദാഹരണ ചെറിയൊരു പേപ്പറിൽ ഇത്ര ചെറിയ കോളം ഇട്ടാറ് എന്ന് വെച്ചാൽ പ്രോട്ടോകോൾ പേപ്പറിൽ ഇപ്പം ചൊല്ല പ്രോട്ടോകോൾ ഉണ്ട് ഇട്ടാറ് നോക്കട്ട് നോക്കാണ്ടിക്കാറ് എന്ന് സിലക്ഷൻ ഫസ്റ്റിಗೆ നടന്നിട്ടിക്കറ്.
ಆಲಿಲ್ಲ ಕೊಂಡಾಯ್ತಿಕ್ರು ಹಂಗ ಬೇನಾಯ್ಕೆ ಹಾಕೊಂಡು ಪಾಯಿಂಟ್ ಇಲ್ಲ. ಸೆಕೆಂಡ್ ಪಾಯಿಂಟ್ ಆಯ್ತಿಕ್ರು ಪ್ರೊಫೆಷನಲ್ ಸ್ಪೋರ್ಟ್ಸ್ और ಪ್ರೊಫೆಷನಲ್ ವೇಲ್ ನಾ ಎವಡ ಬೇನೆ ಅಂತ ಚೊಲ್ಲೇಕರು ಉದಾಹರಣೆ ಆಯ್ತಿಕ್ರು ವಿರಾಟ್ ಕೊಹ್ಲಿ ನಿಮಗೆ ಎತ್ತೆ ಎರೋಗೆಂಟ್ ಕಂಡೇನು when it comes to sports, when it comes to cricket, he is a pakka professional chota. ಅವನಕ್ಕೆ ಪ್ರೊಫೆಷನಲ್ ಕ್ರಿಕೆಟರ್ ನೀವು ವರ್ಲ್ಡ್ ಕ್ರಿಕೆಟ್ ಸಾಧ್ಯ ಇಲ್ಲ. ಇಂದು ನೀವು ವಿರಾಟ್ ಕೊಹ್ಲಿ ಎವಡಲ್ಲ ಅವಡ ಮಾತ್ರ ನೋಡ್ಕೊಂಡಿಲ್ಲಾರು. ಆ ವಿರಾಟ್ ಕೊಹ್ಲಿ ಔಟ್ ಕೂಡ ಬರ್ನಲ್ಲ ಜರ್ನಿ ಅಂದ್ರೆ ಚೊಲ್ಲದು 6 ಗಂಟೆ ನಂಗೆ ಎಲ್ಲ ಪ್ರಾಬ್ಲಮ್ ಅಂದ್ರೆ ಚೊಂದಂಗೆ when we reach somewhere ಆ ಜಾಗದಲ್ಲಿ ಅವನು ಎಂದ್ರೆ ಹಾಕಿಲ್ಲ ಚೊಲ್ಲದು ಮಾತ್ರ ನಂಗೆ ನೋಡ್ಕೊಂಡು ಆ ಜಾಗೆಗೆ ಅವನು ರೀಚ್ ಹಾಕೋಕೆ ಅವನು ಎಂದ್ರೆಲ್ಲ ಹಾಕಿರ ಅವನು ಎಂದ್ರೆಲ್ಲ ಕಷ್ಟ ಬಂದ್ರೆ ಚೊಲ್ಲಂಕೆ ತಂದಂಗೆ 6 ಸ್ಟಡಿ ಹಾಕಿ ಅದಂಗೆ ಬ್ಯಾಂಡ್ ಔಡಾಯ್ಟಿಕ್ಕಿನ ಅವ್ರ ಫಾಲ್ಟ್ ಅವ್ರು ಎತ್ತರ ಬೆಳೆಯೋರು ಆಲೈಟಿನೆಂಗು ಅವನ ಆ ಜಾಗ ಎಂದ್ರೆಲ್ಲ ಹಾಕಿರ ಚೊಂದು ಲೈಫ್ ಸ್ಟೋರಿ ಸ್ಟಡಿ ಹಾಕುമ്പോൾ ನಂಗೆ ಪ್ರೊಫೆಷನಲ್ಸ್ ಅಂದ್ರೆ ಸೇಗುಂಟವ್ರು. और विराट कोहली एत्तर प्रोफेशनल्स अंचंदे और IPL मैच अल्लिंग IPL इंटरनेशनल मैच आंबो 3 hours मुंदल स्टेडियम ಗೆ ಬಂದಿಟ್ಟು 3 hours ಅವನು ಎಕ್ಸರ್ಸೈಸ್ ಹಾಕರ ಯೋಯೋ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಜಂಟೆ ಲೈಟಿಂಗ್ ಸ್ಟೇಡಿಯಂ ಲಿಕ್ಕರೆ ನೀ ಎಂದರು ವಿರಾಟ್ ಕೊಹ್ಲಿ ಮ್ಯಾಚ್ ಇಕ್ಕು ಬಂದಿಗೆ 3 hours ಮುಂದಲು ಸ್ಟೇಡಿಯಂ ಗೆ ಹೋಯ್ತು ಇಕ್ಕು ಚಿನ್ನಸ್ವಾಮಿ RCB ಮ್ಯಾಚ್ ಆಂಬೋ ಚಿನ್ನಸ್ವಾಮಿ ಸ್ಟೇಡಿಯಂ 3 hours ಮುಂದಲು 3 hours ಮುಂದಲು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಯ್ತು ನೀವು ಸೈಡ್ ಇಕ್ಕು ವಿರಾಟ್ ಕೊಹ್ಲಿ ಅವರು ಇಕ್ಕರು ವಿರಾಟ್ ಕೊಹ್ಲಿ ಅವನವರು ಟ್ರೈನರ್ ಜಂಡಲ್ 3 ಗಂಟೆ ಓಡ್ರ ಪಿಡಿಕ್ರ ಎಕ್ಸರ್ಸೈಸ್ ಹಾಕರ ಅದ್ದಾಕರ ಇದ್ದಾಕರ ಎಂದ್ರಲ್ಲ ಹಾಕರ ಚೊಂದಿನ ಅವನಿಗೆ ಬಚ್ಚಲ್ಲ ನಂಗೆ ತೆಚ್ಚಿಟ್ಟು ಕೂಡ ನೋಕ್ರಂಗ ಬಚ್ಚು ಹತ್ತರ ಎಕ್ಸರ್ಸೈಸ್ ಹತ್ತರ ಇದಾಕರ 10 minutes ಮ್ಯಾಚ್ ಬಂದ ಉಳ್ಗಕೊಂಡ ಶವರ್ ಎಡ್ಕರ ಅದೇ ಫ್ರೆಶ್ ಆಯ್ತು ಮ್ಯಾಚ್ ಬಂದಿಟ್ಟು ಮ್ಯಾಚ್ ಎತ್ತರ ಫ್ರೆಶ್ ಇಕ್ಕರ ಎತ್ತರ ಎರೋಮೆಂಟ್ ಇಕ್ಕರ ಎತ್ತರ ಜೋಶ್ ಇಕ್ಕರ ನೀವು ಬಡ್ಸ್ಕೊಂಡೊಂಟಿಲ್ಲ ಅಂದಿಂಗ ಲೈವ್ ನೋಡ್ಕೊಂಡಿಕ್ಕರ ನಂಗಲ್ಲಮ್ಮ ನಂಗೆಲ್ಲ ಸಮುದಾಯ ನಂಗ ஒரு ಸ್ಪೋರ್ಟ್ಸ್ ನಂಗೆಲ್ಲ ಕಲಿಕ್ರಾಂಗ ಇತ್ತರ ಇನ್ನತ್ತರ ಪ್ರೊಫೆಷನಲ್ಸ್ ನಂಗೆಲ್ಲ ನಾನು ಸಮೇತ ನಂಗೆ ಎಲ್ಲಾರ ಸಮೇತ ನಂಗೆ ಇತ್ತರ ಪ್ರೊಫೆಷನಲ್ ಸಮೇತ ಇದಾಯ್ತು ಟ್ರೈನಿಂಗ್ ಆ ಟ್ರೈನಿಂಗ್ ಕೊರತೆ ನಂಗೆಲ್ಲ ಸಮುದಾಯ ತಂದು ಅದು ಹೆಂಗನೆ ಟ್ರೈನಿಂಗ್ ಹಾಕೋನು ಯಾರ ಮುಖಾಂತರ ಟ್ರೈನಿಂಗ್ ಹಾಕೋನು ಅದಕ್ಕೆ ಹೆಂಗನೆ 6 ಕೋಚಸ್ ಬೇನು ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಂಗೆ ಹೆಂಗನೆ ಬೇನು ಇದ್ರ ಉದ್ದೇಶ ಇಟ್ಟಿದ್ರು ನಂಗೆ ಅವ್ರು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಉಂಟಾಕ್ರಂಗೆ ಉದ್ದೇಶ ಇಟ್ಟಿದ್ರು ಅವ್ರು 5-6 ವರ್ಷದಲ್ಲಿ ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅವ್ರು ಇರೆಜೆಂಟ್ ಸ್ಪೋರ್ಟ್ಸ್ ಒರೇ ಜಾಗ ಟ್ರೈನಿಂಗ್ ಹಾಕಿಟ್ಟು ನಂಗೆ ಸಮುದಾಯ ತಾಲ್ಮಾರ ಎತ್ತುವಾಟ ಜಾಗಕ್ಕೆ ಎತ್ತುವಾಟ ವ್ಯವಸ್ಥೆ ಇಟ್ಟಿದ್ರು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಗೆದ್ದರು ಇದು ನಾನು ಹಿಂಗೆ ಚಂದ ಉಂಟಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಇಟ್ಕೊಂಡು ಇದ್ರೆ ಸರ್ವೆ ಹಾಕೊಂಬ ನಂಗೆ ಕಿತ್ತವರು ಎಲ್ಲ ಪೊಲಿಟಿಷಿಯನ್ ನಂಗೆ ಪೋಯ ಎಲ್ಲ ಲೀಡರ್ಸ್ ಮಾರಾಟ ನಂಗೆ ಪೋಯ ಸಮುದಾಯದ ಲೀಡರ್ಸ್ ಮಾರಾಟ ಪೋಯ ಪ್ಲಸ್ ಇದ್ರ ಆಫೀಸರ್ಸ್ ಮಾರಾಟ ಪೋಯ BCCI ಆವಟ್ಟು ಪ್ರೋ ಕಬಡ್ಡಿ ಆವಟ್ಟು ಪ್ರೋ ವಾಲಿಬಾಲ್ ಆವಟ್ಟು ಅದಕ್ಕೆ ಮನೆ ಅಥ್ಲೆಟಿಕ್ ಅಸೋಸಿಯೇಷನ್ ಆವಟ್ಟು ಎಲ್ಲರೂ ಹೆಚ್ಚು ಮುಂಡ್ಯ ಎಂದು ನಂಗೆ ಇತರ 0.5% ನಂಗೆ ರೆಪ್ರೆಸೆಂಟೇಷನ್ ಒಳ್ಳೆ where are we lacking ಎವಡನಂಗ ಬೆರವಬೋನಲ್ಲ ಚೊಂದಂಗೆ ಡಿಸ್ಕಸ್ ಆಗ ಮಂಗ ಚೊಂದಂಗೆ ತರ ಫಲಕ ಇಟ್ಟಿಕ್ರಿ ನಿಂಗಗೆ ಬೇನಾಯ್ತು ಕರ್ನಾಟಕ ಲೆವೆಲ್ അല്ലെങ്കിൽ ನ್ಯಾಷನಲ್ ಲೆವೆಲ್ ನಿಂಗಗೆ ಬೇನಾಯ್ತು ಮುಂಡ್ರಂಗೆ ತರ ಆಲ್ಮಾರಿ ചെറിയ ഉദാഹരണം ചൊല്ല പ്രോ കബഡി ബാംഗ്ലൂർ ಸೆಲೆಕ್ಷನ್ ಕ್ಯಾಂಪ್ നടക്കും ಈ ಸೆಲೆಕ್ಷನ್ ಕ್ಯಾಂಪ್ ಚೊಂದಂಗೆ ಆಕ್ಷನ್ಗೆಲ್ಲ പിന്നെ ക്യാമ്പുകളിലേക്ക് ತರ ಸೆಲೆಕ್ಷನ್ നടക്കും அப்ப நாங்கள சவுத் கேந்திரத்தை 10 players செலக்ட் ஆயிட்டாங்க அதுல ஒரு 3 முஸ்லிம்ஸ் ரங்க 3 பன்ஸ் ரங்க இன்னொரு ஜன பூஜாரிமார் என்னெல்லாம் ஆயிட்டு ஒன்னு ಕ್ಲಿಯರ್ ಆಯ್ತು ಚೊಂಡೆ ಕೂಡ ನಂಗೆ ಸೆಗ್ರಿಗೇಷನ್ ಹಾಕಿರಲ್ಲ ಇಂದು അങ്ങനത്തെ ഒരു സെഗ്രിഗേഷൻ ನಂಗೆ ಹಾಕಿರಲಿಲ್ಲ ഞങ്ങളെ ഓപ്പർച്യൂണിറ്റി കിട്ടണം ആ ഓപ്പർച്യൂണിറ്റി കിട്ടണം ഞങ്ങളെ സമുദായത്തിക്ക് ഓപ്പർച്യൂണിറ്റി കിട്ടണം ഞങ്ങളെ സമുദായത്തെ ಅದಕ್ಕೆ ಸ್ವರ ಹಾಕணும் ಇല്ലെങ്കിൽ ಅವರೆಲ್ಲ ವಿರಾಟ್ ಕೊಹ್ಲಿ ಪ್ರದೀಪ್ ನರ್ವಾಲ್ അല്ലെങ്കിൽ ಬೇರೆ ಬೇರೆ ಪ್ಲೇಯರ್ಸ್ ಇರೋರು ಅದೇ ಲೋ ಲೆವೆಲ್ ಅದೇ ಜಾಗ ಕಳಿಸಿಟ್ಟು ஒரு 5 வருஷமா 10 வருஷம் கழிக்கிற அவனோட ಎಲ್ಲ ಟ್ಯಾಲೆಂಟ್ ಇದ್ದು ಅಲ್ಲಿನ ಸೌದಿ ಅರೇಬಿಯಾ ದುಬೈಗೆ போயிட்டு ಅವನು ನೈಚಿಟ್ಟು ಅವನ ಅಲ್ಲಿಕ್ಕಿರ ಅವನು ಎವಡಮ ಅವ್ರ ಫೋಟೋ ಇಕ್ಕೋನು ಇಂಡಿಯಾ ಟೀಮ್ ಕಲ್ಚೊಂಡಿಕ್ಕೋನು ಅಲ್ಲಿ ಪ್ರೋ ಕಬಡ್ಡಿ ಕಲ್ಚೊಂಡಿಕ್ಕೋನು അങ്ങനത്തെ ಜಾಗ ಕಲಿಕೋನು ಅವ್ರ ಪ್ಲೇಯರ್ ಇಂದು ನಂಗ ഒരു സമുദായത്തിന് മേനായിട്ട് ഞങ്ങളെ പ്ലേയർ മേലെടുത്തോണ്ട് സെപ്പറേറ്റ് ആയിട്ട് സ്വറാക്കില്ലെങ്കിൽ അങ്ങ് അവിടെ നിൽക്കുവാർ ಅದಕ್ಕಾയിട്ട് ಫಸ್ಟ್ ಗೆ ನಾ ಕ್ಲಿಯರ್ ಆಗ್ತಾರೆ ಎಲ್ಲಾರು ಕೇಳ್ಕೊಂತ ಕ್ವೆಶ್ಚನ್ ಆಯ್ತು ഞങ്ങളെ സമുദായത്തിന് മേനായിട്ട് ಅಂತ ಅಸೋಸಿಯೇಷನ್ ಬೇನಾನ್ yes ಬೇನೆ and this is the right time for it this is the time for it ಚಂದತು ಡಿಸೈಡ್ ಆಗಿಲ್ ಪಿನ್ನವೆ ಅಂತ ಅಸೋಸಿಯೇಷನ್ ಹಾಕೋ ಬರ್ತಾ ಇದೆ
ഇതായിക്കൊണ്ട് എല്ലാ ലീഡേഴ്സ്മാർ നിങ്ങൾ മുണ്ടി അങ്ങനെ ചെന്ന് എനിക്ക് എല്ലാവരും ചെന്ന് എനിക്ക് പ്രോബ്ലം ആയിട്ട് നിങ്ങൾ മെയിനായിട്ട് മുണ്ട് എനിക്ക് അസോസിയേഷൻ ഇല്ല അങ്ങനെ ആയിട്ട് യുണൈറ്റഡ് എംപവർമെന്റ് അസോസിയേഷൻ നിങ്ങൾ 2 years മുതൽ സ്റ്റാർട്ട് ആക്കിയ എവിടെ ആരൊക്കെ ചെന്നിട്ടില്ല എല്ലാ ഗ്രൗണ്ട് ലെവൽ സൊറാക്കാൻ പോയ അതുക്ക് മേലെ ആൾമാരൊക്കെ മുണ്ടിയ റായ പോയ സൗത്ത് കേന്ദ്രത്തിൽ പ്രതിയൊരു റായത്ത് പോയ കർണാടകത്തിൽ പ്രതിയൊരു ആൾമാർക്ക് തെച്ചിന് മുണ്ടിയ പ്രതിയൊരു ക്ലബ് ರಂಗಕ್ಕೆ ಮುಂಡಿಯ ഇങ്ങനെ ആയിട്ടുണ്ടല്ലേ എന്തിരാക്കറേ 3 വർഷത്തേക്ക് മേനായിട്ട് സൊറാക്കിയിട്ടുള്ള ഒരു പക്കം ഞങ്ങൾ എവിടെ കാട്ടില്ല ഇങ്ങനെ അങ്ങനെ ആക്കിയിട്ടുള്ള കാട്ടി സാധിക്കും ഞങ്ങൾ കീഴ് വലിക്കറങ്ങമായിട്ട് ഞങ്ങൾ ಯಾರು എന്തിനാ നാക്കുമ്പോൾ ഞങ്ങൾ ബലിക്കുള്ളമേ ആറായിട്ട് ಯಾರೈಕರೆ അതുകൊണ്ട് ഞങ്ങൾ ഇതൊന്ന് പൊലിയോ തീരാൻ ചെന്നിട്ട് 3 years 6 ಬಂತಾಕಾಂಟು ಅದರ ಗ್ರೌಂಡ್ ವರ್ಕ್ ಆಕಿಟ್ಟು ಚಮ್ಮ ರೀತಿ ಎಲ್ಲಾದರೂ ಮುಂದೆ പോയിട്ട് ಅದಕ್ಕೆ ಮೇನಾയിട്ട് ಪರ್ಫೆಕ್ಟ್ ಸೆಟಪ್ ಆಗಿಟ್ಟು ಸೊಸೈಟಿ ಆಕ್ಟ್ ಅಂಡರ್ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ 2018-17 ಲಾಸ್ಟ್ ರಿಜಿಸ್ಟ್ರೇಷನ್ ಆಕ್ಯ ಇದರ ಸೊಸೈಟಿ ಆಕ್ಟ್ ಅಂಡರ್ ರಿಜಿಸ್ಟರ್ ಆಗಿದ್ದ ಅಸೋಸಿಯೇಷನ್ ಆಯ್ತಿದ್ರು ഒരു അസോസിയേഷൻ രജിസ്റ്റർ ആവണമെങ്കിൽ there are 2 ways ഒന്ന് സൊസൈറ്റി ആക്ട് ഒന്ന് ട്രസ്റ്റ് ആയിട്ട് ട്രസ്റ്റ് എന്നെങ്കിൽ 6 ട്രസ്റ്റിമാർ അങ്ങനെ പവർഫുൾ ആയിട്ട് ഇതായിട്ട് ഒരു വ്യവസ്ഥ ആയിട്ട് ആൻഡ് സൊസൈറ്റി അങ്ങനെ വെച്ചെങ്കിൽ അതൊരു ഡെമോക്രാറ്റിക് ആയിട്ട് ഇന്ന് നാനൂടെ മുന്നിൽ ഉണ്ടെങ്കിലും അല്ലെങ്കിൽ 7 വെച്ചിട്ടുണ്ടെങ്കിൽ അല്ലെങ്കിൽ നസീർ ഭായ് അല്ലെങ്കിൽ ഫയാസ് ഭായ് 6 എതിർ ഇന്നെങ്കിലും ഇൻഡോർ ഫൗണ്ടേഴ്സ് ഞങ്ങായിട്ടിന്നെങ്കിലും 4 എതിർ ലീഡ് ആക്കി ആൾമാർ പേരനായിട്ട് ನಾನು ചിലപ്പോ അസോസിയേഷനിലേക്ക് എന്നെ പർത്തിപ്പിക്കുവാൻ സൊസൈറ്റിക്കുള്ള പവർ നിങ്ങായിട്ട് കൂടെ വെച്ചാൽ നിങ്ങായിട്ട് കൂടെ പ്രസിഡന്റാ അല്ലെ സെക്രട്ടറിയാ ജനറൽ സെക്രട്ടറിയാ അല്ലെങ്കിൽ ടൂർണമെന്റ് സെക്രട്ടറി ആർ എലിജിബിൾ അങ്ങ് ലീഡ് ആക്കണം എലിജിബിൾ അല്ലാത്ത ആർ സ്വാർത്ഥത്തിന് ബണ്ടാര അങ്ങനെ പറഞ്ഞത് മാത്രം ഞങ്ങൾ പുട്ടേയില്ല ಅದಕ್ಕೆ ಮೇನ ವ್ಯವಸ್ಥೆ ಹಾಕಿಟ್ಟೆ ಈ ಅಸೋಸಿಯೇಷನ್ ಹಾಕಿ ഞങ്ങളാണ്ട് എലിജിബിൾ ആർ ഉള്ളാറ അങ്ങ് വന്ന് തെയ്ക്കൊന്നെ ചെന്നിട്ടായിട്ട് സൊസൈറ്റി ഒരു സ്വാർത്ഥം ഇല്ലാണ്ട് സൊസൈറ്റി ഞങ്ങൾ യുണൈറ്റഡ് എംപവർമെന്റ് അസോസിയേഷൻ ಹಾಕಿರ എന്ന് വെച്ചെങ്കിൽ ഞങ്ങളെ സമുദായം നുമ്പല തിಂದ್ರ ನಾನು നുമ്പല ತಿಂದ್ರ ಚಂಬಾಲ್ ನುಂಬಲ ತಿಂದ್ರ ಏನು ഞങ്ങൾ ಬಣ್ಣಿಟ್ಟಿದ್ದ ಮಕ್ಕ ಇങ്ങത്തെ ನುಂಬಲ ತಿನ್ನತೀರ അങ്ങക്കുള്ള ഓപ്പർച്യൂണിറ്റി ഇൻഷാല്ല ഞങ്ങൾ നിങ്ങൾ ഒട്ടിಗೆ ಸೇರಿಟ್ಟು ഒരേ സ്റ്റെപ്പിൽ പോയിട്ട് ഒരേ രീതിയിൽ ಹೋರಾಟ ഒരേ സിസ്റ്റമാറ്റിക് ആയിട്ട് ഞങ്ങൾ അതിങ്ങനെ വ്യവസ്ഥയിൽ ആക്കിയിട്ട് ഇൻഷാല്ല ട്രെയിനിങ് കൊടുത്തിട്ട അല്ലെങ്കിൽ ಬೇನೆ ಜಾಗದಲ್ಲಿ ಮುಂದಿಟ್ಟ അല്ലെങ്കിൽ എന്തിനുള്ള ഒരു സിസ്റ്റമാറ്റിക് വേയിൽ ಅದಕ್ಕೆ ಬೇನೆ ഒരു വ്യവസ്ഥ ആക്കിട്ട യുണൈറ്റഡ് എംപവർമെന്റ് അസോസിയേഷന്റെ ബാനറിൽ സൊറാക്കിട്ട് ഓൾ ഓവർ കർണാടക ഇൻഷാല്ല ഞങ്ങളെ മക്കൾ നെക്സ്റ്റ് ജനറേഷൻ ഒരേ ഒരു മക്ക സ്പോർട്സിൽ ബാക്ക് ആക്കിത്തീരും ഒരു 5 വർഷം പൊട്ടിട്ട ഇന്ത്യ എങ്ങനെ വെച്ചെങ്കിൽ അപ്പമ്മമാരുടെ അവസ്ഥ എങ്ങനെ വെച്ചെങ്കിൽ ഒരു സ്പോർട്സ് ചൊല്ലുമ്പോൾ ബാൻഡ് പോകണ്ട ടൈം വേസ്റ്റ് ആക്കണ്ട അല്ലെ നോർമൽ ആയിട്ട് ಎಲ್ಲ ചൊല്ലായിട്ട് പലക്കായിട്ട് വെറുതെ ഗ്രൗണ്ടിൽ ടൈം വേസ്റ്റ് ആക്കണ്ട അതാക്കണ്ട ഇതാക്കണ്ട ചൊല്ലായിട്ട് ഇൻഷാല്ല ഞങ്ങൾ യുണൈറ്റഡ് എംപവർമെന്റ് അസോസിയേഷൻ 5 വർഷത്തെ എങ്ങനെയൊക്കെ ഒരു നല്ല പ്ലെയർ ആയിട്ട് നിങ്ങൾ ചെസ് പ്ലെയർ ക്രിക്കറ്റ് പ്ലെയർ വോളിബോൾ പ്ലെയർ ആയിട്ട് നിങ്ങൾ ഒരു 5 വർഷം പൊട്ടിട്ട് ആ ഉമ്മ ബന്ധു ചെന്നെങ്കിൽ യുണൈറ്റഡ് എംപവർമെന്റ് അസോസിയേഷൻ പേടിക്കണ്ട നിക്ക് ഇതിൽ ഓപ്പർച്യൂണിറ്റി ഉണ്ട് യുണൈറ്റഡ് എംപവർമെന്റ് അസോസിയേഷൻ ഇൻഷാല്ല എത്തണ ജാഗിനെ എത്തുവാട്ട ഇൻഷാല്ല അതായിട്ട് ഞങ്ങൾ ഇൻഷാല്ല അവിടെ റീച്ച് ആവണം സ്റ്റെപ്പ് വെച്ചിട്ടായിട്ട് നല്ല രീതിയിൽ നല്ല നീയത്തിൽ സ്റ്റെപ്പ് വെച്ചെങ്കിൽ ബാക്കി എല്ലാം അള്ളാഹു നോക്കി ചൊല്ലത് വിശ്വസിക്കാൻ ആൾമാരായിട്ട് ഇൻഷാല്ല ആ വിശ്വാസം ഇൻഷാല്ല യുണൈറ്റഡ് എംപവർമെന്റ് അസോസിയേഷനിക്ക് ഒരു കമ്മിറ്റി ഫോർമേഷൻ ആക്കുവാൻ പോയിട്ടില്ല അതുകൊണ്ട് ഫസ്റ്റിಗೆ നാച്ചൊന്നിര ഊടെ നിങ്ങൾ ഫ്ലെക്സിൽ ഫോട്ടോ ഇടുക വാട്സാപ്പിൽ ഫോട്ടോ ഇടുക അല്ലെങ്കിൽ ആരുടെ ഷോ ആക്കുക ഉള്ളെനിക്കത്തെ ഒരു പോസ്റ്റ് അല്ല യുണൈറ്റഡ് എംപവർമെന്റ് അസോസിയേഷൻ ഇതൊരു വലിയൊരു ജവാബ്ദാരിയായിട്ട് നിങ്ങളെ മേൽ നിങ്ങളുടെ സമുദായത്തെ മക്ക നാളെക്കാലിന്റെ മക്ക പ്രതിയോർത്തം സ്പോർട്സിന്റെ വിഷയം പറഞ്ഞു നിങ്ങളെ മുഖമായിട്ട് നോക്കല് അതുകൊണ്ട് നാളെക്കാലി എല്ലാവരുടെ ഒരു ഉത്തര കൊടുക്കുള്ള എനിക്കൊരു ജവാബ്ദാരിയായിട്ട് നിങ്ങൾ എടുക്കില്ല ചെന്നിട്ട് നിങ്ങളുടെ നെനപ്പാക്കി ഇൻഷാല്ല ലീഡർഷിപ്പ് വിഷയം ഒരു ചെറിയൊരു or 2 minutes or 5 minutes leader leader United Empowerment Association ഞങ്ങൾക്ക് ലീഡർ ഒരു 5-10 minutes conclusion ഇത് പോരാവലെന്ന ചെന്നെങ്കിൽ ഇൻഷാല്ല ഇന്ത്യ ഞങ്ങൾ സ്പെൻഡ് ആക്കി 10 minutes 15 minutes ഞങ്ങളുടെ സമുദായത്തിൽ ആക്കി ഏറ്റവും വലിയൊരു ടൈംസ് ആയിട്ട് ഞങ്ങൾ സ്പെൻഡ് ആക്കിയിട്ടില്ല ഞങ്ങളൊരു സമുദായത്തിൽ ഞങ്ങൾ കൊടുക്കണമെങ്കിൽ ഒരു വലിയൊരു ടൈം ആയിട്ട് ഞങ്ങൾ ഇൻഷാല്ല കൊടുക്കുമല്ലോ ചൊല്ലിട്ട് നെനപ്പാക്കിയിട്ട് ലീഡർഷിപ്പിന്റെ വിഷയത്തിൽ
or 5 minutes thing endre chondu nanga United Empowerment Association engata leader marbe an chondu thing gor nenapagittu next step nanga committee formation go or 1 minute ga inshallah leadership godavdu samudayatana benanga itti chamme solake leaders aitikre ayanga nangala protocol aitikre nangale committee rule aitikre ഞങ്ങൾ പ്രോട്ടോകോൾ ആക്കി എല്ലാ ഒരു ഇതാക്കുമ്പോൾ ഞങ്ങൾ ഈ കമ്മിറ്റി സിസ്റ്റം ആക്കി അതേപോലെ എല്ലാ പട്ടം നടക്കണം എന്തിനാക്കിയും അതേ രീതിയിൽ നടക്കണം ആ പ്രോട്ടോകോളിന്റെ പ്രകാരം ലീഡർ ഫോർമേഷൻ മുതൽ ലീഡർ എങ്ങനെ ഇക്കണം ഞങ്ങൾക്ക് എങ്ങനത്തെ ലീഡർ വേണം ചെറിയൊരു പ്രസന്റേഷൻ നിങ്ങൾ മുതലാക്കുക ഈ പ്രസന്റേഷൻ നക്കും നിങ്ങൾക്കായിട്ടിരിക്കും നാണ് പെർഫെക്റ്റ് അല്ല ഞാൻ എന്തിനു ചൊന്നല്ല അതുപോലെ നാണില്ല നിങ്ങൾ ഇക്കുവാറ് ചിലപ്പോ ನಾನು ವಿಶಾಲದ ಚೇಂಜಸ್ ಆಗಿಟ್ಟು ನಾನು അങ്ങനെ ಅವನು ಚೊಲ್ಲ ಉದ್ದೇಶಿತಾಗಿಟ್ಟು ಇങ്ങനത്തെ ഒരു ചെറിയ പ്രസന്റേഷൻ ലീഡർഷിപ്പ് ಬಗ್ಗೆ ಹಾಕೊಂಡಿಲ್ಲ ಲೀಡರ್ಸ್ ಏನು ಚೆಂದಿಗೆ ಓರ್ ಮುಸ್ಲಿಂ ಅಲ್ಲೇ ಓರ್ ಮನುಷ್ಯ ಪೆತ್ತೊಲ್ಪಿನ ಅವ್ನು ಲೀಡರ್ ಆಗಿ ಎಲ್ಲ ഇതില്ല ലീഡർ അല്ല പെത്തൊൽപ്പിന്നെ ഒരു മനുഷ്യൻ എന്തിരേ ഹിന്ദു മുസ്ലിം ക്രിസ്ത്യൻ എന്തിരെ മീനാവട്ടെ പെത്തൊൽപ്പിനെ അവൻ ലീഡർ ആയിട്ടിരിക്കണം എന്ത് ചൊല്ലു ഫസ്റ്റ് ചൊല്ല ഇതൊരു സ്പീച്ച് അല്ല ഒരു ഇന്ററാക്ഷൻ ആയിട്ടിരിക്കും നിങ്ങൾ ഞങ്ങൾ ചർച്ചയാക്കി മാത്രം ഞങ്ങൾ എന്തിനാ ഒരു റിസൾട്ട് എടുത്താൽ വരാം ഞങ്ങൾ എല്ലാ പಕ್ಕ അങ്ങനെ ആക്കിക്കൊണ്ടില്ല എവിടെ ഞങ്ങൾ ക്ലാസ് ആക്കിക്കൊണ്ടില്ല ലീഡേഴ്സ് ആയിട്ടിരിക്കും പെരുമവേ എന്ത് ചൊല്ലു ചൊല്ലുന്നത് ഒരു മനുഷ്യ പെത്തൊൽപ്പിനെ ലീഡർ ആയിട്ടിരിക്കും എന്ന് വന്നെങ്കിൽ അവൻ ലീഡർ ക്വാളിറ്റി അവൻ്റെ പേന് എന്ന് വെച്ചിട്ടുണ്ടെങ്കിൽ ലീഡറായി മാത്രം അവൻ മങ്ങലാവാൻ സാധ്യമല്ല ലീഡറിനെ മങ്ങലാവാൻ സാധ്യമുണ്ടാ പെഞ്ഞാരെ കൺട്രോൾ വയ്ക്കുകയാണെങ്കിൽ അവൻ്റെ ലീഡർഷിപ്പ് അതുകൊണ്ട് അവൻ ലീഡർ ആയിട്ട് മക്കൾ പിന്നെ മക്കളെ ബലത്തവും നയിക്കവും അങ്ങനെ എങ്ങനെ സ്കൂളിൽ ഏ സ്കൂളിൽ കിട്ടണം അവൻ്റെ ಬಗ್ಗೆ മക്കളെ ಬಗ್ಗೆ ഡിസിഷൻ എടുക്കണമെങ്കിൽ എല്ലാവർക്കും ലീഡർഷിപ്പ് ക്വാളിറ്റി ഇല്ലെങ്കിൽ സാധ്യമല്ല നിങ്ങളെ മക്കളെ ಬಗ್ಗೆ നിങ്ങളെ ഭവിഷ്യത്തെ ಬಗ್ಗೆ നിങ്ങൾ ഡിസൈഡ് ആക്കിದ್ರೆ നിങ്ങളെ ലീഡർഷിപ്പ് ക്വാളിറ്റി കൊണ്ടായിട്ട് അതുകൊണ്ട് ലീഡർ ചൊല്ലത് പ്രತಿയൊത്ത പെറുമ്പോ ഉണ്ടായിട്ട് വിഷയമായിട്ട് എവ്രി വൺ ഈസ് എ ലീഡർ ഞങ്ങൾക്ക് ഞങ്ങളുടെ കോൺഫിഡൻസ് ഉണ്ടായില്ല ചൊല്ലതായിട്ട് ഇമ്പോർട്ടൻറ്റ് ഞങ്ങൾക്ക് യെസ് നാനൊരു ലീഡർ ನಕ್ಕಿಂಗೆ ನಾಲ್ಕು ಸಾಧ್ಯ ಉಂಟು ಕಿಬುರ್ಲಲ್ಲ ನಕ್ ಸಾಧ್ಯ ಉಂಟು ಇನ್ಶಾಲ್ಲ ಆ ಸಮುದಾಯಕ್ಕೆ ಅಂದ್ರೆ ಹಾಕ್ರೆ ಅಲ್ಲ ಏನು ಲೀಡ್ ಹಾಕ್ರೆ ಚೊಲ್ಲ ಕಾನ್ಫಿಡೆನ್ಸ್ ಆಯ್ತಿಕ್ರೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಲೀಡರ್ಶಿಪ್ ಅದಾಯ್ತಿಕ್ರೆ ನಾಳೆ ಕೊರತೆ ಎಲ್ಲ ಲೀಡರ್ ಆಯ್ತಿಕ್ರೆ പക്ഷെ കോൺഫിഡൻസ് ഉള്ളത് വലിയൊരു കൊറത്തായിട്ടൊക്കെ ഞങ്ങള് പ്രത്യേക ലീഡേഴ്സ് ഉള്ളത് കൊറിയാളുടെ ഓവർ കോൺഫിഡൻസ് ഉണ്ട് ആ ഓവർ കോൺഫിഡൻസ് കൊണ്ടായിട്ടൊക്കെ ഞങ്ങൾക്ക് എല്ലാ പ്രോബ്ലം ഞങ്ങളുടെ ലീഡേഴ്സ്മാര് ഓവർ കോൺഫിഡൻസ് ഇവിടെ ഓവർ കോൺഫിഡൻസ് ഓൾസോ ഇസ് എ പ്രോബ്ലം ലെസ് കോൺഫിഡൻസ് ഇസ് ഓൾസോ പ്രോബ്ലം അപ്പൊ ഇൻ ബിറ്റ്വീൻ ആയിട്ടൊക്കെ ഞങ്ങൾക്ക് ഏനായത് ഞങ്ങൾക്ക് ഒരു ലീഡേഴ്സ് ഉണ്ടെങ്കിൽ ഓരോ ഞങ്ങൾ ഒരു കട്ട തയ്ക്കുമ്പോൾ അല്ല ഒരു ഗ്രൂപ്പ് കൂടുമ്പോൾ ഞങ്ങൾ എന്തിനാക്കറ ഞങ്ങൾ ഒരു 10 ആള 5 ആള 4 ആള 3 ആള കൂടുമ്പോൾ ഞങ്ങളിൽ ഒരു 3 വിഷയം അല്ലെ എവിടെ ഇപ്പൊ ഇണ്ടും കൂടെ നിങ്ങളുടെ വെച്ചാറ് ഇണ്ടും കൂടെ ഒരു 3 വിഷയം നിങ്ങളുടെ വന്നിട്ട് ഒന്നായിട്ട് കോംപ്ലിക്കേഷൻ ಬಂಡೆ ഞങ്ങളെ സമുദായത്തിൽ ഇങ്ങനെ അവിടെ തക്കറാർ പണില്ല ചൊന്നെങ്കിൽ ದಾರು ನಂಬೋದು ಸಾಧ್ಯ ಇಲ್ಲ ಅಲ್ಲೇ ಬರ್ನು ತೀರಾಂತ ನಾವು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಡಿ ತಂದು ತಕರಾರುಗಳು ಆಲ್ಮಾರ್ನಲ್ಲ ಹಂಗ ಹಿಂಡು ഞങ്ങളെ സമുദായം ഇവിടെ അവിടെ തകരാറ് ഗ്യാരണ്ടി അല്ലേ ചൊല്ലರು ಒಕ್ಕುಂಡೆ ಒಕ್ಕ ಚೊಲ್ಲರು ತಕರಾರು ಗ್ಯಾರಂಟಿ ಅಲ್ಲೇ ಸೆಕೆಂಡ್ ಪಾಯಿಂಟ್ ಆയിട്ട് ಗೊಂದಲ ಚೊಲ್ಲರು ಕನ್ಫ್ಯೂಷನ್ എല്ലാത്തിലും കൺഫ്യൂഷൻ ആണ് എന്തിനാക്കുമ്പോൾ കൺഫ്യൂഷൻ അത് കൂടുമ്പോൾ നിങ്ങളെ ഒരു മീറ്റിംഗ് വിളിച്ചാൽ നിങ്ങൾ കൺഫ്യൂഷൻ എന്തിനായിട്ട് പോവാ വിളിച്ചിര പോവാ അയൽ വിളിച്ചിട്ട് പോവാ ഏൽ വിളിച്ചിട്ട് പോവാ ഓ അയൽ വിളിച്ചിരല്ലേ പോണ നാണ് ഏൽ വിളിച്ചേക്ക് നാ എന്തിക്ക് പോണു കൺഫ്യൂഷൻ എല്ലാ വിഷയം കൺഫ്യൂഷൻ എന്തിക്ക് പോണു അവിടെ എന്തിന് വിഷയം എന്തിനായിട്ട് യു എ എന്തിരെ ആറുണ്ടാക്കിയ എന്തിക്ക് ആക്കിയിട്ടുള്ളാറ് ഇങ്ങനെ എന്തിനാ ഇടൻ ഏജന്റ് ഉണ്ടാ എന്തിനാ ഇത് എവിടെ കൺഫ്യൂഷൻ തേർഡ് പോയിന്റ് ആയിട്ട് കಡಿಮೆ ಸಾಧನೆ ಎಂದು ಸಾಧನೆ ಹಾಕೊಂಡಿದ್ದಾರೆ ಇದಕ್ಕೆ ಎಂದು ಸಾಧನೆ ಹಾಕಿಲ್ಲ ಅವ್ರ ಮುಂದೆ ಹೊರಗೆ ಆಯ್ತು ಈ ಮುಂದೆ ವಿಷಯ ಕನ್ಫ್ಯೂಷನ್ ಆವಟ್ಟು ಅಲ್ಲ ಹಿಂಗೆ ತಕರಾರು ಆವಟ್ಟು ಅಲ್ಲ ಎಂದರ ಸಾಧನೆ ಹಾಕೊಂಡಿಕ್ಕೋಗು ನಂಗೆ ಅವ್ರ ಪಕ್ಕ ಸೇರಿಂಗ್ ಮೈ ಇದಕ್ಕೆ ಅವ್ರ ಲೀಡರ್ಶಿಪ್ ಅಗತ್ಯ ಇಲ್ಲ ಉಂಟಾ ತಕರಾರು ಹಾಕೋ ಲೀಡರ್ ಬೇನಾ ಬೇಡಲ್ಲೇ ಗೊಂದಲ അല്ലെങ്കിൽ കൺഫ്യൂഷൻ ആക്കോ ലീഡർ വേണ വേണ്ടല്ലേ ചൊല്ലോ ക്ലിയർ ചൊല്ലോ വേണ്ട ഇന്ന് തേർഡ് ആയിട്ട് ഞങ്ങളുടെ നടുവിൽ ഇത് എന്ത് സാധന ആക്കാണ്ടിക്കും ഇത് ലീഡർഷിപ്പ് വേണ സാധന ആക്കാണ്ടിക്കും ലീഡർഷിപ്പ് വേണ അവത്ത് മുണ്ട ഉറങ്ങി
ಮುಂಡವರಿಗೆ ಏನು ಸಾಧನ ಅಲ್ಲ ಅದಕ್ಕೆ ഒരു ലീഡർഷിപ്പ് വേണ്ട ആകെ ഞങ്ങളുടെ സമുദായത്തിൽ അല്ല ഞങ്ങളുടെ യുണൈറ്റഡ് എംപവർമെന്റ് അസോസിയേഷൻ ഈ 3 ആൾമാർക്ക് തീരാൻ ചെന്നിട്ട് ഫസ്റ്റ് നിങ്ങൾ നെനപ്പാക്കിട്ട് ലീഡർ എങ്ങനെയൊക്കെ ചൊല്ലൊരു ചെറിയ പ്രസന്റേഷൻ ആക്കറ ഫസ്റ്റ് നിങ്ങളുടെ ഇതൊരു 5 മിനിറ്റ്സ് or എന്ത് മൊബൈലിൽ നിങ്ങൾ എന്ത് സ്വിച്ച് ഓഫ് ആക്കി ഇതൊരു 5 മിനിറ്റ്സ് ഫുൾ കോൺസെൻട്രേഷൻ ആക്കിയിട്ട് ഈ 5 മിനിറ്റ്സ് ഈ പോയിന്റ്സിൽ ഞങ്ങൾ എവിടെയുള്ള ചൊല്ലത് നണ്ടെട്ടം നിങ്ങളുടെ ഒരു ക്വസ്റ്റ്യൻ ഞങ്ങൾ കേട്ടത് ഇതിങ്ങനെ ചൊന്നുകൊണ്ടുണ്ട് ഞാൻ നിങ്ങളുടെ കേൾക്കുന്ന പ്രത്യേക സ്പീച്ച് ആക്കുമ്പോൾ ഞാൻ നിങ്ങളുടെ കേൾക്കുള്ള ഇത് ഞാനായിട്ടില്ലേ നിങ്ങളുടെ കേൾക്കുന്നു ഇത് ഞാനായിട്ടുള്ള അല്ലെങ്കിൽ ചൊല്ലി ഏ പൊസിഷനിൽ ഞാനുള്ള ഇപ്പ അല്ലെ ഏ പൊസിഷൻ ഞാൻ എത്തോളം ചൊല്ലി എനിക്കെത്തൊരു സെൽഫ് ഇത് നിങ്ങളുടെ ടാക്കുകൾ ചൊന്നിട്ട് ഫസ്റ്റ് നിങ്ങളുടെ ചൊന്നിട്ടില്ല ഒരു ലീഡർ എങ്ങനെയൊക്കെ ചൊന്നെങ്കിൽ he has to be a leader to himself അവനുക്ക് ലീഡർ ആവണം ഫസ്റ്റ് ഒരാൾക്ക് അവനുക്ക് ലീഡർ ആയില്ലെങ്കിൽ അവൻ ലീഡർ ആവും സാധ്യമേ ഇല്ല ഞങ്ങൾ ടെമ്പർ കൺട്രോൾ ആക്കത്തില്ല അഞ്ഞഞ്ഞ മുണ്ടേ ഒരു ടൂർണമെന്റ് ആകുമ്പോ അഞ്ഞഞ്ഞ അടിക്കോ പോണ്ടേ അമ്പയർക്ക് അടിക്കോ പോണ്ടേ ಈಗ ಅಡಿಕೋ പോണ്ടേ ಅഞ്ഞೋರು ಇದಾಗುವಂತಿಲ್ಲ ಶೋ ಹಾಕರೆ ಇದಾಕರೆ ಎಂದೊರು ಕಂಟ್ರೋಲ್ ಇಲ್ಲ ಅಂತ ಅವನೊಟ್ಟು ಅವನ ಕಂಟ್ರೋಲ್ ಇಂದಿല്ലെങ്കിൽ ಅವನು ಲೀಡರ್ ಆಗೋದು ಸಾಧ್ಯವೇ ಇಲ್ಲ ಕಂಟ್ರೋಲ್ ಉಂಟಾ ಎಲ್ಲಾರು ಕಂಟ್ರೋಲ್ ಇಕ್ಕೊಂಬಿಯರ್ ಚೊಲ್ಲ ಎವಡ ನಂಗ ನೋಡ್ಕೊಂಡು ನಂಗೆ ಕಂಟ್ರೋಲ್ ಇಲ್ಲ ಟೂರ್ನಮೆಂಟ್ ಎವಡ ನೋക്കി ಗಲಾಟೆ ഞങ്ങൾ ഉണ്ടെങ്കിൽ അല്ലേ ചൊല്ല റൊക്കല്ല സാധാരണ ഞങ്ങൾ നോക്കിയോട് നാണു ആക്കിയ ഗലാട്ടെ എത്ര ഗലാട്ടെ ആക്കിയ അഞ്ഞ അമ്പയർ ഇതാക്കുമ്പോ അവനക്ക് സീത വിക്കറ്റ് ഊരിട്ട് ബാറ്റ് എടുത്ത് പോയിട്ട് അടിച്ചിട്ട് പിടിച്ചിട്ടല്ല ഇതൊരു അസോസിയേഷൻ മാത്രം ഞങ്ങൾ എവിടെ ആക്കണമെങ്കിൽ ഞങ്ങൾക്ക് ഞങ്ങളെ കൺട്രോൾ ഇന്നില്ലെങ്കിൽ ഞങ്ങളെ സമുദായത്തെ ലീഡ് ആക്കുക ഞങ്ങളെ കൊണ്ട് സാധ്യമേ അതുകൊണ്ട് ഫസ്റ്റ് ഞങ്ങളിട്ട് ഞങ്ങൾ ആക്കണ വിഷയത്തിൽ സെൽഫ് കൺട്രോൾ അതുകൊണ്ട് സെൽഫ് കൺട്രോൾ ആക്കിയിട്ട് ഞങ്ങൾ നല്ലൊരു ലീഡർ ആവാൻ ചെന്നിട്ട് നിങ്ങളോട് കേട്ടോണ്ടില്ല പ്ലസ് ഞങ്ങൾ ലീഡ് അവസരം ഞങ്ങൾ ലീഡ് ആക്കണം അതെ സെയിം പോയിന്റ് ആയിട്ട് ഞങ്ങളെ ലീഡ് ആക്കാൻ ആൾമാരായിട്ടിട്ടുണ്ട് എങ്ങനെ ചെന്നിട്ട് ഞങ്ങൾ എങ്ങനെ എന്തിനാക്കണോ ഞങ്ങൾ എവിടെ പോയിട്ടുള്ള യുണൈറ്റഡ് എംപവർമെന്റ് അസോസിയേഷൻ പിടിച്ചാറ് ഡയറക്റ്റ് ആരാ പിടിച്ചാറ് ചെന്നിട്ട് നസീർ ഭായ ഫയാസ് ഭായ അല്ലെങ്കിൽ ഇംതിയാസ് ഭായ അല്ലെങ്കിൽ പിടിച്ചാറ് ചെന്ന് നിങ്ങൾ പോകണ്ടല്ലോ ഞങ്ങൾ എന്തിനാക്കിയുള്ള ചൊല്ല എനിക്കത്തൊരു സെൽഫ് അവയർനെസ് അല്ലെങ്കിൽ എന്തിനാക്കിയുള്ള ചൊല്ല എനിക്കത്തൊരു പിടിത്തന്നിട്ടായിട്ട് ഞങ്ങൾ ഒരു ലീഡർഷിപ്പ് എടുക്കണം എന്തിനാക്കിയുള്ള ചൊല്ലിട്ട് അതിന്റെ പേര് ഒത്തുകൊണ്ട് എനിക്ക് തീരെ ഞങ്ങൾ എന്തിനാ ഒരു ആൾ കൂടിയിട്ട് ഒരു 10,000 ആൾ കൂടിയിട്ട് നല്ലത് പോവാ അവിടേക്ക് പോയാ ഇനി ഒരു 5,000 ആൾ എന്തിനാ ഒന്നാക്കിയാൽ ഓഷൻ പോലെ നല്ലൊരു മീറ്റിംഗ് ആക്കിയിട്ട് എന്തിനാ മാറ്റിയാൽ അതിന്റെ പേര് ഒത്ത് പോയാ പിന്നെ ഒരാൾ എന്നൊന്ന് പിടിച്ചിട്ട് അതൊക്കെ പോയാ ഇതായിട്ട് ഞങ്ങൾ ഉണ്ടാക്കിയിട്ടുണ്ടല്ലേ എന്തിനാ ഞങ്ങൾ ആക്കിയുള്ള ചൊല്ല എനിക്ക് ക്ലിയർ മെസ്സേജ് പിടിച്ചിട്ട് എന്തിനാ ഞങ്ങൾ ആക്കിയുള്ള ഉദ്ദേശം എന്തിനാ ഇതുണ്ടല്ല ഏതൊരു വിഷയം എന്തൊരു സംഘടന ആക്കണമെങ്കിൽ അതിലെ ഇൻ ആൻഡ് ഔട്ട് ഗൊಂತಾയിട്ട് ഞങ്ങൾ അതിലൊരു അസോസിയേഷൻ അല്ല എന്തിനായിട്ട് ഞങ്ങൾ ലീഡർഷിപ്പ് എടുക്കണം അത് ലീഡർ കൊണ്ട് ഈ ഹാസ് ടു ഹാവ് എ സെൽഫ് അവയർനെസ് അല്ലെങ്കിൽ ഞാൻ എന്തിനാക്കിയുള്ള ചൊല്ലിക്കതൊരു ക്ലിയർ പിടിത്താണ് ಅವನಿಗೆ ಪಿಡಿತ ಇಲ್ಲ ಅಂತ ಹಂಗೆ ಪೀನೋಡ್ ತಗೊಂಡು ಎಂದ್ರೆ ತಿರುಗಾಟ ಚಲೋ ಅಲ್ಲೇ ನಂಗೆ ಎಂದ್ರೆ ಹಾಕಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹಂಗೆ ಪೀನೋಡ್ ತಗ ನಂಗೆ ಎಂದ್ರೆ ತಿರುಗಾಟ ಚೊಲ್ಲದಾയിട്ടിಕ್ರಿ ഒരു ലീഡർ വലിയ ഒരു ക്വാളിറ്റി ആയിട്ടിക്ರಿ നെക്സ്റ്റ് ആയിട്ടിക്രി ಕಾನ್ಫಿಡೆನ್ಸ್ ಅದೊರ್ತ ಏನೋರ್ಕ ಚಂದ್ರ ಕಾನ್ಫಿಡೆನ್ಸ್ ಆಯ್ತಿಕ್ರಿ ಒನ್ ಆಫ್ ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ಲೀಡರ್ಶಿಪ್ ಕಾನ್ಫಿಡೆನ್ಸ್ ಚಮ್ಮೆ ಕೊರತೆ ಉಂಟು ಎಲ್ಲರಿಗೂ ಲೀಡರ್ಶಿಪ್ ಬೋರ್ನ್ ಆಯ್ತಿಕ್ರಾರು ಅಂಗಲಂಗಲ ಮೇലുള്ള ಕಾನ್ಫಿಡೆನ್ಸ್ ಕೊರತೆ ಉಂಟಾಯ್ತಿಕ್ರ ಅವನು ಎದುರು ಬಂದು ರೆಡಿ ಇಲ್ಲ ನಂಡೆ കൊണ്ട് ಸಾಧ್ಯ ഇത്ര വലിയ പൊസിഷൻ ഇത്ര വലിയ ജവാബ്ദാരി ഇത് നക്കാവൽ ഇതായാലും ഇത് നക്ക് സാധ്യമല്ല ഇതായാലും ഇങ്ങനെ പ്രത്യേക നക്കാവില്ല അവണാക്കട്ടെ ചെന്നിട്ടായിട്ടിക്കറ് ഞങ്ങളെ സമുദായം എവിടെ ഉണ്ട് അതേ ജാഗ്രതയില്ല പ്രത്യേകർക്ക് ഇവർ കാട്ടാണ് ഇൻഷാല്ല നക്ക് സാധ്യമുണ്ട് ചെന്നിട്ട് അതൊരു ജവാബ്ദാരി അവൻ എടുത്തിട്ടുണ്ടെങ്കിൽ ഞങ്ങളെ സമുദായം എന്തിനാക്കാൻ ചെന്നെങ്കിൽ ലീഡർഷിപ്പ് ഉള്ളത് പോസ്റ്റ് ആയിട്ടിക്കറ് അവനക്ക് സ്ഥാനമായിട്ടിക്കറ് അവനക്ക് പേരായിട്ടിക്കറ് எப்போ லீடர்ஷிப் ஜவாப்தாரி சொன்னது எடுக்கிறா அவன் மேல கான்ஃபிடன்ஸ் வெச்சிரு இன்ஷாஅல்லாஹ் நக்குல்ல சோர இது நான் ஆக்கனாய் அயலாக்கி ಈ ಸೋರ ಅವಲ್ಲ ಚೊಲ್ಲಕ್ಕೆ ಕಾನ್ಫಿಡೆನ್ಸ್ ಅನ್ನೋದು ಎಪ್ಪ ಬಂದು ಅಪ್ಪ ಇಟ್ಟಿದ್ರೆ ನಂಗೆ ರಿಸಲ್ಟ್ ಕಾಣೋ ಗಿಟ್ರಿ ಸರಿ ಅല്ലേ ತಪ್ಪೇನೆ ತಪ್ಪು ಚೊಲ್ಲೋದು ನಂಗಲ ಮೇಲೆ ಕಾನ್ಫಿಡೆನ್ಸ್ ಉಂಟಾ ಎಸ್ ಇದು ನಾನು ಆಕೋಣ ಇದಕ್ಕೆ ನಾನು சொன்னவன் इम्तियाज आकोने स्वरा इम्तियाज आकोने इकबाल वाले आकोने स्वरा इकबाल आकोने निंग आकोने स्वरा निंग आकोने स्वरा नान आक्यारा औड आइटिक्रे प्रॉब्लम औड आइटिक्रे इंगेल्ल नंगे अडिकिंडुंटु ನಾನು ಇಲ್ಲ ನಾನು ಹಾಕಿಲ್ಲ ನನ್ನ ಕಾನ್ಫಿಡೆನ್ಸ್ ಇಲ್ಲ ಐ ಲೀಡ್ ಇಲ್ಲ ನಂಗೆ ಬಿಟ್ಟಿಲ್ಲ ಈ ಸ್ವರ ನಾನು ಹಾಕಿ ಮಾತ್ರ ರಿಸಲ್ಟ್ ನಾನೇ ಹಾಕಿಲ್ಲ ಅದು ಕೀಪರ್ ಅಲ್ಲ ಸಹೋದರಮಾರೆ ದಟ್ ಈಸ್ ಕಾಲ್ಡ್ ಆಸ್ ಜವಾಬ್ದಾರಿ ಚೊಲ್ಲ ಅದಕ್ಕೆ
ಈ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅಥಾರಿಟಿ ನಂಗಲ ಎಜೆಂಡಾ ಊಡ ನಂಗಲ ಪೊಸಿಷನ್ ಪೋಸ್ಟ್ ಅಲ್ಲ ಅಂತ ಪಿನ್ನ ನೆನಪಾಕಿಲ್ಲ ಊಡ ಇದು ರೆಸ್ಪಾನ್ಸಿಬಿಲಿಟಿ ಆಯ್ತು ಇನ್ಶಾಲ್ಲಾ ಪ್ರತಿಯೊರ್ತ ನಿಂಗಗೆ ಒಂದು ಟ್ಯಾಲೆಂಟ್ ಇನ್ನಂಗೆ ನಿಂಗಗೆ ಆಕೋದು ತೀರಂಟಾಂಗೆ ಓಪನ್ ಆಯ್ತು ಚೊಲ್ಲೋಣ ಎಸ್ ಆ ಪೊಸಿಷನ್ ನಾನು ಚೊನ್ನವ ನಾಯಲ್ಲ ನಾನು ಚೊನ್ನವ ಕಿಬುರ್ಲಲ್ಲ ನಾನು ಚೊನ್ನವ ಏಟ್ ಹೇಳ್ತೀನಿ ಇನ್ಶಾಲ್ಲಾ ನಂಗೆ ಸಮುದಾಯಕ್ಕೆ ಒಂದು ಸಾವಿರ ಬರ್ತಾವ ಅನ್ಸುತ್ತೆ ನಿങ്ങളൊട്ട് ಅದರೊಟ್ಟಿಗೆ ನಾನು ನೆನಪಾಕಿಕೊಂಡು ಈಗೋ ಅಂತ ಇದಲ್ಲ ಪ್ರತಿಯೊರ್ತರ ಪ್ರಾಬ್ಲಮ್ ಆಯ್ತು ಈಗೋ ಅಂತ ಎಲ್ಲಾರು ಒಳ್ಳೇದಾಯ್ತು ಇಲ್ಲ ಅನ್ಸಂದಂಗೆ ಅದು ಅವ್ರ ಈಗೋ ಆಯ್ತು ಅಲ್ಲೇ ಇಲ್ಲ ಅನ್ಸಂದಂಗೆ ಅದು ಅವ್ರ ಈಗೋ ಆಯ್ತು ಈಗೋ ಇನ್ನೊಂದು ಮನುಷ್ಯನ ಅಲ್ಲ ಎಲ್ಲರಿಗೂ ಈಗೋ ಇನ್ನಿಲ್ಲಂಗೆ ಸಾಧ್ಯವೇ ಇಲ್ಲ ಜೈಗೋಗೆ ಸಾಧ್ಯ ಇಲ್ಲ ஈகோ சொல்றது ஒரு மேனேஜ்மெண்ட் ஆயிட்டு நாங்க யூகே போயங்க யுஎஸ்ஏ போயங்க ஆஸ்திரேலியா போயங்க அல்ல அவுட் சைட் கண்ட்ரி போயங்க நாங்க எம்பிஏ கோர்ஸ் ஆக்கும்போ அல்ல இன்ஜினியர் கோர்ஸ் ஆக்கும்போ ஒரு சப்ஜெக்ட் ஆயிட்டு ஈகோ மேனேஜ்மெண்ட் ஒரு சப்ஜெக்ட் ஆயிட்டு ஈகೋ ಮ್ಯಾನೇಜ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಸಬ್ಜೆಕ್ಟ್ ಅದ್ರ ನಂಗೆ ಎವಡ್ತಲ್ಲೋ ಕಂಟ್ರೋಲ್ ಆಕ್ರಮ ಎತ್ತರ ಏ ರೀತಿಲಿ ಅದಕ್ಕೆ ನಾನು ಕಂಟ್ರೋಲ್ ಆಕ್ರಮ ದೆನ್ ವಿ ಆರ್ ದಿ ಪರ್ಫೆಕ್ಟ್ ಲೀಡರ್ಸ್ ಕೂಡ ನಂಗೆ ಕಂಟ್ರೋಲ್ ಹಾಕಿವಲ್ಲಮ್ಮ ಚಲೋ ನಂಡೆ ಕೊಂಡ ಆಂಟಿಲ್ಲ ಕಂಟ್ರೋಲ್ ನಿಂಗಲ ಕೊಂಡ ಆಂಟಿಲ್ಲ ಅನ್ನೋದು ಬಂತು ಹಾಕಿವಲ್ಲಮ್ಮ ಕಂಟ್ರೋಲ್ ಈಗೋ ಐ ಥಿಂಕ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಎವ್ರಿ ಲೀಡರ್ ಈಗೋ ಬೇರೆ ಬೇರೆ ಐಟಿಕ್ರಿ ಮೂന്ന് ನಮ್ದು ಪಾಯಿಂಟ್ ನಾನು ಈಗೋ சொல்ல அதுல நாங்க எவ்வளவு லான்ச் பண்ணாங்க நான் ஒரு क्वेश्चन கேட்டேன் பெண்டிங் ಈಗೋத்துல ஒரு ಇದಾಯ್ತು ಪಾಯಿಂಟ್ ಆಯ್ತು ಬೆಂಡಿಂಗ್ ಬಗ್ಗರೆ ಜಂಡೆ ನಮ್ಮ ಬಗ್ಗರೆ ಜಂಡೆ ஒரு ಬಗ್ಗಲ್ಲಿ ಎಲ್ಲದಕ್ಕೆ ನಿಂಗೆ ಎಲ್ಲ ನಿಂಗೆ ಮೇಲ್ ಎಲ್ಲ ನಿಂಗೆ ಸೊನ್ನೆ ನಿಂಗೆ ಇನ್ನಿಲ್ಲ ಸಾಧ್ಯ ಇಲ್ಲ ನಿಂಗೆ ಭಾವ ದಿಸ್ ಇಸ್ ವೆರಿ ರಾಂಗ್ ಐಟಿ ಎಲ್ಲದಕ್ಕೆ ಬಗ್ಗರದೆ ಲೀಡರ್ ನಂಗೆ ಎವಡ ಬಗ್ಗೆ ಸ್ವರ ಅವನ ಮಾತ್ರ ಬಗ್ಗನು ಕಿಚ್ಚೆಗೆಲ್ಲ ಬಗ್ಗೆ ಹೊಡಿದ್ರೆ ಅವ್ನು ಲೀಡರ್ ಆಗ ಸಾಧ್ಯವೇ ಇಲ್ಲ ಅವ್ನ ಬಗ್ಗೆ ಹೊಡೆ ನಿಕ್ಕರೆ ಕಾಲ ಅವ್ನ ಕಾಲ ನಿಕ್ಕರೆ ಅವ್ನ ಮೇಲೆ ಬರಲು ಸಾಧ್ಯವೇ ಇಲ್ಲ ಅವ್ನಿಗೆ ಎವಡ ಬಗ್ಗೋತೀರಾ ಎವಡ ಬಗ್ಗೋಟನು ಎವಡ ಬಗ್ಗನು ಚೊಲ್ಲಣಿಗೆ ಕ್ಲಿಯರ್ ಮೆಸೇಜ್ ಅವ್ನು ಹೊಡಿಕೋನು ಅವನ ಐಟಿಕ್ರೆ ಲೀಡರ್ ಬಗ್ಗೋನ ಎವಡ ಬಗ್ಗೋನೆ ಅವಡ ಬಗ್ಗೆ ಇಲ್ಲ ಹಿಂಗೆ ಸ್ವರ ಇಲ್ಲ ಅಂದ್ರೆ ಅವ್ರು ನೀವು ತೀರ್ಯದಾಕ ನೋಕೆಲ್ಲ ಚೆನ್ನಾಗಿ ನಂಗೆಲ್ಲ ಸ್ವರ ಇಲ್ಲ ಅವಡ ಬಗ್ಗೋನು ಅಲ್ಲೇ ನಂಗೆ ಹಾಕ್ರಂಗೆ ಐಟಿಕ್ರೆ ಎಂದ್ರೆ ಅವಡು ನೋಕ ಹಾಕಿರ್ದು ಹಾಕಟ್ಟು ಎವಡ ಹಾಕ್ರೆ ಅನ್ಕಿದ್ದ ಐಟಿಕ್ರೆ ನಂಗೆ ಈಗೋ ಪ್ರಾಬ್ಲಮ್ ಐಟಿಕ್ರೆ ಎತ್ತರ ಬೇರೆ ಹಾಲು ನೋಕ ನಂಗನ್ ನೋಕ ಅವನ ಹಾಲು ಹಂಗೆ ನಾನು ಹಾಲು ಎಂದ್ರೆ ಅವಡು ನೋಕ ಎಂಡ್ ಆಫ್ ದಿ ಡೇ ಸ್ವರ ಆರಾವತ್ತದು ಹಿಂಗಂತ ಈಗೋ ಕಾಟಿಯದುಕೊಂಡು ಹಾಕಿರ್ದು ಹಾಕಟ್ಟು ನೋಕ ಎಂದ್ರೆ ಹಾಕ್ರ ನೋಕ ಚೊನ್ನಟ್ಟು ಎಂಡ್ ಆಫ್ ದಿ ಡೇ ಲಾಸ್ ಆರಿಸೋದು ನಂಗಲ್ಲೇ ಈ ಕಿಬರು ಕೊಂಡ್ಬಿಟ್ಟ ಅಲ್ಲೇ ಈಗೋ ಕೊಂಡ ಆವ್ದ ಎಂದ್ರೆ ಹಾಕ್ರನ್ನ ಹೋಗ ಚೊನ್ನಟ್ಟು ಈಗಂತವ್ರು ನಂಗೆ ಅವ್ರು ಈಗೋ ಕಾಟಿದ್ರು ಲಾಸ್ ನಂಗೆ ಇಟ್ಟಿಕ್ರಿ ಅವನು ಈಗೋ ಕಾಟ್ರ ನಂಗೆ ಈಗೋ ಕಾಟ್ರ ಅಡ್ಡಿ ಅವಳು ಇಂದ್ರ ಅಡಿಯಲ್ಲಿ ಅವನ ಪವರ್ ನೋಕ್ರ ನಂಗೆಲ್ಲ ಸ್ವರ ಅವಲ್ಲ ನಂಗೆಲ್ಲ ಮಕ್ಕ ಇಟ್ಟಿಕ್ರಿ ಮೂಲೆ ಗುಂಪ ಹೊಡಿ ಅದಕೊಂಡು ಈಗೋ ಮ್ಯಾನೇಜ್ಮೆಂಟ್ ಬಗ್ಗೋನ ಅವಡ ಬಗ್ಗೋತೀರ ಇದಾಯ್ತು ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಈಗೋ ಐಟಿಕ್ರಿ ನಂಗೆ ಲೀಡರ್ ಮಾಡಿ ಇದು ನಂಗೆ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಮಾತ್ರ ಅಲ್ಲ ಲೈಫಲ್ಲಿ ಇಂಪ್ಲಿಮೆಂಟ್ ಹಾಕೋಣ ಅವ್ರು ಬಿಸ ಇಟ್ಟಿಕ್ರಿ ನಂಗೆ ಹೆಂಗನೆ ಬಗ್ಗೋನು ಎತ್ತರ ಬಗ್ಗೋನು ಎವಡ ಬಗ್ಗೋತೀರ ಚೊಲ್ಲಂಟಿದ್ರೆ ಕ್ಲಿಯರ್ ಇನ್ಫಾರ್ಮೇಶನ್ ನಂಗೆ ಬೇಕು ಸೆಕೆಂಡ್ ಪಾಯಿಂಟ್ ಐಟಿಕ್ರಿ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಈಗೋ ಪ್ರಾಬ್ಲಮ್ ಐಟಿಕ್ರಿ ಅಂಡರ್ಸ್ಟ್ಯಾಂಡ್ ನಂಗೆ ಕ್ವಶನ್ ನಾವು ಕೇಟೊಂಡುಲ್ಲ ಕ್ವಶನ್ ನಂಗೆ ಕರೆಕ್ಟ್ ಗ್ರಾಸ್ ಆಯ್ತಲ್ಲ ಎಂದಿನ ಅರ್ಥ ಆಯ್ತಲ್ಲ ಅದಕ್ಕೆ ನಂಗೆ ಆನ್ಸರ್ ಆಗಿತ್ತು ಅಲ್ಲೇ ಪ್ರತಿ ಬಗ್ಗೆ ನಂಗೆ ನೋಕ್ರಿ ಅಂದ್ರೆ ನಂಗೆ ಅವನು ಏನ ಕ್ವಶನ್ ಕೇಟೊಂಡುಲ್ಲ ಅಲ್ಲಿಂದ್ರೆ ಒಂದು ಚೊಂದ ಉಂಟಲ್ಲ ಅದಕ್ಕೆ ಮುಂದೆ ನಾನು ಎಂಚು ಚೊಂದ ಆಯ್ತು ಗೊತ್ತಾಯ್ತಲ್ಲ ಇದೆ ನಾ ಚೊಲ್ಲ ಎವಡ ಹಾಕ್ರಂಗೆ ತರಿಸೋರ ಐಟಿಕ್ರಿ ಇದೆ ನೀ ಚೊಂದ ನಂಗೆ ಗೊತ್ತಾಯ್ತು ಅವ್ನು ಎಂದ್ರಮ ಚೊಲ್ಲೋ ಬೇಡ ಎಲ್ಲಿ ಅರ್ಥ ಆಯ್ತಲ್ಲ ಎಲ್ಲಿ ಎಂದ್ರಮ ಆನ್ಸರ್ ಹಾಕಿತ್ತು ಒಂದು ಆಯ್ತಾಯ್ತು ಎಂದ್ರಮ ಅವರು ರಿಸಲ್ಟ್ ಬಂದಿಟ್ಲ പൊട്ടിട്ട് ನಂಗೆ ಹಾಕೊಂಡುಳ್ಳೆ ನಿಂಗೆ ಹಾಕೊಂಡು ಚೊಲ್ಲಲ್ಲ ಇನ್ಶಾಲ್ಲ അങ്ങനെ ಹಾಕೊಂಡು ಈ ಲೀಡರ್ಶಿಪ್ ഇതിൽ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇನ್ಶಾಲ್ಲ ನರೇಂದ್ರ ಅಸೋಸಿಯೇಷನ್ ನಂಗೆ ವಿ ಶುಡ್ ಬಿ ಅ ಪ್ಯೂರ್ ಪರ್ಫೆಕ್ಟ್ ಲಿಸ್ನರ್ ಚೊಲ್ಲ ಲೀಡರ್ ವಿಲ್ ಬಿ ಆಲ್ವೇಸ್ ಅ ಲಿಸ್ನರ್ ಆಯ್ತು ಅವ್ನು ಕೇಕ್ರ ಅವ್ನಿಗೆ ತಾಳ್ಮೆ ಬೇಕ್ರಿ ಅವ್ನು ಎಂದ್ರೆ ಚೊಲ್ಲ ಎತ್ತರ ನೇರ ಚೊಲ್ಲ ಅವ್ನು ಕೇಕ್ರ ಒಕ್ಕ ಚೊಲ್ಲು പിന്നെ ಒಕ್ಕ അതിന്റെ അങ്ങനെ ആയിട്ട് ഈന കേക്കറ മുണ്ടതയ്ക്കറ എല്ലാം ഉണ്ട് രണ്ട് മിനിറ്റ് അവർ മിനിറ്റ് അവನು ಮುಂದೆ വെച്ചിട്ട് ಅದಕ್ಕೆ ಏನ್ ಚಿನ್ನ ಪರ್ಫೆಕ್ಟ್ ಆಗಿ ಆನ್ಸರ್ ಅವ್ರ ಲೀಡರ್ ಲಿಸ್ನರ್ ಆಗಿ ಮಾತ್ರ ಅವನಿಗೆ ಪರ್ಫೆಕ್ಟ್ ಸೊಲ್ಯೂಷನ್ ಹಾಕೋ ಸಾಧ್ಯ ಇಲ್ಲ ಎವಟ್ಟು ಅವ್ನು ಕೇಳ್ಕೊತಾ ಇರಲಿಲ್ಲ ಅವ್ನು ಏನ ಸೊಲ್ಯೂಷನ್ ಹಾಕೋ ಚಲೋ
ஒரு கொஸ்டின் அவன் எந்த சொன்னாட்ல நாங்க கேட்கறதுல புருஷத்து இல்ல, கேட்கறதுல தாழ்மை நாங்க இல்ல. அப்ப நாங்க சொல்யூஷன் எங்க நாக்கு சொல்லுங்க சாத்தியம்டா? கேட்டீங்க நாங்க சொல்யூஷன் ஆக்குறேன். அதுக்கு லீடர் should be a listener ஆயிட்டு. Third point ஆயிட்டு arrogance. Arrogance சொல்றது நாங்க பஸ்ல ஒரு கிபுரு சொல்றாரு. கிபுர் இது ஒரு பாட்டு ஆயிட்டு ஈகோ. arrogance நம்ம கிபுர் ஆயிட்டு ಬೇರೆ 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 ರೀತಿಯಲ್ಲಿ ஒரு ചെറിയ ஒரு உதாரணம் சொல்ல. நீங்க எல்லாரும் காலேஜ்ல ஸ்கூல்ல படிச்சங்க ஆயிட்டுக்கிறாரல்ல, எல்லாரும் படிச்சங்க ஆயிட்டுக்கிறாரு. ஸ்கூல் ಬಿಟ್ಟா ಕಾಲೇಜ್ ಬಿಟ್ಟா PUC ಡಿಗ್ರಿ ಅನ್ನಂಗದೆಲ್ಲ ಆಯ್ತು நீங்களே சொர நீங்க போயாரு சவுதி அரேபியாக்கு போயாரா, ஒரு பிசினஸ் ஆக்கியாரா, எல்லாம் ஆக்கியாரு, நல்ல ஒரு செட்டில் ஆயிருந்தீங்க நீங்க லைஃப் செட்டில் ஆயிட்டு நீங்க காலேஜ் ஸ்டூடெண்ட் மாற அல்ல ஸ்கூல் ஸ்டூடெண்ட் மாறு எல்லாம் இருக்கிறாரு. அங்கங்களே அவனு எவ்வளவு மார்க் போட்டு செட்டில் ஆயிட்டுக்கிறா, நீங்க எவ்வளவு மார்க் போட்டு செட்டில் ஆயிட்டுக்கிறாரு. எல்லாம் ஆயிட்டு ஒரு 10 வருஷம் போட்டு நீங்க எவ்வளவு மார்க் போட்டு கிட்டுறாரு. இதே ஹோட்டல்ல நீங்க சாய் எடுக்க வந்தாரு. நீங்க ஒரு 10 வருஷம் முன்னலாம் 15 வருஷம் முன்னலாம் ஸ்கூல்ல காலேஜ்ல டிகிரில படிச்சாங்க. அதே ஸ்டூடெண்ட் அதே நீங்க அடிச்சாங்க இதே காலேஜ் ஹோட்டலுக்கு ಬಂದ நீங்க அவர் இருக்கிறாரு, கை கொடுக்கிறாரு. ஷாக் ஆகுறாரு, நீ நல்ல பாவன். ஃபர்ஸ்ட் நாங்க ஒரு 10 வருஷமா போன் அடிச்சு புட்டல் பின்ன நாங்க ஃபர்ஸ்ட் கிட்ட அப்ப கேக்குறேன். ஃபர்ஸ்ட் क्वेश्चन நாங்க எந்திர சொல்லுங்க. ಎಲ್ಲ ಇತ್ತು ಅವ್ನು ಸೆಟ್ಲ್ ಆಯ ಲೈಫಲ್ಲಿ, ನೀವೇ ಸೆಟ್ಲ್ ಆಯಾರು. ಎಲ್ಲ ನೀங்களே ಅವನಿಗೆ ಗೊತ್ತಾ ಇಲ್ಲ, ನಿಂಗೆ ಗೊತ್ತಾ ಇಲ್ಲ. 15 ವರ್ಷ ಬಿಟ್ಬಿಟ್ಟು ಇದೇ ಹೋಟೆಲ್ ಕಿಟ್ಟಿಯಾರು, ಚಾಯ್ ಹುಡುಗ ಒಟ್ಟಿಗೆ 10 ವರ್ಷ ಒಟ್ಟಿಗೆ ಆಯಾರು, ಶಾಕ್ ಆಯಾರು, ಕೈ ಕೊಡ್ತಾರು, ಏನಿಲ್ಲ ಎಲ್ಲ ಕೇಟಾರು. ಫಸ್ಟ್ ನಿಂಗೆ ಕೇಳ್ರಿ ಕ್ವಶನ್ ಅಂದ್ರೆ ಏನು ನಿಂಗೆ ಗೊತ್ತಿಲ್ಲ ಚಲೋ ಎಂದ್ರೆ ಕೇಳ್ರಿ ನಂಗೆ ಎಂದ್ರೆ ಹಾಕಿವಲ್ಲ ಅಲ್ಲ ಫಸ್ಟ್ ಕೇಳ್ರಿ ಕ್ವಶನ್ ಹಾಕಿಕ್ರಿ ಎಂದ್ರೆ ಹಾಕಿವಲ್ಲ இது எந்த ஆக்டிவ்ல சொல்லும்போ இது ஒரு கிளியர் ஆயிட்டு ஒரு சீரியஸ் பிளஸ் ஒரு ஜோக் ஆயிட்டு பிரதியொருத்த சொல்லும்போ நீங்க ஒரு பிசினஸ் ஆக்கிட்டுமோ அல்ல ஒரு நீங்க ஒரு இந்த ஜாப் ஆக்கியுள்ளாரு, நீங்க ஒரு 40,000 ரூபாய் சம்பளம் உண்டு, நீங்க நல்ல ஒரு ஜாப் உள்ளாரு, நீங்க ஒரு ஸ்விஃப்ட் காரா ஒரு டிசைர் காரா அந்த ஒரு கார் உண்டு எந்த அமௌண்ட் சொல்லுங்க. நீங்க 10% 20% யார சொல்றாரு சொல்றாருல்ல கொரடி சொல்றாங்க, பாரி கொரடி 5% 40,000 ಸಂಬಳ ಇಂದ ಅವನು 50,000 ನಾನು 60,000 ಸಂಬಳ ನನಗೆ ಅಂತ ಒಂದು ಕಂಪನಿಲ್ಲ ಬಾರಿ ಬಾರಿ ಜಾಬ್ ನಾನು ಅವನವರು அல்ஹம்துலில்லாஹ் கொரடி ஏல் சொல்ல கொரடி சொல்ல அல்ஹம்துலில்லாஹ் நல்ல குவாலிட்டி ஆயிட்டு இன்ஷா அல்லாஹ் അങ്ങനെ മാർക്കറ്റ് ലീഡർഷിപ്പ് മുന്നോട്ട് പോകാൻ അല്ലാഹു തൗഫീഖ് നൽകട്ടെ. ഞങ്ങ 90% ആൾമാർ யாரை சொல்றேன் 90 அல்ல 95% ஆள்மார் யாரை சொல்றாரு 40,000 சம்பளம் நான் 60,000 சம்பளம் அவன் ஒரு கிளர்க் ஆயிட்டு நான் மேனேஜர் ஆயிட்டு எனக்கு செப்பரேட் கேபின் உண்டு ಅಲ್ಲೇ ನಾನಿങ്ങനെ ಅವನು ಗೊತ್ತು ನಾವು ಒಂದು ಬಂಡ್ಲೆ ಅವನು ನೋಡ್ಕೋಗು ಅರಿಯೋದೊಂದು ಪೋಂಡ್ಲೆ ಗೊತ್ತು ಓನ್ ಓನ್ಗೆ ಇಟ್ಟಿದ್ರೆ ಬಿಲ್ಡಪ್ ಹಾಕ್ರೆ ಇದು ಪ್ರತಿಯೊಂದು ಹಾಕ್ರೆ ಸ್ವರ ಇಟ್ಟಿದ್ರೆ ಬಿಲ್ಡಪ್ ನಾನಿങ്ങനെ ನಾನದು ನಾನು ചെറിയ ഒരു ഉദാഹരണം ആയിട്ട് ഈ ഫ്രണ്ട്സ് മാർക്ക് കിട്ടുമ്പോൾ ഇങ്ങനെ ആക്രാച്ചുള്ള ഉദാഹരണം ആയിട്ട് ഇതൊരു ജോക്ക് കണ്ടെങ്കിൽ ദിസ് ഇസ് എ വെരി സീരിയസ് ഫാക്ടർ. ಔಟ್ಡೋರ್ ನಂಗೆ ಬಿಲ್ಡಪ್ ಹಾಕ್ರಮ್ಮ ಔಟ್ಡೋರ್ ನಂಗೆ ಮೇಲ್ ಬರಲು ಸಾಧ್ಯವೇ ಇಲ್ಲ. ನಂಗೆ ಆಲ್ರೆ ಬಿಡ್ಚಿಟ್ಟ ಇನ್ನೊತ್ತರ ಬಿಡ್ಚಿಟ್ಟ ವಾಟ್ಸಪ್ ನಂಗೆ ಮೇ ಬಗ್ಗೆ ವಿಡಿಯೋ ಹಾಕ್ರೆ ನಂಗೆ ಬಗ್ಗೆ ಮೇ ಪೋಸ್ಟ್ ಹಾಕೊಂಡಿಕ್ಕೆ ಎವಡು ನಂಗೆ ಎತ್ತು ಸಾಧ್ಯ ಇಲ್ಲ ಸಹೋದರ ಮಾರೆ. ಬಿಲ್ಡಪ್ ನಂಗೆ ಹಾಕ್ರಲ್ಲ ಬಿಲ್ಡಪ್ ಅಲ್ಲ ಅಲ್ಲ ಬಿಲ್ಡಪ್ ತಂಡೆ ಅಲ್ಲ ಇಟ್ಟಿಗೆ ಇದಾയിട്ട് ಯುನೈಟೆಡ್ ಅಸೋಸಿಯೇಷನ್ நாங்க கிளியர் கட் சாரி நியத் லெக்சரா நாங்க இன்ஷாஅல்லாஹ் எப்ப பேர் தரனா அப்ப நாங்க அல்ல பேர் தரன மைண்ட் இப்ப இன்ஷாஅல்லாஹ் இந்தியாதோட சரௌண்டிங் அது நான் நின்னோட சரௌண்ட் காட்ற அவுட நான் பில்ட் அப் காட்ற எப்ப இந்தியாதோட பேர் அல்ல நசீர் வைட பேர் அல்ல நீங்க பேரிനെ மாத்திர சரௌண்டா அப்ப நாங்க பில்ட் அப் காட்றோம் ಅಲ್ಲೇ எப்ப ನನ್ನ பேருல ಎದುಕೊಂಡು ಸರೌண்டಾ அப்ப நாங்க பில்ட் அப் காட்றோம். இது ஒரு ചെറിയ ഒരു ഉദാഹരണം சொல்ல இது ஒரு arrogance ആയിട്ട് ഇൻഷാഅല്ലാഹ് അങ്ങനത്തെ arrogance ഇല്ലാണ്ട് ഞങ്ങൾ ബിൽഡ് അപ്പ് കാട്ടാണ്ട് ഞങ്ങളുടെ സമുദായത്തിൽ വേനായിട്ട് മാത്രം ഇൻഷാഅല്ലാഹ് ഞങ്ങൾ മുമ്പ് തിന്ന ടൈഡ് ഞങ്ങളുടെ മക്കൾ മുമ്പ് തിന്നോ തീരാ ഇൻഷാഅല്ലാഹ് ഞങ്ങൾ സ്വറാക്കാൻ പോണ്ട അല്ല എപ്പ ബിൽഡ് അപ്പ് തരണ അപ്പ ഇൻഷാഅല്ലാഹ് തരും ചൊല്ല നിയത്തിൽ ഇൻഷാഅല്ലാഹ് ഇതൊരു അസോസിയേഷൻ ഞങ്ങൾ സ്വറാക്കാൻ പോയി ചൊല്ലുന്നത് നിങ്ങളുടെ അതിലൊട്ടിಗೆ നിങ്ങൾ ನೆನಪಾക്കിಕೊಂಡಿല്ല. ಅದರೊಟ್ಟಿಗೆ ಒಂದು ചെറിയൊരു ಇದು ನಿಯತ್ ಅದರೊಟ್ಟಿಗೆ ಪಾಯಿಂಟ್ ಆയിട്ട് இதே பாயிண்ட்ல சொன்ன நியத்து அதிலே வந்து ஒரு 5 பாயிண்ட்ஸ் நாங்க சொல்றேன். இது ஒரு 2 minutes டைம் எடுத்து நீங்க சாரி கேட்டோம்ல ரெண்டு யார டைம் எடுத்து 5 லீடர்ஸ் கார பத்தி சொல்றேன். ಈ 5 லீடர்ஸ் நீங்க ஆரஞ்சு சொன்னீங்க நீங்க கேட்டோம்
ஒரு எல்லாத்துல ஒரு 5 லீடர்ஸ் மாறிக்கிறார், 5 நமக்கு லீடர்ஸ் மாறிக்கிறார். ഈ 5 ലീഡർ നിങ്ങളോട് കേട്ടല്ലോ ഇൻഷാല്ലാ. ഈ ലീഡർ ആയിട്ട് നമ്പർ 1 ആയിട്ട് ನಾನು ನಂಬರ್ 4 ಅವನು ಚೊಂದು ನೀವೇ ಚಿಂತನೆ ಹಾಕರು ಇನ್ಶಾಲ್ಲ. ನಾನು ಚಿಂತನೆ ಹಾಕರೆ ಇನ್ನಾತ ಕೂರಿನ ಮಾಲ ತಪ್ಪಲು ಅಲ್ಲಾಹ್ ಚೊಲ್ಲು ಎಂದ್ರೆ ಚೊಲ್ಲಾರು ಅದು ಮಾತ್ರ ನೀವು ಚೊಲ್ಲೋರು ಚೊಂದ್ರೆ ಅಲ್ಲಾಹ್ ಕುರ್ಆನ್ ಚೊಂದ್ರೆ. അതേ പോലെ ನಾನು ಇನ್ಶಾಲ್ಲ ಎಂದ್ರೆ ನಾ ಚೊಂದಿಲ್ಲ ರಾವು ಟ್ರೈ ಹಾಕಿಲ್ಲ ಇನ್ಶಾಲ್ಲ. ಟ್ರೈ ಹಾಕಿಲ್ಲ ಇನ್ಶಾಲ್ಲ അവിടെ റീച്ച് ആവ ചൊല്ലാൻ ഒരു നിയത്ത് നന്നിട്ടുണ്ട് ഇൻഷാല്ല. റീച്ച് ആവേ. അതേ പോലെ ഈ 5 പോയിന്റ്സ് നിങ്ങൾ എവിടെ ഉള്ളാറ് ನಾನು ಎവിടെ ಎತ್ತೋಣ ಚೊಂದು നിങ്ങൾ ಮೆಟ್ಟಿಗೆ ಮಾನಾಕರು. ನಾನು ನಿങ്ങളുടെ ಎಂದು ಚೊಲ್ಲಲ್ಲ ಫೋರ್ಸ್ ಹಾಕರೆ ಎಂದು ಇಲ್ಲ ಇನ್ಶಾಲ್ಲ. നിങ്ങൾ ಡಿಸೈಡ್ ಹಾಕಿ ಐತಿ. ಫಸ್ಟ್ ಪಾಯಿಂಟ್ ಆಯ್ತು ಕ್ವಿಟ್ಟರ್. ಫಸ್ಟ್ ಲೀಡರ್ ಆಯ್ತು ಕ್ವಿಟ್ಟರ್ ಚೊಲ್ಲಾರು. ಗುಡ್ ಅವನು ಎಂದ್ರೆ ಹಾಕಮ್ಮ ಕ್ವಿಟ್ಟರ್ ಎತ್ತಿ ಆವಡ ಬಂದು ಬಿಸಲ್ಲವ ಯುನೈಟೆಡ್ ಎಂ ಇತ್ತೆಲ್ಲ ಆವಡ ಬಂದು ಬಿಸಮ್ಮ. ಅಲ್ಲಿ 10 ವರ್ಷದ ಟೈಮ್ വെച്ചിട്ട് 7 ವರ್ಷದ ಟೈಮ್ വെച്ചിട്ട് ಅಪ್ಪ ನಂಗೆ ಆಯಾತಮ್ಮ 6 ಮೌತು ಎಂದ್ರೆ ಇದೆಲ್ಲ ಆವಡ ಬಂದು ಬಿಸಮ್ಮ. ಊಡ ಮೀಟಿಂಗ್ ಲೇಕುಮ್ಮೆ ಅವನು ಕ್ವಿಟ್ ಆಗಿಟ್ಟ ಇದೆಲ್ಲ ಆವಡ ಬಂದು ಬಿಸಲ್ಲ. ಇದು ಎಂದಿಗೆ ನಂಗೆಂದ ಹಾಕೊಂಡು ನಂಗೆ ಮಕ್ಕಳಿಗೆ ನೆಕ್ಸ್ಟ್ ಜನರೇಷನ್ಗೆ ನಂಗೆ ಹಾಕಿಲ್ವಾರು ನಂಗೆಲ್ಲ ಹಬ್ಬ ಹಾಕಿಲ್ವಾರು ನಂಗೆ ಎಂದಿಗೆ ಸರ ಫಸ್ಟ್ ಸ್ಟೆಪ್ ಆಯ್ತು ಕ್ವಿಟ್ ಹಾಕಿ ಬಿಟ್ಟ ಇದೆಲ್ಲ ಆವಡ ಬಂದು ಬಿಸಲ್ಲ. ಇದು ಅವ್ರ ಲೀಡರ್ ಆಯ್ತು ಕ್ವಿಟ್ಟರ್. ಅವನು ಎಂದ್ರಾಕಿ ಕ್ವಿಟ್ ಹಾಕ್ರ ಅವನು ಸುಬ ಎಣಿಕೆ ಮಾಡಿ ನಿಯತಿ ಇಂಡಿ ನಂಗೆ ನಾಲ್ ನಂಗೆ ಫಸ್ಟ್ ಸುಬೆ ನಿಸ್ಕರ್ಚಂಗೆ ಅವನು ಸುಬೆ ನಿಸ್ಕರ್ಚಂಗೆ ಇನ್ನು ಇದೇ ಸ್ಟಾರ್ಟ್ ಆಗಿದೆ ನೆಗೆಟಿವ್ ಇಂಡ ಆವಡ ಬಂದು ಬಿಸಲ್ಲ. ಇಂಡಂಗೆ ಅವ್ರು ಇಂಡಿಂಗೆ ಅವ್ರು പൂച്ച കടന്നെങ്കിൽ ഉണങ്ങാവില്ല, നായി കടന്നെങ്കിൽ ഉണങ്ങാവില്ല, അത് കടന്നെങ്കിൽ ഉണങ്ങാവില്ല. എന്തിനാക്കി നെഗറ്റീവ് 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 മൈനസ് 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 വേറെ ബിസ്സേനേ ഇല്ലണ്ടല്ലോ ലൈഫ്. എന്തിനാറ് പറഞ്ഞ ഇത് അവിടെ കൊണ്ട് ബിസ്സല്ല പോവാ അവನು മാക്കില്ല ആർക്കും മുട്ടില്ല. അങ്ങനത്തെ ഒരു ലീഡർ ആവട്ടെ. ഇതൊരു ഫസ്റ്റ് ലീഡർ ആയിട്ട് ഇൻഷാല്ലാ ഇവിടെ 6 ട്വിറ്റർ ആയിട്ടിക്കല്ല. ട്വിറ്റർ ആയിട്ടുണ്ടെങ്കിൽ നിങ്ങൾ ഇത്ര താഴ്മ ഇങ്ങനത്തെ ഒരു സ്പീച്ച് നിങ്ങൾ കേൾക്കലാന്ന് വിചാരിച്ചുണ്ട്. ട്വിറ്റർ ആവാത്തത് കൊണ്ടായിട്ട് ഇങ്ങനത്തെ ഒരു മൂവ്മെന്റ് നിങ്ങൾ ബന്ധന വിചാരിച്ചല്ല ഇൻഷാല്ലാ. സെക്കൻഡ് ലീഡർ ആയിട്ട് ഫോൾട്ട് ഫൈൻഡർ തപ്പ് കണ്ടുപിടിക്കുന്നവന് അവന് സ്വറമേ തപ്പ് കണ്ടുപിടിക്കും. അവിടെ സ്പീച്ച് ബണ്ട ക്ലാസ്സിൽ ബണ്ട മീറ്റിംഗ് ബണ്ട അവിടെ വെച്ചിട്ട് ആ സൈഡിൽ നോക്ക് പോവാ വാച്ച് ഇട്ടിട്ടില്ല പോവാ ಅಲ್ಲಿ ನೋಕು ಬಾವ അങ്ങനത്തെ ഡ്രസ് ഇട്ടു പോവാ ಅಲ್ಲಿ നോക്ക് പോവാ ಬೆಲ್ಟಿಂಗ್ ಅಂತ ಇಟ್ಟರು പോവാ ಅಲ್ಲಿ ಶೂ നോക്ക് പോവാ ಅಲ್ಲಿ ಎಂದ್ರೆ ಸ್ಪೀಚ್ ಅಲ್ಲಿ ಕಟ್ಟಾയിട്ട് പോവാ ಅಲ್ಲಿ ಅಪ್ಪ ಬದಿച്ച് ತಣ್ಣಿ ಕುಡಿಚೋണ്ട് പോവാ. ಇದೇ ಸರ್ ಅಲ್ಲ ಇಲ್ಲ ನಂಗೆ ಎತ್ತರ ಆಲಿಲ್ಲ ಎಲ್ಲ ಅನುಭವದಂಗೆ ಆಯ್ತಿಕ್ಕವರು ಎಲ್ಲರೂ ಸರ ಇರ್ತಾರೆ ಖಾಲಿ ಫಾಲ್ಟ್ ಫಾಲ್ಟ್ ಫಾಲ್ಟ್. ಅವನು ಬಂದ್ಬಿಟ್ಟು ಅವ್ರು ಏನು ರಿಸಲ್ಟ್ ಇದು ಎಂದ್ರೆ ಇದೆಂದ ಅವನಿಗೆ ಬೇಡ ಅವ್ರು ಎಂದ್ರೆ ತಪ್ಪುಂಡು ಅಂತಾನೆ ಉಂಟು ಸರ್. ಅವ್ರು ಎಂದ್ರೆ ತಪ್ಪುಂಡು ಅಲ್ಲಿ ಎಂದ್ರೆ ಹಾಕಿತ್ತು ಅಲ್ಲಿ ನಜೀರ್ ಬಂದ್ರೆ ಹಾಕಿತ್ತು ಏಳೆಂದ್ರೆ ಹಾಕಿತ್ತು ಏಳೆಂದ್ರೆ ಹಾಕಿತ್ತು ಅಯಲೆಂದ್ರೆ ಮುಂಡಿತ್ತು ಅದಿಂದ್ರೆ ಹಾಕಿತ್ತು ಇದಂದ್ರೆ ಇತರ ಉಂಟು ಸರ್. ಫಾಲ್ಟ್ ಕಂಡುപിടിக்கிற അവിടെ 10 കട്ടല പോയി ചെന്ന അത്തി എന്തിരെ ബാവ ഹോട്ടലിൽ ശരിയാറ് ബാവ ഇങ്ങനെ മുണ്ടിത്ത് ബാവ അയാൾക്ക് മുണ്ടോ തരില്ല അയാൾക്ക് ദമ്മയില്ല തണ്ണി പിടിച്ചുകൊണ്ട് ബാവ ഇതേ ആയിട്ട് പോയി ചൊല്ലി ഇങ്ങനത്തെ ആക്കിയിട്ട് പോവാ. ഇങ്ങനത്തെ ഒരു ഫോർമേഷൻ ആക്കിയുള്ളവർ ഇൻഷാല്ല ഇങ്ങനത്തെ ഒരു മൂവ്മെന്റ് ആക്കിയുള്ളവർ ഇതാണ് വേണ്ട. അവിടെ എന്തിനാ ചെറിയ ഫോൾട്ട് ഉണ്ട് അതായിട്ട് ഇൻഷാല്ല അത് നിങ്ങൾ ആയിട്ട് ഇക്കലം വിചാരിച്ചോളൂ ഇൻഷാല്ല. അതും ആ തീര ഇതായിട്ട് സെക്കൻഡ് വേ ഓഫ് ലീഡേഴ്സ് ഇത് ആയിട്ട് ഇക്കലം വിചാരിച്ചോളൂ. തേർഡ് പോയിന്റ് ആയിട്ട് തേർഡ് ലീഡർ ആയിട്ട് ಡಾಬ್ಲರ್ಸ್ ನಂಗೆ ಭಾಷೆ ಚೊಲ್ಲಾರು ಗೊತ್ತಿಲ್ಲ ಎಕ್ಸ್ಪ್ಲೈನ್ ಹಾಕ್ರೆ ಎಡಕ್ಕಿರಂಗ ಚೊಲ್ಲಾರು. ಡಾಬ್ಲರ್ ಚೊಂದ್ರೆ ಚಂದಂಗೆ ಅವನು ಸ್ಟೆಪ್ ಬೇಕ್ರ ಸೋಕರ ಏನೋ ಸ್ಟೆಪ್ ಬೇಕ್ರ ಇದರ ಅಸೋಸಿಯೇಷನ್ ಆವಟ್ಟು ಬಿಸ್ನೆಸ್ ಆವಟ್ಟು ಬೇರೆ ಎಂದ್ರ ಸ್ವರ ಆವಟ್ಟು ಅವನು ಆಕ್ರ ಸ್ಟೆಪ್ ಬೇಕ್ರ ಸೋತ. ಸೆಕೆಂಡ್ ಸ್ಟೆಪ್ ಬೇಕ್ರ ಅವಡನ್ ಸೋತ. ಥರ್ಡ್ ಸ್ಟೆಪ್ ಬೇಕ್ರ ಅವಡನ್ ಸೋತ. ಫೋರ್ತ್ ಸ್ಟೆಪ್ ಬೇಕ್ರ ಅವಡನ್ ಸೋತ. ಲಾಸ್ಟ್ 5th ಸ್ಟೆಪ್ ಬೇಕು ಚೊಲ್ಲ ಇತ್ತೆ ಅವಡ ವಿಷಯ ಮಾಸಲ ಏನು ನಂಡೆ കൊണ്ട് ಸಾಧ್ಯ ಇಲ್ಲ ಕೈ ಇಟ್ಟಾಗ ಅಂದ್ರೆ ಅನ್ನೋಕ ಔತದೈಕ ಅಲ್ಲಿ അവിടെ പോയി സൗദി പോയി ദുബായ് പോയി ഇതെല്ലാം അവിടെ കൊണ്ട് വിഷയമല്ല. ബിസിനസ് ലോസ് ആക്കിയിട്ട് ഇന്ന കാശെല്ലാം പോയിട്ട് ഇതെല്ലാം അവിടെ കൊണ്ട് വിഷയമല്ല. ഈ ಅಸೋಸಿಯೇಷನ್ ಪರವತ್ತು 5 ವರ್ಷ ಸಬರ್ എടുത്ത് ಮೈಯಾಯ್ತು ಏನು ಬೇಡ ಅದ್ರ ಪರವತ್ತು ಇತರ ವರ್ಷ പോയിട്ട് ಏನು ಬೇಡ ഇങ്ങനെ ആയിട്ട് 5 4 4 5 ಅಟೆಂಪ್ಟ್ ಆಕ್ರ അവിടെ ಕ್ವಿಟ್ ಆಕ್ರ ಅವನು ಚಲ ಇಕ್ಕಿಲ್ಲ. और गोल വെച്ചിരിക്കற ആ ഗോൾ എണ്ണി കോസ്റ്റ് ആവന ചൊല്ലിട്ട് ചല ഈ ഡോബ്ലർ അടിക്കില്ല. ആ ഗോൾ നാ പോയി എത്രനെ അവിടെ എത്ര എണങ്ങി ബുള്ളറ്റ് ಬೆಳಗಿಸಲ್ಲ. ಆ ಗೋಲ್ പോയിട്ട് ನಾ ರೀಚ್ ಆವಡೆ ಚೊಲ್ಲಿട്ട് ಚಲ ಇಟ್ಟಿದ್ರೆ ഒരു ಲೀಡರ್ ഏറ്റ വില ക്വാളിറ്റി ഈ ഡോബ്ലർ എന്തിരാഗ്രച്ച ನೀವು ಒಂದು ಬೇಕರ ಜಂಡ ಬೇಕರ 3 ಬೇಕರ 4 ಬೇಕರ അഞ്ചാമത്തെ ಬೇಕನ ಬೇಡೇಜ್ വന്നിട്ട് അഞ്ചാമത്തെ സ്റ്റെಪ್ ಬೇಕರ ಅಪ್ಪ ಮೂನಿಗೆ അവിടെ ಸ್ಟಾಪ್ ಹಾಕರ ಇದು ಆವಲ ಪೂರ ನಿಪ್ಪಾಟ ನಂಗಲ ಸೊರದೋಕಲಾನ
ಅಲ್ಲೇ 70 to 60 50 to 60% ಇಂಡಿಯಾ ತಗ ಡಾಬ್ಲರ್ ಸೈಟ್ ಇರ್ತಾರೆ 50% 60% ಇಂಡಿಯಾ ತಾಲ್ಮಾರ್ ಡಾಬ್ಲರ್ ಚೆನ್ನಾಗಿ ಹಂಗೆ ಕ್ವಿಟ್ ಹಾಕರ ஒரு ಸ್ಥಾನ ஒரு ಪೊಸಿಷನ್ ಬರ್ಬೋದು ಇದು ಆವಡಪಡ ವಿಷಯ ಅಲ್ಲ ಚೆನ್ನಾಗಿ ಕ್ವಿಟ್ ಹಾಕರ ಇದು ಅಸೋಸಿಯೇಷನ್ ಸಂಬಂಧಪಟ್ಟದಲ್ಲ ಬಿಸ್ನೆಸ್ ഇങ്ങനെ ಮ್ಯಾಟಿಕ್ എല്ലാ സ്റ്റെപ്പിലും ഇങ്ങനെ ಮ್ಯಾಟಿಕ್ ഇത് ആവല്ല നിങ്ങൾ തെരഞ്ഞു നോക്കാൻ ഇതായിട്ട് 3 സ്റ്റെപ്പ് ഓഫ് ലീഡേഴ്സ് അത് 3 സ്റ്റെപ്പ് ഇൻഷാല്ല നിങ്ങൾ ആവ തീരാൻ ചെന്നിട്ട് നെക്സ്റ്റ് 2 സ്റ്റെപ്പ് ആയിട്ട് നെക്സ്റ്റ് 2 ലീഡേഴ്സ് ആയിട്ട് നിങ്ങൾ പിന്നെ അതായിട്ട് ഇൻഷാല്ല നിങ്ങൾ ആവണം ഇൻഷാല്ല ഈ യുണൈറ്റഡ് എംപവർമെന്റ് സ്റ്റെപ്പ് വെച്ചിട്ടായിട്ട് ഈ ഗോൾ റീച്ച് ആവണമെങ്കിൽ ഈ ജനറൽ ലീഡേഴ്സ് ആയിട്ട് ഇന്ന് നിങ്ങൾ ഫോർമേഷൻ ആക്കരെ ഇന്ന് നിങ്ങൾ എന്ത് പൊസിഷൻ ആക്കണമെങ്കിൽ ഈ ജനറൽ ലീഡേഴ്സ് ആവണം ചെന്നിട്ട് ആ ഗോൾ റീച്ച് ആവണം ചെന്ന് നിയത്ത് വെച്ചിട്ട് നിങ്ങൾ നെക്സ്റ്റ് സ്റ്റെപ്പ് നെക്സ്റ്റ് ആയിട്ട് സ്ട്രെസ്സർ ചെല്ലും ಸ್ಟ್ರೆಸ್ಸರ್ ಜೊತೆಗೆ ಅವನೊರು ಛಲಗಾರ ಛಲ ಇಲ್ಲ at any cost ನಾನು അവിടെ റീച്ച് ആവണം ഒരു ബിസിനസ് ഒരു അസോസിയേഷൻ അല്ല എന്തിനാക്കരെങ്കിലും അവനൊരു പോയിന്റ് വെച്ചിരിക്കുന്ന ഒരു ഗോൾ വെച്ചിരിക്കുന്ന ആ ഗോൾക്ക് ನಾನು റീച്ച് ആവണം at any cost ഒന്ന് അവൻ റീച്ച് ആവണമേ അവൻ ബൂൾഡ എനിക്കറ സോക്ര പിന്നെ സ്റ്റെപ്പ് ഏക്കറ സോക്ര സ്റ്റെപ്പ് ഏക്കറ 5 ಬಾಟ ಸೋತ 6ാമത്തെ ಬಾಟ ಬೇಕರ 6 ಬಾಟ ಸೋತ 7ാമത്തെ ಬಾಟ ಬೇಕರ 8 ಒಲಿಂಬೋ 10 വെച്ചോണ്ടേ കൊണ്ട അവനുക്ക് കാണ്ട ഗോൾ മാത്ര അവനു കാണ്ട അതൊരു ജാഗ വേറോട് ಇಂದ್ರೆಲ್ಲ ಆಯ್ಕೊಂಡು 6 ಕಾಲಬಲ್ ಚೊಲ್ಲರ ಇಂಗನೆಲ್ಲ ಸೋಕುಕೊಂಡು ಫ್ಯಾಮಿಲಿ ಇಂದ್ರೆಲ್ಲ ಚೊನ್ನೋಟಿಕ್ರಾರು ನಾರ್ಮಲ್ ಆയിട്ട് എല്ലാ കൊല്ലം അനുഭവം ആയിട്ട് പെഞ്ഞായി മക്കൾ ചൊല്ലാറ് അപ്പമാർ ചൊല്ലാറ് നിനക്ക് ബാൻഡ് അഭാവ നിനക്ക് എന്തിക്ക് ഈ ബിസിനസ് നിനക്ക് എന്തിക്ക് അസോസിയേഷൻ എല്ലാം ചൊന്നോട്ടിക്ര ഇതെല്ലാം കേട്ടിട്ട് ഒരു കാതൽ കേട്ടിട്ട് ഇവനോട് കാതൽ പൊട്ടിട്ട് അവനു കാണ്ട ഗോൾ മാത്ര ബൂൾഡ എനിക്കറ വൺ സ്റ്റേജിൽ ആ ഗോൾ റീച്ച് ആവണം സ്ട്രെസ്സർ ಅವನು ರೀಚ್ ಆವಡ ಇದು ഒരു വലിയൊരു ലീഡർ ആയിട്ട് അങ്ങ് ഈ സ്ട്രെസ്സർ ആണ് വലിയൊരു നെക്സ്റ്റ് സ്റ്റെപ്പ് ലീഡർ ആയിട്ട് മാസ്റ്റർ അങ്ങ് സ്ട്രെസ്സർ ആവണം മാസ്റ്റർ ആവണം ചൊന്നങ്ങ ഞങ്ങൾ ഡിസൈഡ് ആക്കിയായിട്ട് മാസ്റ്റർ എങ്ങനെയൊക്കെ ചൊന്നെങ്കിൽ അവനും ബൂൾഡ ഒരു സ്റ്റെപ്പ് വെക്കുമ്പോൾ എല്ലാവരും ആർ പെർഫെക്റ്റ് ഇല്ലല്ലേ ആർ പെർഫെക്റ്റ് ഉള്ള പെർഫെക്റ്റ് ചൊന്നെങ്കിൽ നല്ല ആയിക്കാവണം അത്ര ആർ പെർഫെക്റ്റ് ഇല്ല ಬೂಲ್ಡಾರು ಎಲ್ಲಾರು ಸೋಕ್ರಾರು ಎಲ್ಲಾರು ತಪ್ಪು ಸ್ಟೆಪ್ ಬೇಕ್ರಾರು ಅವನು ಸ್ಟೆಪ್ ಬೇಕ್ರ ರಾಂಗ್ ಸ್ಟೆಪ್ ಬೇಕ್ರ ಸೋಕ್ರ ಬಿಸ್ನೆಸ್ ಔಟ್ ಅಸೋಸಿಯೇಷನ್ ಔಟ್ ಎಂದ್ರೇನ ಔಟ್ ಸೋಕ್ರ ಸೋತೆ ಸಾತಿಗೆ ಅವನು ಎಂದಿರಾಕ ರಚನೆ ಮಾಸ್ಟರ್ ಎಂದಿರಾಕ ರಚನೆಗೆ ಅವನು ನೆಕ್ಸ್ಟ್ ಸ್ಟೆಪ್ ಸಡನ್ ಬೇಕಿಲ್ಲ ಅವನು ಜಂಡ್ ಸ್ಟೆಪ್ ಬ್ಯಾಕ್ ಬಂದ ಬಂದಿಟ್ಟು ಅವ್ನು ಥಿಂಕ್ ಹಾಕ್ರ ಕೂಡ ನಾ ಪೋನರ ಎಂದೆ ಕೂಡ ನಾ ಸೋತ್ರ ಎಂದೆ ಕೂಡ ಬಿಸ್ನೆಸ್ ಲಾಸ್ ಅಂತ ಎಂದೆ ಕೂಡ ಅಸೋಸಿಯೇಷನ್ ಎಂದ್ರೆ ಟಾರ್ಗೆಟ್ ಬೆಚ್ಚರ ರೀಚ್ ಆಗ್ಲ ಎಂದೆ ಸ್ಟಡಿ ಹಾಕಿಟ್ಟು ಅದಕ್ಕೆ ಮೇಲೆ ವ್ಯವಸ್ಥೆ ಹಾಕ್ರ ಎಂದಿಗೆ ನಾ ಸೋಕ ಕಾರಣ ಎಂದು ನಾನಿಗಿಂತ ಟಾರ್ಗೆಟ್ ರೀಚ್ ಆಗೋಕ್ಕೆ ಕಾರಣ ಚಂದ್ಬಿಟ್ಟು ಎಲ್ಲ ಅದಕ್ಕೆ ಮೇಲೆ ಸೊಲ್ಯೂಷನ್ ಫೈಂಡ್ ಆಗಿಟ್ಟು ನೆಕ್ಸ್ಟ್ ಸ್ಟೆಪ್ ಐತೆ ಅಲ್ಲೇ ಅವಡನ್ ಸೋಕ್ರ ಸೆಕೆಂಡ್ ಟೈಮ್ ಸುತ್ತ ಸೋಕ್ರ ಪಿನ್ ಅಂಡ್ ಸ್ಟೆಪ್ ಬ್ಯಾಕ್ ಸುತ್ತ ಥಿಂಕ್ ಹಾಕ್ರ ಎಂದೆ ನಾ ಸೋತ ಎಂದೆ ಬಿಸ್ನೆಸ್ ಲಾಸ್ ಬಂತು ಎವಡ ಲಾಸ್ ಬಂತು ಆರ್ ಡೋಂಗಿ ಹಾಕ್ಯಾರು ಆರ್ ಕಾಸು ಗೆಟ್ಟಾರು ಎಂದಿಗೆ ನಾವು ಕಾರಣ ಎಂದೆ ನಾ ಕಾನ್ಸಂಟ್ರೇಷನ್ ಹಾಕಾದಕೊಂಡ ಬಿಸ್ನೆಸ್ ಲಾಸ್ ಆಯೆ ಎಂದೆ ನಾ ಇದಕ್ಕೆ ಟೈಮ್ ಕೊಡ್ಕಾದಕೊಂಡ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಎಂತವ್ರು ಟಾರ್ಗೆಟ್ ರೀಚ್ ಆವಟ್ಟಿಂದೆ ಎല്ലാം ಥಿಂಕ್ ಹಾಕಿಟ್ಟು ಟೈಮ್ ಎಡ್ತಿಟ್ಟು ಚಮ್ಮ ಥಿಂಕ್ ಹಾಕಿಟ್ಟು ಚಮ್ಮ ಅದಕ್ಕೆ ಸೊಲ್ಯೂಷನ್ ಕಂಡು ಬಿಡಿಸಿಟ್ಟು ಏನೋ ಸ್ಟೆಪ್ ಬೇಕ್ರ ಅವಡನ್ ಚೆಲ ಫೂಲ್ ಅಲ್ಲೇ ಇತರ ಸೊಲ್ಯೂಷನ್ ಹಾಕಿಟ್ಟು ಇತರ ಅವ್ನು ಫೈಂಡ್ ಔಟ್ ಹಾಕಿಟ್ಟು ಅವ್ನು ಬೂಲು ಪಿನ್ನ ಏನೋ ಜನ್ ಸ್ಟೆಪ್ ಬ್ಯಾಕ್ ಬೇಕ್ರ ಸುರ್ತ ಥಿಂಕ್ ಹಾಕ್ರ ಫಸ್ಟ್ ಸ್ಟೆಪ್ ಎಂದ್ರೆಲ್ಲ ಥಿಂಕ್ ಹಾಕ್ಯ ಅದಕ್ಕೆ ಸೆಕೆಂಡ್ ಸ್ಟೆಪ್ ಸೊಲ್ಯೂಷನ್ ಹಾಕ್ಯ ಸೆಕೆಂಡ್ ಸ್ಟೆಪ್ ಸೊಲ್ಯೂಷನ್ ಹಾಕಿ ಥರ್ಡ್ ಸ್ಟೆಪ್ ಮೂನ ಅವಡ ಸುರ್ತ ರೀ ಥಿಂಕ್ ಹಾಕ್ರ ಕೊರಿ ಆಲ್ ಮಾರ್ರೆ ಮೀಟ್ ಅವಡ ಹಿಂಗೇನೆ ಹಾಕ್ಯ ಭಾವ ಆಯ್ನು ನಾ ಸೋತ ಇತರ ಥಿಂಕ್ ಹಾಕಿ ನಾ ಸೋತೆ ಭಾವ ಎಲ್ಲಾರು ಕನ್ಸಲ್ಟ್ ಹಾಕ್ರ ಅದಕ್ಕೆ ಮೇಲೆ ಆಲ್ ಮಾರಾಟ ಕನ್ಸಲ್ಟ್ ಹಾಕ್ರ ಈಗೋ ಬಿಟ್ಟ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ತೆರಿഞ്ഞെനിക്ക് ಆಲ್ ಮಾರಾಟ ಕೇಕ್ರ ಇತರ ಹಾಕಿದ್ರೆ ನಾ ಸೋತೆ ಭಾವ ಎಂದ ರೀಸನ್ ಎಂದ ಐಟಿ ಚಂದ್ರ ಅದಕ್ಕೆ ಮೇಲೆ എനിക്ക് ಹಿರಿಯಂಗಲಟ್ಟಮ್ಮ ಅದಕ್ಕೆ ಮೇಲೆ ತೆರಿഞ്ഞಂಗಲಟ್ಟಮ್ಮ ಎಲ್ಲಾರು ಮುಷಾವರತ್ ಹಾಕಿಟ್ಟು ಅಭಿಪ್ರಾಯ ಕೇಕ್ರ ಅಭಿಪ್ರಾಯ ಕೇട്ടിട്ട് മൂന്നാമത്തെ സ്റ്റെപ്പ് വെക്കറ ഇൻഷാല്ലാ മൂന്നാമത്തെ സ്റ്റെപ്പിൽ അവನು ഗോൾ റീച്ച് ആവും അല്ലേ ಸ್ಟ್ರೆಸ್ಸರ್ ಮಾಸ್ಟರ್ ಡಿಫರೆನ್ಸ್ ಆಯ್ತಿಕ್ರೆ ಸ್ಟ್ರೆಸ್ಸರ್ ಅಂದ್ರೆ ಹಾಕರ ಟೆನ್ಷನ್ ಹಾಕರ ಅಡ್ಡಿ ತಲೆ ಗುತ್ತ ಹಾಕರ ಇನ್ನೆ ಪೆಂಜಾಯಿ ಮಕ್ಕಳ ಟೌನ್ ಎಪ್ಪ ಮಕ್ಕೆ ಗಲಾಟೆ ಟೆನ್ಷನ್ ಸ್ಟ್ರೆಸ್ ಎಡ್ತಿ ಔತು ಪೋಯ್ತು ಪೆಂಜಾಯಿ ಈ ಟೆನ್ಷನ್ ಎಲ್ಲ ಇದ್ದವನು ಪೆಂಜಾಯಿ ಇರಟ್ಟ ಅಪ್ಪ ಮರಟ ಅಲ್ಲ ಹಿಂಗಂತೆಲ್ಲ ಹಾಕಿ ಸ್ಟ್ರೆಸ್ಸರ್ ಇದೇ ಟೆನ್ಷನ್ ಹಾಕಿಟ್ಟು 10 ಅಟೆಂಪ್ಟ್ ಆಯ್ತಿಕ್ಕು ಅವ್ನು ಗೋಲ್ ರೀಚ್ ಆಗಿ
ಮಾಸ್ಟರ್ ಅಂದ್ರೆ ಯಾಕ್ರ ಚೆನ್ನಾಗಿ ಒಂದು ಟೆನ್ಷನ್ ಹಾಕಿಲ್ಲ ಕೂಲ್ ಇಕ್ಕರ ಸೋಕರ ಏನ್ ಸ್ಟೆಪ್ ಬ್ಯಾಕ್ ಬೇಕರ ಅದಕ್ಕೆ ಮೇಲೆ ಸೊಲ್ಯೂಷನ್ ಹಾಕರ ಎಲ್ಲ ಹಾಕಿಟ್ಟು 3-4 ಸ್ಟೆಪ್ 3-4 ವಾಟ ಸೋತಿಟ್ಟು ಅಂಜಾಮತ್ತೆ ಕೂರಿ ಗೋಲ್ ರೀಚ್ ಸ್ಟ್ರೆಸ್ ರೀಚ್ ಆಗ 10 ಸ್ಟೆಪ್ ಬೇಕನೋ ಮಾಸ್ಟರ್ ರೀಚ್ ಆಗ 5 ಸ್ಟೆಪ್ ಅಭಿಪ್ರಾಯ ಕೇಳ್ಕೊಂಡು தெரிஞ்சவங்கள்ட்ட அபிப்பிராயம் கேட்கணும். ഈ യുണൈറ്റഡ് എംപവർമെന്റ് അസോസിയേഷൻ ഞങ്ങൾ ജനറൽ ഒരു ഞങ്ങളൊരു ക്രൂസ് ആയിട്ട് ഞങ്ങളൊരു ഡ്രീം ആയിട്ട് ഞങ്ങൾ 6 വട്ടം അഭിപ്രായം കേൾക്കും റെഡിയുള്ള ഞങ്ങൾ എല്ലാവരും അഭിപ്രായം ഞങ്ങൾ தெரிஞ்சவங்கல்ல ഓപ്പൺ ആയിട്ട് சொல்ல ഞങ്ങൾക്ക് എത്ര അത്ര നിങ്ങൾ ആക്കിയും പോണ്ട അങ്ങ് എല്ലാവരും ഞങ്ങൾ അഭിപ്രായം കേൾക്കുക നിങ്ങൾ ഞങ്ങൾ അഭിപ്രായം തരണം നിങ്ങൾ சொல்லணும் எல்லாம் தெரிஞ்சவங்க இருக்கிறாங்க ഞങ്ങൾ എത്രമാ தெரிஞ்சவங்க കൂടെ വെച്ചങ്ങനെ നിങ്ങൾ എല്ലാവരും നിങ്ങൾ ഞങ്ങൾ சொல்லணும் ഇവിടെ ഇങ്ങനെ തപ്പിട്ടുള്ളാറ് ഇതിങ്ങനെ സമാക്ക പോരും ഞങ്ങൾ ഇൻഷാല്ല സമാക്കം പോണ്ട അങ്ങ് എന്ത് മുച്ചു മറയില്ല അഭിപ്രായം சொல்லணும் ക്വസ്റ്റ്യൻസ്ക്ക് ആൻസർ ആക്കാൻ ചെന്നിട്ട് ഇതൊരു അസോസിയേഷൻ ഇൻഷാല്ല സ്റ്റെപ്പ് വെച്ചിര അള്ളാഹുടെ ബിസ്മില്ലാ ചെന്നിട്ട് സ്റ്റെപ്പ് വെച്ചിട്ടായിട്ട് ഞങ്ങൾ നൊമ്പലത്തിന്റെ ഇದ್ರ ಡೀಪ್ ಸ್ಟಡಿ ಆಗಿಟ್ಟು ಎಂದ್ರೆಲ್ಲ ಆಂಡ್ ಕರಪ್ಷನ್ ಎಲ್ಲ ಸ್ಟಡಿ ಆಗಿಟ್ಟು ಇದು ದಿಸ್ ಇಸ್ ಅ ರೈಟ್ ಟೈಮ್ ಟು ಡೂ ಅ ಸೊಲ್ಯೂಷನ್ ಫಾರ್ ಅವರ್ ಸ್ಪೋರ್ಟ್ಸ್ ഞങ്ങളെ മക്കൾക്ക് പെർഫെക്റ്റ് ടൈം ആയിട്ട് ചൊല്ലിന്റെ അഭിപ്രായം യുണൈറ്റഡ് എംപവർമെന്റ് അസോസിയേഷൻ ആക്കിയ ഇൻഷാല്ല നിങ്ങളുടെ കൂടിരാറ് ഇൻഷാല്ല നല്ലൊരു ലീഡർഷിപ്പ് എടുത്തിട്ട് ആ ഗോൾ എന്തിനാ ഞങ്ങൾ റീച്ച് ആവാൻ ഇൻഷാല്ല റീച്ച് ആക്കുന്നു നിങ്ങൾ എല്ലാവരും ഞങ്ങളുടെ കൂടണം പ്ലസ് നിങ്ങളുടെ അഭിപ്രായം ചൊല്ലണം ഞങ്ങൾ ഗൈഡ് ആക്കണം ചെന്നിട്ട് ഈ സന്ദർഭം കേട്ടിട്ട് ഇൻഷാല്ല നെക്സ്റ്റ് സ്റ്റെപ്പ് ഞങ്ങൾ പോയിട്ടുള്ളത് അതായത് കമ്മിറ്റി ಫಾರ್ಮೇಶನ್ ಲೀಡರ್ಶಿಪ್ ಎಂದ್ರೆ ನಿಮಗೆ ಕ್ಲಿಯರ್ ಆಗಿ ಮೆಸೇಜ್ ಅಂತಂದ್ರೆ ಅದಕ್ಕೆ ಮುನ್ನಲು ನಂಗೆ ಎಂದ್ರೆ ಕ್ವಶನ್ ಆನ್ಸರ್ ಇಂದಂಗೆ ಇದರ ಬಗ್ಗೆ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಬಗ್ಗೆ ಎಂದ್ರೆ ಡೌಟ್ ಇಂದಂಗೆ ಇದು ಎಂದ್ರೆ ಇದು ಹೆಂಗ ಉಡೆ ಎಂದ್ರೆ ಕ್ವಶನ್ ಇಂದಂಗೆ ಕ್ಲಿಯರ್ ಆಗಿಟ್ಟೆ ಇನ್ಶಾಲ್ಲ ನಂಗೆ ಮುನ್ನಲು പോയി ചെന്നിട്ട് കേട്ടോളില്ല പിന്നെ ആയിട്ട് ನಂಗೆ ಕಮಿಟಿ ಫಾರ್ಮೇಶನ್ ಆಗ್ತದೆ ಎಂದು ಯಾರು ಕೊಡಿ ಬಂದಂಗೆ ಗೊತ್ತಾಗಿರ್ಸಿದ್ರು ಅಸ್ಸಲಾಮು ಅಲೈಕುಂ. ಮತ್ತು ಆಟಗಳಲ್ಲಿ ತಮ್ಮ ಅರ್ಹತೆ ಪ್ರತಿಭೆ ಇದಕ್ಕೆ ತಕ್ಕುದಾದ ಸ್ಥಾನಮಾನಗಳನ್ನು ಕೇಳಿ ಪಡೆಯಲು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಸ್ಥಾಪನೆಗೊಂಡಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಸೇರಿರುವ ಎಲ್ಲರೂ ಕೂಡ ಅಂದರೆ ಒಂದರ್ಥದಲ್ಲಿ ಮಳೆಗಾಲ ನಿಂತ ನಂತರ ಈಗೆಲ್ಲ ಎಲ್ಲ ನಮ್ಮ ಸಮುದಾಯದ ಯುವಕರು ಗ್ರೌಂಡ್ ಒಣಗುವುದನ್ನು ಕಾಯ್ತಾ ಇದ್ದಾರೆ. ಈ ಗ್ರೌಂಡ್ ಒಣಗಿದ ನಂತರ ಈಗ ನೋಡಿ ರಾತ್ರಿ ಹಗಲನ್ನದ ಉಳ್ಳಾಲದಾದ್ಯಂತ ಜನರು ಕ್ರೀಡೆ ಆಟಗಳಲ್ಲಿ ತಲ್ಲೀನರಾಗಿದ್ದಾರೆ. ಸೊ ಇಷ್ಟು ಆಸಕ್ತಿ ಇರುವಂತಹ ಒಂದು ಕ್ಷೇತ್ರ ಎಂದರೆ ಕ್ರೀಡೆ. ಇದರಲ್ಲಿ ಹೆಚ್ಚು ತಲ್ಲೀನರಾಗಿರುವುದು ಈ ದೇಶದ ಯುವತ್ವ, ಈ ದೇಶದ ಯುವ ಶಕ್ತಿ ಏನಿದೆ ಇದಕ್ಕೆ ಒಂದು ದಿಕ್ಕು ಗುರಿ ಕಲ್ಪನೆಯನ್ನು ಕೊಡುವ ನಿಟ್ಟಿನಲ್ಲಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಸ್ಥಾಪನೆಗೊಂಡಿದೆ. ಈ ನಿಟ್ಟಿನಲ್ಲಿ ಈ ವರ್ಷ ಎಲ್ಲೆಲ್ಲ ಕ್ರೀಡೆ ಆಗ್ತದೆ ಅವುಗಳ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಮಾರ್ಗದರ್ಶನ, ಒಂದು ಗುರಿ, ಅದರಲ್ಲಿರುವ ಪ್ರತಿಭಾನ್ವಿತ ಉದಯೋನ್ಮುಖ ಕ್ರೀಡಾಪಟುಗಳನ್ನು ಅಬ್ಸರ್ವ್ ಮಾಡಿ ಅವರನ್ನು ಯುನೈಟೆಡ್ ಎಂಪವರ್ಮೆಂಟ್ ಗೆ ಅವರ ಬಗ್ಗೆ ಸೂಚನೆ ನೀಡುವ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಸಿದ್ದಿಕ್ പിന്നെ നാളെ കന്നഡ സോമിന്ദ്ര അബ്ദുള്ള ഭായ് ഖലീൽ ഭായ് ഇങ്ങനെയുള്ള ഇഷാഖ് തൗസീഫ് ഇങ്ങനെയുള്ള സെറ്റിലെല്ലാത്തിലും അൽഹംദുലില്ലാ അങ്ങനെ മുൻകൂർ നല്ല മാഹിതി മക്കളിങ്ങനെ മുന്നോട്ട് വരുന്നൊന്നുമില്ല മാഹിതി അങ്ങനെ തോന്നുന്നു. അതേപോലെ കബഡിയുടെ പ്രിയാർത്ഥികളുണ്ട് ഈ ഉള്ളാള പുത്തുബാവ ഇങ്ങനെയുള്ള അൽഹംദുലില്ലാ ഉള്ളാൾക്ക് നല്ല പേരെടുക്കാണ്. അതേപോലെ ചെമ്മ സ്പോർട്സ് ഉള്ളാൾക്ക് ചെമ്മയുള്ളൂ. ഇപ്പൊ അങ്ങനെ എന്തും ഇതിൽ കാണില്ല. ഞാനിപ്പം വിളിച്ചിട്ട് പുതിയാൾ വിളിച്ചത് അത് നല്ല തപ്പുണ്ട്. നാനും വിളിക്കോ പൈസല്ലാതെ അപ്പൊ എല്ലാവരും ഒട്ടിക്കേറ്റ് വിളിച്ചതില്ല. ചെമ്മയാളെ വിളിച്ചത് ಯಾರಾಕಿದ್ದು ಇದಕ್ಕೆ ಕಮ್ಯುನಿಟಿಗೆ ನಲ್ಲೊರು ಬೆಲೆ ಕೊಮ್ಮಂಟಿ ಬರಲಿಂಗ್ ಹಾಕಿದ್ದೀನಿ നല്ല നല്ല ಅಭಿಪ್ರಾಯ. ಚುನಾವಣೆ ಎಲ್ಲ ಸ್ಪೋರ್ಟ್ಸ್ വിളിച്ചെങ്കിൽ അഞ്ചൂറിലെ അഭിപ്രായം അഞ്ചെന്തൂരിലെ അങ്ങനെ ടാലന്റ് എന്താ അങ്ങനെ വിഷയം അങ്ങനെ മുന്നോട്ടുള്ള അങ്ങനെ ചൂടുകൊള്ളു. അപ്പൊ അങ്ങനെയുള്ള വിളിച്ചെങ്കിൽ അല്ലാതെ ഈ സംഘടന ഉള്ളാದ ചെമ്മ സംഘടന ഉണ്ട്. ഒരു സംഘടനക്ക് ഈ വിഷയം ಗೊತ್ತೇ ಇಲ್ಲ. ಇದು ಸಾಮಾನ್ಯ ಎಂದೂರ ಉಂಡು ಜಂತುಲ್ಲ ಅದು ಗೊತ್ತಿಲ್ಲ. ಅದಕ್ಕೆ ನಂಗೆ ഒരു പേപ്പർ ഇത് കൊടുത്തതാ അല്ലെ ഇതിക്ക് വാട്സാപ്പിൽ എന്തെങ്കിലും വിളിച്ചിട്ട് ಒಟ್ಟಿಗೆ ಹಾಕಿ ಆಕೆ നല്ല ഒരു അഭിപ്രായം വിചാരിച്ചിട്ട് കാര്യമില്ല അല്ലെ. അതും ഇതും ഇതെല്ലാം വലിച്ചിട്ട് ഞങ്ങൾ അതാക്കറ ഇതാക്കറ ഒന്നും കാര്യമില്ല. ഞങ്ങൾ വി ഷുഡ് ഹാവ് ക്ലിയർ എജൻഡ സ്റ്റെപ്പ് എങ്ങനെ ಬೇಕೋ അതേപോലെ പോണ് ചെന്നിട്ട് ഞങ്ങൾ വി ആർ റിസൾട്ട് ഓറിയന്റഡ് അസോസിയേഷൻ. അപ്പൊ ക്രിക്കറ്റ്, ഫുട്ബോൾ, വോളിബോൾ, ബാഡ്മിന്റൺ പിന്നെ കബഡി ഈ 5 സ്പോർട്സിന് ഫസ്റ്റ് 3 ഇയേഴ്സ് കോൺസെൻട്രേഷൻ കൊടുക്കണം. ചൊല്ലാൻ ഡിസിഷൻ ആക്കിയ സ്റ്റേറ്റ് കമ്മിറ്റിയിൽ ಎಲ್ಲ ഇതില് പ്ലസ് അതർ സ്പോർട്സ് എന്തിനും അതിനും ഞങ്ങൾ എടുക്കണം. ಯಾರ ಸ್ಟ್ರೆಸ್ ಯಾರ ನಂಗೆ ಕಾನ್ಸಂಟ್ರೇಷನ್ ಈ 5 ಸ್ಪೋರ್ಟ್ಸ್ ಕೊಡ್ಕ್ರಾണ്. അതായിട്ട് നിങ്ങൾ ഇപ്പൊ ക്രിക്കറ്റ് ഇന്ന് നിങ്ങൾ ഫോർമേഷൻ ആണ് നിങ്ങൾ ഉണ്ടാവും. ക്രിക്കറ്റ് ഒരു പാരന്മാർ അടിക്കറ, കബഡിക്ക് ഒരു പാര അടിക്കറ, പിന്നെ ഷട്ടിൽ ബാഡ്മിന്റൺ പാരം അടിക്കറ, പിന്നെ ഫുട്ബോൾക്ക് പാരമൊരു കൺവീനർ ഇക്കറ, പിന്നെ നെക്സ്റ്റ് ഒന്ന്
ವಾಲಿಬಾಲ್ ಅದಕ್ಕೆ ಅವ್ರು ಬೇರೆ ಅಡ್ಡಿಕ್ರ ಅದರ್ ಸ್ಪೋರ್ಟ್ಸ್ ಹಿಂಗಂತ ಬೇರೆ ಬೇರೆ ಕನ್ವೀನರ್ ಮಾರಿಕ್ರ ಹಂಗಾಗಿ ಎಂದ್ರೆ ಹಾಕೋನು ಇದ್ರ ಬಗ್ಗೆ ಸ್ಟಡಿ ಹಾಕೋನು ಕಾಲಿ ಹೆಚ್ಚಿಗೆ ನಂಗೆ ಅವರು ಪೊಸಿಷನ್ ಎಡ್ತಾರೆ ಕಾರ್ಯ ಗೂಗಲ್ போய் ಸರ್ಚ್ ಹಾಕೋನು ಅವ್ರು ಕಬಡ್ಡಿ ಎಡ್ಡಂಗೆ ಕಬಡ್ಡಿ ಎಂದ್ರೆಲ್ಲ ರೂಲ್ಸ್ ಗೊತ್ತಬೇಕು ಅಲ್ಲ ಬೆರ್ತೆಗೆ ನಂಗೆ ಅವ್ರು ಹಾಕಿಟ್ಟು ನಂಗೆ ಎಂದ್ರೆ ಗೊತ್ತಿಲ್ಲ ನಂಗೆ ಅವರು ಇದಾಗಿ ನಂಗೆ ಎಂದ್ರೆ ಹಾಕ್ರೆ ಅದ್ರ ಫಸ್ಟ್ ನಂಗೆ ಹಾಕೋಣ ಸರ್ ಆಯ್ತು ಎವ್ರಿ ಅವ್ರ ಪೊಸಿಷನ್ ಅದರ ರೂಲ್ಸ್ ನಂಗೆ ಸ್ಟಡಿ ಹಾಕೋನು അല്ലെങ്കിൽ ನಂಗೆ ಬಿಲಿಕ್ರ ಅದ್ರ ಟ್ರೈನಿಂಗ್ ಕೊಡ್ಕ್ರ ನೆಕ್ಸ್ಟ್ ಸ್ಟೆಪ್ ಆಯ್ತು ಟ್ರೈನಿಂಗ್ ನಿಂಗೆ ಈ ಕಬಡ್ಡಿ ಹಾಕ್ರಂಗೆ ಎಂದ್ರೆಲ್ಲ ಹಾಕೋನು ಎವಡೆಲ್ಲ போணும் ಅದು ಹೆಂಗನ ಮಾಹಿತಿ ನಿಂಗೆ ಹಿಡ್ಕೊಂಡು ಚೊಲ್ಲ ಹೇಳ್ತಿದ್ದು ಆರು ನಿಂಗೆ ಕಾಂಟ್ಯಾಕ್ಟ್ ಆಗೋನು ಎಲ್ಲ ನಂಗೆ ಕ್ಲಿಯರ್ ಟ್ರೈನಿಂಗ್ ಕೊಡ್ಕ್ರ ಒಂದಾವತ್ತೆ ಫಸ್ಟ್ ಕ್ವಶನ್ ಕ್ಲಿಯರ್ ಆಗಿ ಚೊಲ್ಲ ಆಡಿಲ್ಲ ಓಕೆ ಸೆಕೆಂಡ್ ಕ್ವಶನ್ ನಿಂಗೆ ಆಯ್ತು ಆಯ್ಮೇಲೆ ಈಗ ಬೇರೆ ಬೇರೆ ಸಮ್ಮೆ ಅಲ್ಲಿ ಬಂದಿಟ್ಲೆ ಹಂಗೆಲ್ಲ ಬಿಲಿಕೋನ ಚೊಲ್ಲಿಟ್ಟರು ಕ್ವಶನ್ ಆಯ್ತು ನಿಂಗೆ ಕೇಳ್ರೆ ಫಸ್ಟಿಗೆ ನಾನು ಎಲ್ಲರೂ ಚೊಲ್ಲ ಕೂಡ ನಾನು ನಿಂಗೆ ಚೊಲ್ಲೋಗಿ ಮറந்து போயிடும் இருக்கிற ஃபர்ஸ்ட் பிரதி ஒரு கிளாஸ்ல ஒரு ட்ரைனிங்ல அவுட்டிங் அந்த கேம்ப்ல நாங்க சொல்ல என்கிட்ட பிஸி ஆயிட்டு நாங்க ஒரு ராத்துக்கு போகும்போது நாங்க இப்ப சவுத் கேந்திர இதொரு கமிட்டி என்ன சொன்னாங்க மேல் கோர் கமிட்டி ಕೋರ್ ಕಮಿಟಿ சொன்னீங்க ഞങ്ങൾ സമുദായത്തെ മിനിസ്റ്റേഴ്സ് മാറാവട്ടെ എല്ലാ സമുദായത്തെ ಬೆಲೆ ഞങ്ങൾ ഫണ്ട് ഞങ്ങൾ ಬೇರೆ ಅಲ್ಲೇ ಫಂಡ್ ಇല്ലെങ്കിൽ ಸ್ವರ ಸಾಧ್ಯ ಇಲ್ಲ ಅಪ್ಪ ಸೊಸೈಟಿ ಫಂಡ್ ಇಕ್ಕೋನವರು ಅಪ್ಪ ಅವ್ರ ಕೋರ್ ಕಮಿಟಿಗೆ ಹಂಗ ಅವ್ರ ಅಡ್ವೈಸರಿ ಪಾರ್ಟ್ ಆಯ್ತಿಕ್ರ ಹಂಗಾಗಿ ಡಿಸಿಷನ್ ಮೇಕಿಂಗ್ ಪವರ್ ಇಕ್ಕಿರಿ ಹಂಗ ಅಡ್ವೈಸರಿ ಪಾರ್ಟ್ ಆಯ್ತಿಕ್ರಿ ಸೆಕೆಂಡ್ ಪಾರ್ಟ್ ಆಯ್ತಿಕ್ರಿ ಸ್ಟೇಟ್ ಕಮಿಟಿ ಅಂಡ್ ಡಿಸ್ಟ್ರಿಕ್ಟ್ ಕಮಿಟಿ ಇಂಡ್ ಫಾರ್ಮೇಶನ್ ಆಫ್ ಡಿಸ್ಟ್ರಿಕ್ಟ್ ಕಮಿಟಿ ಆಯ್ತಿಕ್ರಿ ಈ ಡಿಸ್ಟ್ರಿಕ್ಟ್ ಕಮಿಟಿ ಸ್ಟೇಟ್ ಕಮಿಟಿ ಆದಿ ಕೋರ್ சொன்னீங்க அங்க டிசிஷன் மேக்கர் எந்த டிசிஷன் ஆக்குற இங்க ஜெண்டர் ஆயிட்டு ஸ்டேட் கமிட்டி டிஸ்ட்ரிக்ட் கமிட்டி ஆயிட்டு எந்த விஷயம் டிசிஷன் ஆக்குற நாங்க எல்லா தேர்ட் நெக்ஸ்ட் ஸ்டெப் ஆயிட்டு டிஸ்ட்ரிக்ட் அண்டர்ல இருக்கிற ஏரியாஸ் ஒரு உள்ளால சொல்ல டிஸ்ட்ரிக்ட் ஆகுங்க அது அண்டர்ல தொக்கோட் சொல்லுற ஏரியா ಅದಾಯ್ತು ನಂಗೆ ಫಾರ್ಮೇಶನ್ ಚಂದ ತುಕ್ಕೋಟ್ ஒரு ಏರಿಯಾ ಅಲ್ಲಿಗೆ ರೀಚ್ ಆಯ್ತು ಅವ್ರವ್ರ ಅಲ್ಲಿ ಇದು ಕನ್ವೀನರ್ ಏನಿಟ್ಟು ಅವನು ಅದ್ರ எடுத்துட்டு ಮಕ್ಕಳ ಪರಕಿಟ್ಟು ಡಿಸ್ಟ್ರಿಕ್ಟ್ ಸ್ಟೇಟ್ ಫೋನ್ ಆಗಿ ಟ್ರೈನಿಂಗ್ ಆಗಿ ಕೆಟ್ಟು ಮುಟ್ಸಲು ನನಗೆ ಇದಾಯ್ತು ಶಾಲ ಅದರ ಸಿಸ್ಟಮ್ ಹುಡುಗ ಬಂದಲ್ಲಿ ಪಿನ್ನ ಆ ಫಾರ್ಮೇಶನ್ ಅದು ಹೆಂಗೆ நடக்குது சொன்ன ಕ್ಲಿಯರ್ ನಿಮಗೆ ಟ್ರೈನಿಂಗ್ ನಂಗೆ ತಂದೆ ಇನ್ಶಾಲ್ಲ ಅದು ನೆಕ್ಸ್ಟ್ ಟೈಮ್ ಅವ್ರ ಬಿಲ್ಚಪ್ಪ சொன்ன ಅದಕ್ಕೆ ಸಮ್ಮ ಟೈಮ್ ನೋಡಿ 1 hour 2 hour ಅದ್ರ ಸಿಸ್ಟಮ್ ಅಂದ್ರೆ ಚೊಲ್ಲ ಈ ಕ್ವಶನ್ಗೆ ಆನ್ಸರ್ ಆಯ್ತು ನಂಗೆ ಎಲ್ಲ ಪಕ್ಕ ಚೊಲ್ಲ ನಂಗೆ ಆರು ಗುರ್ತನ್ನು ಅಂಗಲ ಮುಖಾಂತರ ನಂಗೆ ಒಬ್ಬ ರೀಚ್ ಆಗುತ್ತೆ ಫ್ಯಾಕ್ಟ್ ಆಯ್ತು ನಿಮಗೆ ஒரு ಗುರ್ತಾರು ಅಂಗಲ ಮುಖಾಂತರ ಆಯ್ತು ನೀವು ஒரு ರಾಯத்துக்கு ರೀಚ್ ಆಗುತ್ತೆ அப்ப ರೀಚ್ ಆಗ ನಂಗೆ ಕ್ಲಿಯರ್ಲಿ ಚೊಲ್ಲ ಎವಡ ರಾಯத்துக்கு ನಂಗೆ ಸುಳ್ಯ போய ಉಪ್ಪಿನಂಗಡಿ ಎಲ್ಲ ಪಕ್ಕ ಇങ്ങനെ ಕಮಿಟಿ ಫಾರ್ಮೇಶನ್ ಅಂಗಲ ಚೊನ್ನ ನನಗೆ ಕ್ಲಿಯರ್ ವಿಷಯ ಆಯ್ತು ಏ ರಾಯத்துல ಒಂದ ಜಂಡ 3-4 ಗ್ರೂಪ್ ಇತ್ತು ಅದು ಫ್ಯಾಕ್ಟ್ நீங்க இல்ல சொன்னீங்க நான் நம்பல நீங்க தலவு சொல்றாரு ಅರ್ಥ അവിടെ 4-5 ಊರು ಎತ್ತರ ಉಂಟು ಗೊತ್ತಿಲ್ಲ ಎಲ್ಲ ರಾತ್ರಿ 3-4 ಇಕ್ರೆ ಅವ್ರ ಕ್ಲಬ್ ಪ್ರಾಬ್ಲಮ್ ಹಂಗೆ ಕ್ಲಬ್ ಆ ಕ್ಲಬ್ ಈ ಕ್ಲಬ್ ರಾವಲ್ಲ ಈ ಕ್ಲಬ್ ಆ ಕ್ಲಬ್ ರಾವಲ್ಲ ಆ ಪೊಲಿಟಿಕಲ್ ಪಾರ್ಟಿ ಈ ಪೊಲಿಟಿಕಲ್ ಪಾರ್ಟಿ ಅವಲ್ಲ SSF ರೌಂಡ್ SK ರಾವಲ್ಲ SK ರೌಂಡ್ PF ರಾವಲ್ಲ ಇದು ನಾರ್ಮಲ್ ಅಲ್ಲೇ ನೀ ಎಲ್ಲ ಚೊಂದಿಗೆ ನಿಂಗೆ ಕಲವು ಚೊಂದಲ್ಲ ಅಂತ ಅರ್ಥ ಅದು ನಾರ್ಮಲ್ ಆಯ್ತು ಅಪ್ಪ ನಂಗೆ ಹಿಂಗಂತ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಹಾಕುമ്പോൾ ಕ್ಲಿಯರ್ಲಿ ಚಂದ್ರ ಎಲ್ಲಾರು ಇದರ ಅಸೋಸಿಯೇಷನ್ நீங்களே ஈகோ ಬಿಡೋನು ನಿಮಗೆ ಆ ವಾತಾವರಣ போயிட்டு நீங்க சொல்லணும் அவனுக்கு மெசேஜ் கொடுக்கணும் ஒரு நசீர் பாய் ஆகட்டும் பயாஸ் பாய் ஆகட்டும் ஆரட்ட நீ கேட்கணும் அவட ಸ್ಟ್ರೆಸ್ ಆಗಿ ಚಂದ್ರ ಪ್ರತಿಯೊಂದಕ್ಕೆ ಮೆಸೇಜ್ போணும் ನಾಲ್ಕಲ್ಲಿ ಅವನು சொல்லೋತೀರಾ ಇದರ ಗ್ರೋ ಆಯ್ತು ನಾಲ್ಕಲ್ಲಿ ಬೆಳಿ ಆಯ್ತು ಇಂದ್ರಮ ಅವ್ರ ಲೆವೆಲ್ಗೆ ರೀಚ್ ಆಯ್ತು ಇದ್ರಲ್ಲಿ ರಿಸಲ್ಟ್ ಬಂದಲ್ಪಿನ ನಾಲ್ಕಲ್ಲಿ சொல்லೋತೀರಾ നണ്ടട് ചൊല്ലാണ്ട് ആക്കിരാട് ചൊല്ലാൻ കെത്തರು ഒരു പലക്ക് ആറോട്ട് പറഞ്ഞിங்க ആ വാർത്തകളോട് കൂടി പോകണം ഞങ്ങൾ കൂടി പോയിട്ടില്ല ഞങ്ങളെ ಬಂಟ್ವಾಳ ತಾಲೂಕು ഞങ്ങൾക്ക് എന്തിനാ ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಗಲೆ ಕೂಡ ಬಿಲ್ಚಿಟ್ಟು ಅಂಗಗೆ ಪ್ರೆಸಿಡೆಂಟ್ ನಂಗೆ ಕೊಡ್ತೊಂಡಿಲ್ಲ ಊಟ ಅಂಗಂಟಾಗಿ ನೀವು ಊಟ ಪೊಸಿಷನ್ ಅಂದ್ರೆ ನಂಗೆ ಕ್ಲಿಯರ್ಲಿ ಗೊತ್ತಿಲ್ಲ ಇಲ್ಲ ನಾ ಚೊಲ್ಲೋತೀರಾ ಊಟ ಸಿಚುವೇಶನ್ ಅಂದ್ರೆ ನಂಗೆ ಗೊತ್ತಿಲ್ಲ ಕ್ಲಿಯರ್ಲಿ ನಂಗೆ ಚೊಲ್ಲೋಂಟಿಲ್ಲ ಇಂಡಾರ್ ಬಂದಿಟ್ಲ ಅಂಗಲೆ ನಿಂಗೆ ಕೂಟೋರು ಬಿಳಿಕೋರು ಅಂಗಲೆ ಒಟ್ಟಿಗೆ ಅಂತ ಫಾರ್ಮೇಶನ್ ಹಾಕೋರು ಚಂದ ಕೇಳ್ಕೊಂಡಿಲ್ಲ ನೆಕ್ಸ್ಟ್ ಮೀಟಿಂಗ್ ಅಂಗಲೆ 6 ಇಂಡಿ ಪ್ರೆಸಿಡೆಂಟ್ ಆಗಲ್ಲ ಸೆಕ್ರೆಟರಿ ಆಗ್ತಾರೆ ಎಲ್ಲರೂ ಬಿಲ್ಚಿಟ್ಟು ಇದು ಎಂದ್ರೆಂಟು ನಿಂಗೆ ಗೊತ್ತಾಯ್ತಲ್ಲ ഞങ്ങളെ മെസ്സേജ് ಅಂದ್ರೆ നിങ്ങളെ ഉദ്ദേശം ക്ലിയർ ಗೊತ್ತಾಯ್ತು ಅದು ನಿಮಗೆ ಎತ್ತುವಾಟರು ಎಲ್ಲರೂ ಬಿಲಿಕೋರು ಇನ್ಶಾಅಲ್ಲಾ ಇತ್ತೋರ್ ಕಮಿಟಿಲಿ ನಂಗೆ ಎಲ್ಲ ಗ್ರೂಪಿಸಂ ಎಲ್ಲ ಪೊಲಿಟಿಕಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಬ್ ಡಿಫರೆನ್ಸ್ ಎಲ್ಲ ಕೊಟ್ಟು ಇದ್ದಿಲ್ಲ ನಾವು ಇನ್ಶಾಅಲ್ಲಾ ಒಂದಾಗಿ ಮಾತ್ರ ರಿಸಲ್ಟ್ ಕಂಡುಹಿಡಿಯೋ ಸಾಧ್ಯವಿಲ್ಲ ಒಂದಾಗಿ ಮಾತ್ರ ನಂಗೆ ಗೋಲ್ ರೀಚ್ ಆಗೋದು ಚಂದ್ರು ಎಲ್ಲ ಮೀಟಿಂಗ್ ನಂಗೆ ಚಂದ್ರ ಲಾಸ್ಟ್ ಟೈಮ್ ನಾನು ಚಂದ್ರಲ್ಲೇ ಲಾಸ್ಟ್ ಟೈಮ್ ಈ ಪಲಕ ಚಂದ್ರ ನೆಕ್ಸ್ಟ್ ಮೀಟಿಂಗ್ ಕಮಿಟಿ ಫಾರ್ಮೇಶನ್ ಅಂಬೋ ಎಲ್ಲರಿಗೂ ಮೆಸೇಜ್ ಎತ್ತೋಣ ಬಂದದಕ್ಕೆ ಬುಡ್ಡದಕ್ಕೆ ಹಂಗ ಬಿಟ್ಟೆ ಅದನ್ನ ಫೋರ್ಸ್ ಹಾಕೋಲ್ಲ ಇನ್ಶಾಅಲ್ಲಾ ಮೆಸೇಜ್ ಎತ್ತಿರಲಿಲ್ಲ ನೀವು ಚಂದಕ್ಕೆ ಎತ್ತುವಾಟರು ಇನ್ಶಾಅಲ್ಲಾ ನೆಕ್ಸ್ಟ್ ಕಮಿಟಿ ಫಾರ್ಮೇಶನ್ ಆಗಿ ಸುರ್ತೆ ಅಂಗಲ ಬೇರೆ ಬೇರೆ ಪೊಸಿಷನ್ ಕೊಡ್ತಿಟ್ಟು ಅದಕ್ಕೆ ವ್ಯವಸ್ಥೆ ಅಭಿಪ್ರಾಯ 1 ಇಯರ್ ಗೆ ಕಮಿಟಿ ಫಾರ್ಮೇಶನ್ ಆಗಿಟ್ಟು
ದೆನ್ ಹಂಗೆಲ್ಲ ಅವ್ರ ನೆಕ್ಸ್ಟ್ ಮೀಟಿಂಗ್ ಇದ್ರ ನೆಕ್ಸ್ಟ್ 15-20 ಡೇಸ್ ಒಳಗೆ ಏನೋ ಮೀಟಿಂಗ್ ಇದ್ರೆ ಅದು ನಿಂಗೆಲ್ಲ ಬಗ್ಗೆ ಡಿಸ್ಕಷನ್ ಆಗ ಅವ್ಡ ನಿಂಗೆ ಬரும் போல ஆகும் ಅವ್ಡ ಇನ್ಶಾಲ್ಲ ನಂಗೆ ಬಂದ ಹಂಗೆ ಎಕ್ಸ್ಪ್ಲೈನ್ ಆಗಿತ್ತು ಆದ್ರೆ ಹೆಂಗೆ ನಾನು ಚೊಲ್ಲಿ ವ್ಯವಸ್ಥೆ ಇನ್ಶಾಲ್ಲ ನಂಗೆ ಹಂಗೆ ಚೊಲ್ಲಿ ಜನಂಗೆ ஒரு ப்ராமினென்ட் பொசிஷன் வேற ஆளுக்கோ ചെല്ല അങ്ങനത്തെ ഒരു ഡൗട്ടിലായിട്ടല്ല വേറെ ಬಂದಿട്ടുണ്ട് ನಂಗೆ ಯಾರು ಕೂಡಿಟ್ಟು ഒരു വലിയൊരു ഈവെന്റ് ആക്കുന്നുണ്ട് ചെറിയ മട്ടിട്ടില്ല അത് വലിയായിട്ട് പോകേണ്ടത് ഞങ്ങൾ എക്സ്പെക്ട് ആക്കിയുണ്ട് ഞങ്ങൾ ഇൻ കേസ് നിങ്ങൾക്ക് അങ്ങനെ ആവിടും ഒരാൾ പറഞ്ഞു വെച്ചിട്ടുള്ളത് ഇൻ കേസ് അങ്ങനെ പ്രസൻസ് നിങ്ങൾ അങ്ങനെല്ലാം കൺഫേം ആക്കി അതിന് ആ ഏരിയത്തത് ഇൻചാർജ് പോലെ കൊടുത്തിട്ടു നെക്സ്റ്റ് അതിൽ ഒരു നസീർ ഭായി ചെന്ന പോലെ 1 ഇയറിൽ ഞങ്ങൾക്ക് നിങ്ങൾ റിവോക്ക് ആക്കാം ಬೇರೆ ಪೊಸಿಷನ್ ಇದು ನಂದವರ ಅಭಿಪ್ರಾಯ ನಿಮಗೆ ಡಿಸ್ಟ್ರಿಕ್ಟ್ ಇದ್ರ ಮೇಲೆ ಸಾಧಾರಣ ಆಲ್ಮೋಸ್ಟ್ ஒரு மீடியம் லெவல் ஏஜ் உள்ள ரெண்டு ஒரு இது ஐடியாஸ் இருக்கு இப்போ டேலண்ட் நாங்கள் காலேஜ் லெவலில் நாங்கள் குர்த்திசிக்கு அப்போ அங்கே யங்கஸ்ட் இருக்குது அப்போ அங்கே ஃபியூச்சர் இருக்குது ಆ ಫ್ಯೂಚರ್ಲಿ ಅಣ್ಣ ಏನೇನು ಕಾಲೇಜಲ್ಲಿ ಏನೇನು ಸ್ಪೋರ್ಟ್ಸ್ ನಂಗೆ ಇಂಟ್ರೆಸ್ಟ್ ಉಳ್ಳದು ಅದ್ರ ಮೇಲೆ ಅಪ್ಪ ನಂಗೆ ಅದಕ್ಕೆ ಅಂಕ ಕಾನ್ಸಂಟ್ರೇಟ್ ಕೊಡ್ತಾ ಇದ್ದೀನಿ ಪ್ರತಿ ಒಂದು ಕಾಲೇಜಲ್ಲಿ ಅಲ್ಪಸಂಖ್ಯಾತ ಆಲ್ ಮಾಡಿರ್ತಾರೆ ಪಕ್ಕ ಅಪ್ಪ ಹಂಗೆಲ್ಲ ಗುರುತಿಸಿಟ್ಟು ನಂಗೆ ಅವರು ಅಂಕ ಪ್ರೋತ್ಸಾಹ ಕೊಡೋದು ನಲ್ಲೆದು ಅನ್ನೋದು ನನ್ನ ಅಭಿಪ್ರಾಯ ಕಾರಣ ಜೊತೆಗೆ ಅಂಕ ಫ್ಯೂಚರ್ ಇಪ್ಪ ನಂಗೆಲ್ಲ ಸ್ಪೋರ್ಟ್ಸ್ ಎಲ್ಲ ಸಾಧಾರಣ ಆಲ್ಮೋಸ್ಟ್ ನಂಗೆ ಅವ್ರ ಲೆವೆಲ್ ಬೇರೆ ಬೇರೆ ಫೀಲ್ಡ್ ಇಲ್ಲ ಹಂಗೆ ಸ್ವಲ್ಪ ನಂಗಲಾಂಟಿಯಲ್ಲ ಆ ಫ್ಯೂಚರ್ ಥಿಂಕ್ ಆಗಿ ಅಂಕ ஒரு ಕಾನ್ಸಂಟ್ರೇಷನ್ ಯಾರು ಕೊಡ್ತೀನಿ ನಲ್ಲೆ ನಿಂದವರು ஒரு இன்சார்ஜ் கொடுக்குறோம் இப்போ நீங்கள தேர்ல கட்டேஜ் பக்கம் അവിടെ ഒരു ഇൻചാർജ് കൊടുത്തെങ്കിൽ അവിടെ അങ്ങ് കറക്റ്റ് ആ ഇൻചാർജ് ഇപ്പം നിങ്ങൾ ಮೇನ್ ಇರಿക്കും ದೇರ್ಲ ಕಟ್ಟೆ ನಿಮ್ಗೆ അവിടെ ಮಾನಿಟರ್ ಹಾಕೋಕೆ ಫುಲ್ ಅಂದ್ರೆ ಆಟೋನಮಸ್ ಪವರ್ ಇತ್ತು ಆಗ ಫೈಂಡ್ ಔಟ್ ಆಗಿತ್ತು ನೀವು ഇവിടെ ಬಂದಿಟ್ಟು ಚೆಲ್ತಾರೆ ಹಿಂಗೆ ಅವರು ಇಬ್ರಾಹಿಂ ಚೆಲ್ಡ ಅವರ ಆಳುಂಡು ಈ ನೀವು ಇങ്ങനെ പഠിക്കുക അപ്പോൾ അങ്ങ് സ്റ്റേറ്റ് ലെവലിൽ വാങ്ങിയിട്ട് അങ്ങനെ കുട്ടി വേണ്ട ഇത് ഞങ്ങളോ സോഴ്സ് ಸೆಕೆಂಡ್ ಇದು ಸ್ಟೂಡೆಂಟ್ಸಿಗೆ ಮಾತ್ರ ನಾನು ಇದಾಕಿಲ್ಲ ಎಬೌವ್ ದಿ ಲೆವೆಲ್ ಇಪ್ಪ ನಾನೊಂದು 40 to 50 ಇಯರ್ಸ್ ಆವ್ರೇಜ್ ಉಂಟು ನಾನು ನಕ್ಕೂ ಇದುಂಟು ಅಂದ್ರೆ ಲೈಫ್ ಉಂಟು ಸ್ಪೋರ್ಟ್ಸ್ ಹೆಂಗನೆ ಕೋಚ್ ಆಗ NYC ಚೆಲ್ಡ ಅವರು ಬೆಲಿಯ ಇನ್ಸ್ಟಿಟ್ಯೂಟ್ ನೆಹರು ಯುವಕ ಕೇಂದ್ರ ಚೆಲ್ಡ ನಿಮ್ಗೆ ಬಂದುಂಡ ಇಲ್ಲ ಬಂದಿಲ್ಲ ಇದಲ್ಲಿ ಅಂಕು ಅವಾರ್ಡೀಸ್ ಕೊಡ್ತಾರೆ ಯಾವ್ದು ಅರ್ಜುನ್ ಅವಾರ್ಡ್ ಮನ್ಮಸ್ ಅಂತೆಲ್ಲ ಕೊಡ್ತಾರೆ ಇದೆಲ್ಲ ಅದಕ್ಕೆ ಇಟ್ಟೇ ವೆಚ್ಚಿರೋ ಇದಕ್ಕೂ ನಂಗೆ ಅದು ಪ್ರಮೋಟ್ ಆಗ್ತದೆ ಇದು ಸ್ಪೆಷಲಿ ಇನ್ಚಾರ್ಜ್ ಹಾಕಿರೋನೇ ಅದಕ್ಕೆ ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಇನ್ನು ಇನ್ಚಾರ್ಜ್ ಆಲ್ಮೋಸ್ಟ್ ಆರ್ಆರ್ಗೆ ಕೊಡ್ತಿರ್ತಾರೆ ಹಂಗೆ ಮಾನಿಟರ್ ಆಗ್ತದೆ ಟೂರ್ನಮೆಂಟ್ಸ್ ನಡೆಸ್ತದೆ ನಗರ ಸಮುದಾಯಕ್ಕೆ ಮಾತ್ರ ಏರಿಯಾ ಲೆವೆಲ್ ದೇರ್ಲಘಟ್ಟ ಏರಿಯಾ അല്ലെങ്കിൽ നാട്ടക്കൽ ഏരിയ അല്ലെങ്കിൽ ഉള്ളാല ഏരിയ തുക്കോട്ട് ഏരിയ നിങ്ങളെ ഏരിയ ടൂർണമെന്റ് നടക്കുക അവിടെ ക്രിക്കറ്റിന് വേറെ കബഡിക്ക് വേറെ വോളിബോൾ വേറെ അവിടെ അപ്പൊ അവിടെ ഇതാക്കിയിട്ട് ഒരു 10 പ്ലേയേഴ്സാ 6 പ്ലേയേഴ്സാ ഇതാക്കുക ഷോർട്ട് ലിസ്റ്റ് ആക്കുക അവിടെ അങ്ങ് ഡിസ്ട്രിക്ട് ഉണ്ടാകും ഡിസ്ട്രിക്ട് ആകുമ്പോൾ നിങ്ങളതായിട്ട് അവിടെ നിങ്ങൾക്ക് ഒരു പാനൽ ಸಿಲೆಕ್ಷನ್ ಪ್ಯಾನಲ್ ಉಡನೆ ನಂಡೆ ಮೋನು ನಂಡೆ ಸಂಬಂಧ ನಂಡೆ ಆಲು ಅದೆಲ್ಲ ಬಿಟ್ಟಿಟ್ಟು ನಂಗೆ ಓನ್ಲಿ ಫಾರ್ நல்ல ಟ್ಯಾಲೆಂಟ್ ಮಾತ್ರ ಕ್ಲಿಯರ್ ಇನ್ನೊಂದು ಕ್ಲಿಯರ್ ನಂಗೆ ಚೊಲ್ಲ ഞങ്ങളാണ്ട് ಯಾರ ಟ್ಯಾಲೆಂಟ್ ಬೇರೆ ಸಮುದಾಯത്തിനെങ്കിൽ ഞങ്ങൾക്ക് പവർ ഉണ്ട് ചൊന്നിട്ട് അങ്ങനെ ಟ್ಯಾಲೆಂಟ್ എടുത്തിട്ട് ഞങ്ങളുടെ സമುದಾಯത്തിന് ಆಪರ್ಚುನಿಟಿ കൊടുക്കണമെങ്കിൽ ഇത് ഞങ്ങളുടെ ഇക്കോട്ട് തീരാം അത് ഞങ്ങൾ ആക്കുറില്ല അത് ബൈലത്തിൽ എഴുതി വെച്ചിര ഞങ്ങൾ ആക്കുകയെ ഇല്ല ആറ് ടാലൻറ്റും അങ്ങ് മേലെ പോകണം അപ്പോൾ ഡിസ്ട്രിക്ട് പാനലിൽ നിന്ന് സെലക്ട് ആക്കാറോട് 3 ആളുടെ ವಾಲಿಬಾಲ್ ಟೂರ್ನಮೆಂಟ್ ಅದ್ರ ಸ್ಟೇಟ್ ಬಂದಾಗ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ നടക്കുക എങ്ങനെ IPL KPL അല്ലെങ്കിൽ പ്രോ കബഡി നടക്കുക അതേ ഫോർമേഷൻ ഞങ്ങൾ ടൂർണമെന്റ് ಕ್ಯಾಲೆಂಡರ್ നടക്കുക ಕ್ಯಾಲೆಂಡರ್ ಇருக்கு ಮಾರ್ಚ್ಲಿ ಇದು ಫೆಬ್ರವರಿಲಿ ಇದು ಕ್ರಿಕೆಟ್ ಮಾರ್ಚ್ಲಿ ಇದೆಲ್ಲ ಬೇರೆ ಬೇರೆ ಕ್ಯಾಲೆಂಡರ್ ಇருக்கு ಅದಕ್ಕೆಲ್ಲ ಟೂರ್ನಮೆಂಟ್ ಇருக்கு ಔಟ್ ಆಯ್ತು ஒரு 3 ಪ್ಲೇಯರ್ ಸೆಲೆಕ್ಟ್ ಆಯ್ತು ಆ ಪ್ಲೇಯರ್ಗೆ ಪ್ರோ ವಾಲಿಬಾಲ್ ಕೊಡ್ತಾರೆ ಟ್ರೈನಿಂಗ್ இதாகிட்டு எங்களோட ப்ரொசீஜர் அப்போ நீங்கள் சொன்னீங்க ஸ்டூடெண்ட்ஸ் எல்லாரும் இருக்கிறாரு அப்போ நீங்கள் ஒரு ஜாகிரதை சொன்னீங்க இன்சார்ஜ் ஆகி அது நீங்களே ஜவாಬ್ದಾರಿ ಇಟ್ಟಿಕ್ಕೆ ಅದಕ್ಕಾಗಿಟ್ಟು ಎಲ್ಲ ಪಾಯಿಂಟ್ ಎಲ್ಲ ಇದನ್ನ ನಾನು சொன்னೋಟ್ಟಿಲ್ಲ ಇದು ಪೊಸಿಷನ್ ಅಲ್ಲ ಇದು ಜವಾಬ್ದಾರಿ ಆ ಜವಾಬ್ದಾರಿ ಇಟ್ಟು ನೀங்களே ಸ್ವರ ಇಟ್ಟಿಕ್ಕೆ ಆ ಏರಿಯಾ ಇನ್ಚಾರ್ಜ್ ಉಲ್ಲಾത്തിൽ ತಮ್ಮ ವರ್ಷನಾಗ ಬೇರೆ ಬೇರೆ ಕ್ರೀಡೆ ಆಯೋಜನೆ ನಾವೊಂದು ಬೇಜಾರ ವಿಷಯ ಅಂದ್ರೆ ಇತ್ತರದವರು ಕ್ರೀಡೆ ಆರಾರು ಜಾಗಗಳು ನಂಗೆ ಕರ್ಕೊಂಡಿಲ್ಲ ಅವರು ಗ್ರೌಂಡ್ ನಂಗೆ ಇತ್ತರದವ್ರು ಹೇಳ್ಕೋ ಐತಿಲ್ಲ ಬೇರೆಲ್ಲ ರೀತಿಯಲ್ಲಿ ನಂಗೆ ಪ್ರಯತ್ನ ಹಾಕಿರ ಆ ಇತ್ತರದವ್ರು ನಂಗೆ ಉಲ್ಲಾದವರು ನಂಗೆ ಕೈತು ಸ್ಪೋರ್ಟ್ಸ್ಗೆ ಐತೆ ಗ್ರೌಂಡ್ ನಂಗೆ ಹಿಡ್ಕೋ ಐತಿಲ್ಲ അങ്ങനത്തെ വേറെ വേറെ വിഷയങ്ങളുണ്ട് ഭയങ്കരമായ വിഷയങ്ങളുണ്ട് കബഡി കാവട്ടു ക്രിക്കറ്റ് കാവട്ടു അല്ല വേറെ ഔട്ട്ഡോർ ഇൻഡോർ എല്ലാ സ്പോർട്സുകളുണ്ട്
ಆ ಎಲ್ಲ ಸ್ಪೋರ್ಟ್ಸ್ಲು ನಂಗಲ್ಲ ಆಲ್ಮಾರು ಭಯಂಕರ ಪ್ರಯತ್ನ ಆಗಿರಲಿಲ್ಲ ಆಯ್ಕೆ ಆ ಏರಿಯಾಕ್ಕೆ ಬಂದಿರ್ತಾಗಲ್ಲ ಬೇರೆ ಬೇರೆ ಕಾರಣ ಉಂಟು ಕೊನೆಗ ಆ ಅವಕಾಶ ಆದರೆ ವಂಚಿತ ಇತ್ತಿಕ್ಕಿರಾರು ಕೊನೆಗೆ ಗೋಯಂಕ್ ಸಪೋರ್ಟ್ ಕಿಟ್ಟಾಂಡಿಕ್ಕವರು ಕೊನೆ ಆರ್ಥಿಕ ಮಟ್ಟದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಇತ್ತು ಈ ಎಲ್ಲ ಪ್ರಾಬ್ಲಮ್ಗಳು ಇಂಟ್ರೆಸ್ಟ್ ಇಂದೆಂಗ್ಲು ಅವಕಾಶ ಇಂದೆಂಗ್ಲು ಆ ಏರಿಯಾದ ಬಿಟ್ಟು ಎತ್ತೋಗಾವತ್ತೆ ಪರಿಸ್ಥಿತಿ ನಂಗಲೆ ಸಮುದಾಯ ನಾ ಕ್ರೀಡೆ ಟೈಮ್ನವರು ಇಂಟ್ರೆಸ್ಟ್ ಕ್ರೀಡೆ ಹಾಕ್ತಾರ ನಂಗಲೆ ಜೀವನಕ್ಕೆ ಬೇನ್ಮಾಯ ಪೋಲ ಕ್ರೀಡೆ ನಂಗೆ ಹೇಳ್ಕೊಂಡು ಹೋಯ್ತಿಲ್ಲ ಬೇನ್ಮಾಯ ಟೈಮ್ ನಂಗೆ ಕಲ್ಚ ನಂಗಲ್ಲ ಜಾಬ್ ನಂಗೆ ಪೋಯ ನಂಗ ಬೇನ್ಮಾಯ ಪೋಲ ಜಾಬ್ ಹಾಕಿರಲ್ಲ ಕ್ರೀಡೆ ನಂಗೆ ಇಂಪ್ರೂವ್ಮೆಂಟ್ ಆಯ್ತು ಬರೋಣ ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಬರೋಣ ಬೇರೆ ಬೇರೆ ವಿಷಯത്തിൽ ಇಂಪ್ರೂವ್ಮೆಂಟ್ ಆಗೋಣ ಉದ್ಯೋಗത്തിൽ ಅಥವಾ ಸರ್ಕಾರಿ ಉದ್ಯೋಗത്തിൽ ಇಂಪ್ರೂವ್ಮೆಂಟ್ ಆಯ್ತು ಬರ್ನೂತಲ್ಲೇ ഒരു ವ್ಯವಸ್ಥೆ ഞങ്ങളുടെ സമുദായത്തിൽ ഭാരി കുറവുണ്ട് പിന്നെ ചെറിയ ഉദാഹരണം നോക്കിയാൽ കർണാടക സ്റ്റേറ്റിൽ പോലീസ് ഇലാഖയിൽ കാലം 3% ഇല്ല 3% ഇല്ല 3% സർക്കാരി ഉദ്യോഗങ്ങളിൽ 5.2% 5.2% ഇല്ല ಎಲ್ಲ ವಿಭಾಗಕ್ಕೂ ನೋಡ್ಬೋದು ಏದೇದು ವಿಭಾಗದ ನೋಡಿಕೊಂಡು ಆಯಾ ವಿಭಾಗಕ್ಕೂ ಕ್ರೀಡೆಲು ಮಾತ್ರ ಕ್ರೀಡೆಲ್ ನಂಗಲ್ಲೇ ಉಲ್ಲಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕ್ರೀಡೆಯ ತವರು ಹತ್ತರ ನನ್ನ ಕ್ರೀಡೆಗೆ ಬೆನ್ಮಾಯ ಅಲ್ಲೇ ಪ್ರಾಡಕ್ಟ್ ಹಾಕಿದ ಆಯಾ ಅವ್ರು ಹೋಯ್ತು ರೀಚ್ ಆಗೋದು ಹತ್ರ ಐತಿಲ್ಲ ಇನ್ಶಾಲ್ಲ ಅವರು ಪುದಿಯ ಸಂಸ್ಥೆ ಬಂದರು ಇವಾಗ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಒಂದು ಸ್ಟೇಟ್ ಲೆವೆಲ್ ಇದು ಇದ್ರ ಮುಂದಲ್ಲೂ ನಂಗೆ ನೆಕ್ಸ್ಟ್ ಬಂದೆ ಎಲ್ಲ ನಂಗಲ್ಲಿ ಸ್ಫೂರ್ತಿದಾಯಕമായ ಕ್ರೀಡಾ ಪಕ್ಕದಲ್ಲಿ ನಂಗೆ ತೆರೆഞ്ഞെടുത്തിട്ട് ಅಂಕ ಪ್ರೋತ್ಸಾಹ ಕೊಡ್ತಿರೋ ಬಂದ್ರೆ അങ്ങനെ സ്റ്റേറ്റ് ಕೊಂಪೆತ್ತು ನಂಗಲ ಸಮುದಾಯ ತಾಂಗಂ ಕೂಡ ಈ ಕ್ರೀಡೆಯಲ್ಲಿ ಯಶಸ್ವಿಯಾಗಿ ಬರೋ ತಾಕತ್ತು ಜೊಂದಿಲ್ಲ ಕಾಟಪಾಡಿ ಕೊಡ್ತಾರೆ ಜವಾಬ್ದಾರಿ ನಾವಲ್ಲಿ ಉಲ್ಲಾಸದಲ್ಲಿ ಆವನು ಅದಾಯ್ತು ಕಾಟ ಅಂತ ನಾವೆಲ್ಲರೂ ನಂಗಲ್ಲಿ ಮಕ್ಕ ಒಂದು ಎಲ್ಲರೂ ಅದ್ರಲ್ಲಿ ಬೇನುಮಾಯ ವ್ಯವಸ್ಥೆ ಅದಕ್ಕೆ ಬೇನುಮಾಯ ನಂಗೆ ಇಂಟ್ರೆಸ್ಟ್ എടുക്കില്ല ಅದು ಲಜ್ಜೆ ಹಾಕಿಬಿಟ್ರೆ ಅದು ಅವನಲ್ಲಿ ಅವನ ನೋಕ್ರ ವಿನೋಡ್ ತಗೊಂಡು ನೋಕ್ರ ನಂಗಾಯ್ತು ಅವನು ಸಪೋರ್ಟ್ ಕೊಡ್ತಿದ್ರು ಪೋಂಡ ಚೊಲ್ಲಲ್ಲ ಅವ್ರ ವ್ಯವಸ್ಥೆ ನಂಗೆ ಹಾಕಿದ್ದಿಲ್ಲ അങ്ങനെ ಸಬರು ಇಂದು ನಲ್ಲೊരു ಟೀಮ್ ಇರ್ತಿತ್ತು ಆ ಟೀಮ್ ನೇತೃತ್ವದಲ್ಲಿ ನಂಗೆ ಮುಂಗತ್ತೆ ಪಣಿ ಹಾಕೋನು ಅದಕ್ಕೆ ಇನ್ಶಾಲ್ಲ ಅಲ್ಲಾಹ್ ಎತ್ವಾಡಿ ತರಟ್ಟು ಆ ಪ್ರಕಾರ ನಂಗೆ ಇಂದು ಕೂಡಿಯದ ಹಾಲ್ ಕೊರಡಿ ಯಾರೈತು ಉಲ್ಲಾಸದಿಲ್ಲ ಎಷ್ಟು ಇಲ್ಲೇ ನಂಗೆ ಕ್ರೀಡಾ ಸ್ಫೂರ್ತಿ ಹಂಗೆ ಉಲ್ಲಾರ ಬಂದೆತ್ತಿ ಇಲ್ಲ ಬೇರೆ ಬೇರೆ ಕಾರಣ ಇತ್ತು எல்லாரும் போன் ஆக்காங்க சொன்னாரு நாங்க எல்லா ஃபுல் சப்போர்ட் இல்ல நீங்க எந்த ಹುದ್ದೆ ತಂದೆಂಗ್ಲು நீங்க எந்த ಪೋಸ್ಟ್ ತಂದೆಂಗ್ಲು நீங்க எங்கன நாங்க ಇದಾಕರ ಅದಕ್ಕೆ நாங்க ಎಸ್ ಜೊಂತುಲ್ಲೆ ಅವರ ಅಭಿಪ್ರಾಯ நாங்க ಕೇಟಪ್ಪ நாங்க ಫಲ್ಕವರ್ಣಪ್ಪ நாங்க ಅದರ ವಿಷಯದಲ್ಲಿ ಚರ್ಚೆ ಹಾಕಪ್ಪ ಚಂದ್ರಾರು അങ്ങനെ ಸಬಲು ಈ ಇದಿಲ್ ಪೋಸ್ಟ್ ಯಾರು ಉಂಟು ನಾನು ಆಲ್ಮಾರ್ ಕೊರಡಿನೆಂಗ್ಲು நாங்க ಇಂದನನು ಪತ್ರನಲ್ಲೇ ಸೇರಿತ್ತು 6 ಸ್ಪೋರ್ಟ್ಸ್ ನಲ್ಲಲ್ಲ ಹುದ್ದೆಗೆ ಹೋಗಿರಾರು ನಲ್ಲಲ್ಲೇ ಏರಿ ಇದಕ್ಕೆ ಹೋಗಿ ಎತ್ತಿರಾರು അങ്ങനെ ಅವರು ಸೆಲೆಕ್ಷನ್ ಹಾಕಿದ್ದು അങ്ങനെ ನೇತೃತ್ವದಲ್ಲಿ ನಂಗ ಈ ಅವರು ಇದ್ರೆ ಕೊಂಪೌಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಉಲ್ಲಾಲ ಡಿಸ್ಟ್ರಿಕ್ಟ್ ಲೆವೆಲ್ ವ್ಯವಸ್ಥೆ ಹಾಕಿ ಕೊಂಪೌಂಡ್ ಚೊಲ್ಲ ಅಭಿಪ್ರಾಯ ಹಾಕಿತ್ತು ನಾವು ஒரு ചെറിയ ಸಮಿತಿ ಪಕ್ಕಕ್ಕೆ ನಂಗೆಲ್ಲ ಎತ್ತಿತ್ತು ಹಾಕಿರ ಅದ್ರ ನಿಂಗೆಲ್ಲರ ಅಭಿಪ್ರಾಯ ಇನ್ನ ಅಂತೆಂಗಿರ ಆ ಅಭಿಪ್ರಾಯದ ಪ್ರಕಾರ ನಂಗ ಯಶಸ್ವಿ ಆಯ್ತು ಕೊಂಪೌಂಡ್ ಹಾಕೊಂತಿಲ್ಲ ಅಭಿಪ್ರಾಯ ಕೇಟ್ರೆ ನಂಗ ಪ್ರೆಸಿಡೆಂಟ್ ಆಯ್ತು ನಂಗೆಲ್ಲರೂ ಗೊತ್ತುಂಡು ನಂಗ ஒரு ಸೂಚನೆ ஒரு ಅನುಮೋದನೆ ಹಾಕೋನು ಆಂಗ್ಲು ಕೂಡ ಇಲ್ಲೇ ಅಲ್ಲೇ ನಂಗೆ ಪ್ರೆಸಿಡೆಂಟ್ ಆಯ್ತು ಸೂಚನೆ ಹಾಕೋನು ಅಭಿಪ್ರಾಯ ಅನುಮೋದನೆ ಹಾಕೊಂಡು ಅದ್ರಲ್ಲಿ ಅರ್ಹಪಟ್ಟ ಆಲೋಚನೆ ಅಂತೆಂಗ್ಲು ನನ್ನ ಅಭಿಪ್ರಾಯದ ಪ್ರಕಾರ ಕ್ರೀಡೆಗಳು ಉಲ್ಲಾಸದಲ್ಲಿ ஒரு ಯಶಸ್ವಿ ಆಯ್ತು ಕ್ರಿಕೆಟ್ ಸ್ಪೋರ್ಟ್ಸ್ ನಲ್ಲವರು ಇದಾಯ್ತು പിന്നെ ಬೇರೆ ಬೇರೆ ಉದ್ಯಮಕ್ಕೂ ನಲ್ಲವರು ಸಪೋರ್ಟ್ ಆಯ್ತೀನಿ ಅಂತ ಹೇಳಿ ಸಾಗರ್ ಅಬ್ದುಲ್ ರೆಹಮಾನ್ ಅದರಿಂದ ಹಾಕಿ ಯಶಸ್ವಿ ಆಗುವ ಅಭಿಪ್ರಾಯ ಅನ್ನಿಕೊಂಡು ಯಾರು ಸೂಚನೆ ಅನುಭವ ಹಾಕಿ ಅಂತ ಹೇಳಿ ಅಲ್ಲಿ ನೇತೃತ್ವದಲ್ಲಿ ಉಲ್ಲಾಸತೆ ಮತ್ತ ಕ್ರೀಡೆಯಲ್ಲಿ ಯಶಸ್ವಿ ಆಗುವ ಚೊಲ್ಲ ಅಭಿಪ್ರಾಯಕ್ಕೆ ನೀವು ಅದನ್ನು ಅನುಮೋದನೆ ಸೂಚನೆ ಅನುಮೋದನೆ ಸೂಚನೆ ಅಭಿಪ್ರಾಯ ಎಲ್ಲರೂ ಅನುಮೋದನೆ ಸೂಚನೆ ಹಾಕಿರೋದು ಆ ಪ್ರಕಾರ ಅಬ್ದುಲ್ ರಹಿಮಾನ್ ಸಾಗರ್ ವೈಸ್ ಪ್ರೆಸಿಡೆಂಟ್ ಹಾಕಿ ಅಂತ ಹೆಂಗನ ಚೊತ್ತುಲೇರ ಅಭಿಪ್ರಾಯ ಕಬಡ್ಡಿಲಿ ಸ್ಟೇಟ್ ಲೆವೆಲ್ ಕೊರಿಯಾ ಹಾಲ್ಮಾರ ಕುಟುಂಬ ಇವೆ ಅಯಲು ಕಬಡ್ಡಿ ಇತ್ತೊಂದು ಹಚ್ಚುಂಟುಂಡು ನಲ್ಲವರು ಇದೊಂದು ಬುದ್ಧವಾಕರೆ ಸ್ಪೋರ್ಟಿಂಗ್ ಬುದ್ಧವಾಕರೆ ವೈಸ್ ಪ್ರೆಸಿಡೆಂಟ್ ಹಾಕಿ ಹೆಂಗನ ಚೊತ್ತುಲೇರ ಅಭಿಪ್ರಾಯ and കേട്ടിട്ട് ഓക്കെ ചൊന്നൂರು സപ്പോർട്ട് ഇല്ല ചെന്നത് അപ്പൊ നിങ്ങളുടെ അഭിപ്രായം ഒന്ന് കേൾക്കണം UB Muhammad Sultan Builders re UB Muhammad okay next ಅಲ್ಲಾಹು ಅಕ್ಬರ್ ಚಂದೇಗೆ ಕಲೆ ಕೊಟ್ಟು ನೋಡ್ತಿದ್ದೆ
यूबी मोहम्मद ವೈಸ್ ಪ್ರೆಸಿಡೆಂಟ್ ಇತ್ತು ಸಣ್ಣ ಫ್ರಾನ್ಸ್ ಇಶಾಕ್ ಬಾಯ್ರನಾಗ ಸೆಲೆಕ್ಷನ್ ಹಾಕಿರಿ ಓಕೆ ಅಲ್ಲಿ ಒಂದು ಅದರಲ್ಲಿ ಚೊಲ್ಲೆ ನಂಗೆ ஒரு நல்ல ஆலயத்து கண்டு ಒಂದು ಎಂಟ ಇಂಗ್ಲೆ ಸಾಮಾನ್ಯಗೆ ನಾಸಿರ್ರೆ ಆ ಬಾಯಿರ ಹಾಕಿ ಎಂಟ ಇಂಗ್ಲೆ ಅದು ಯಶಸ್ವಿ ಆಗುಂಟು ಅಂತ അങ്ങനെ ಸಭಲು ಅಯ್ಯಲವರು ಅಭಿಪ್ರಾಯ ನಿಗಳೆಲ್ಲರ ಅಭಿಪ್ರಾಯ ಚಂದ ಜನರಲ್ ಸೆಕ್ರೆಟರಿ എതുകൊണ്ട് ഇതിൽ ചമ്മ സ്വറയിക്കില്ല സ്വറ എല്ലാം ചെറിയ ചെറിയ സ്വറ വാട്സാപ്പിലും പിന്നെ ഞങ്ങൾ ഒരു ആപ്പ് ഉണ്ട് അതിലായിട്ടില്ല യാരത് സ്വറയിക്കില്ല ಜಾಯಿಂಟ್ ನಂಗ ಅದು ಫಸ್ಟ್ ನಾ ಚಂದ ನಂಗ ಅವ್ರು ಅರ್ಹಪಟ್ಟ ಜಾಗಿಗೆ ಆಯಪ್ಪ ಫಸ್ಟ್ ಗೆ ಚಂದ ನಿങ്ങളൊട്ട് if you are eligible to position, if you are running from that position, then naga samudayattu or reethile naga idaikkonilla oode ella loss aikonnilla ellara abhipraya ninga ambo nakku adu kannondundu ninga oode innenge oodoru belliyoru ಸ್ವರ ಉಂಟು ಕಂಡುಕೊಂಡೆ നിങ്ങൾ കേട്ടോണ്ടല്ല റിക്വസ്റ്റ് ആയിട്ടില്ല ഇൻഷാല്ലാ അല്ലാഹുവിനോട്ട് കരുതിട്ട് ബിസ്മില്ലാ എന്നൊരു പൊസിഷൻ എടുത്തോണ്ട് കേട്ടോണ്ടില്ല ನಂಗ ಸಾದಿಕ್ ಅಲ್ಲ ಅಲ್ಲಿ ಸೆಲೆಕ್ಷನ್ ಹಾಕೋದ್ರ ಅಭಿಪ್ರಾಯ ಉಂಟು ಆದರೆ ಜೆಂಡಾಲ ಒಟ್ಟಿಗೆ ಐತೆ ಅಂದ್ರೆ ಯಶಸ್ವಿ ಹಾಕುವ ಅನ್ನೋದ್ರ ಅಭಿಪ್ರಾಯ ಉಂಟು ಓಕೆ ಇನ್ನೇನು ಚೊಲ್ಲರು ಬೇನುಂಡಾಯಿ ಚೊಲ್ಲರು ಅದು ಟ್ರೆಷರರ್ ಐತೆ ಕೋಶಾಧಿಕಾರಿ ರಿಯಾಜ್ ಹಾಲಕೋಟೆ ಹಾಲಕೋಟ್ರೆ ಟ್ರೆಷರರ್ ಐತೆ ಓಕೆ ಅಲ್ಲ ನೆಕ್ಸ್ಟ್ ಸ್ಪೋರ್ಟ್ಸ್ ಕನ್ವೀನರ್ ಕ್ರೀಡಾ ಸಂಚಾಲಕರು ಚೊಂದುಲ್ಲೆ ಒಂದು ಪೋಸ್ಟ್ ಉಂಟು ಆ ಪೋಸ್ಟ್ ಶರೀಫ್ ಕೆಟಿ ಅಲ್ಲೇ ಸೆಲೆಕ್ಷನ್ ಹಾಕ ಚೊಂದುಲ್ಲರ ಅಭಿಪ್ರಾಯ ಹಾಕಿದ್ದಾರೆ ನೆಕ್ಸ್ಟ್ ಸ್ಪೋರ್ಟ್ಸ್ ಇನ್ಚಾರ್ಜ್ ಐತೆ ಮ್ಯಾಂಗ್ಳೂರ್ ರಿಯಾಜ್ ಬಾಯ್ರೆ ಸೆಲೆಕ್ಷನ್ ಹಾಕೋದುಂಟುಲ್ಲೆ ಅಭಿಪ್ರಾಯ ಸಂಚಾಲಕರು ಅದಕ್ಕೆ ಮೊಹಮ್ಮದ್ ಆಶೀರ್ ಮಂಜನಾಡಿರೆ ಮೀಡಿಯಾ ಇನ್ಚಾರ್ಜ್ ಐತೆ ನಂಗೆ ಹಾಕೋದುಂಟುಲ್ಲೆ ಅಭಿಪ್ರಾಯ ಅಡ್ವೈಸರ್ ಐತೆ ಅಬ್ದುಲ್ ರಜಾಕ್ ಶರ್ಮಾ ಲಾಯರ್ ಐತೆ ಬಂತಿಲ್ಲ ಎಲ್ಲ ಓಕೆ ಚಂದೂರು അങ്ങനെ സബുಲು അതിലെ സെലക്ഷൻ ആക്കാൻ അഭിപ്രായം ഉണ്ട് നിങ്ങൾ അഭിപ്രായം ഓക്കെ ടൂർണമെന്റ് സെക്രട്ടറി ഇതിലെಲ್ಲ ಇನ್ಚಾರ್ಜ್ എടുക്കുന്ന ಫಯಾಜ್ ಪಟ್ಲ അതിലെ ടൂർണമെന്റ് സെക്രട്ടറി സെലക്ഷൻ ആക്കിട്ടുള്ള ಉಳ್ಳಾಲ ವಲಯಕ್ಕೆ ಒಂದು ಅತಿ ಅಗತ್ಯವಾಗಿರ್ತಕ್ಕಂಥ ಒಂದು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಮುಖಾಂತರ ನಮ್ಮ ಮುಸ್ಲಿಂ ಸಮುದಾಯದ ಎಲ್ಲ ಕ್ರೀಡೆಯಲ್ಲಿ ಪ್ರತಿಭೆಯನ್ನು ಗುರುತಿಸಿಕೊಂಡು ಇವತ್ತು ಅವರಿಗೆ ತಕ್ಕದಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋಸ್ಕರ ನಾವು ಇವತ್ತು ಒಂದು ಯೂನಿಟನ್ನು ಮಾಡಿದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಕರೆದು ಒಂದು ಹೊಸ ಕಮಿಟಿಯನ್ನು ಮಾಡಿದ್ದೀರಾ. ಇದಕ್ಕೆ ಅರ್ಹರಾಗಿರ್ತಕ್ಕಂಥ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಅವರಿಗೆ ನಾನು ಈ ಕಮಿಟಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ನಾನು ಅಭಿನಂದಿಸಿ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಸಂಸ್ಥೆಯನ್ನಾಗಿ ನಾವು ಮಾಡುವಲ್ಲಿ ಇನ್ಶಾ ಅಲ್ಲಾ 100ಕ್ಕೆ 100 ನಾವು ಶ್ರಮ ಪಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಬಹುಶಃ ಇವರು ಪ್ಲಾಟ್ಫಾರ್ಮ್ ಇದರ ಸಂಸ್ಥೆರ ಬಗ್ಗೆ ನಾलो इम्तियाज साहब पंपिने नालो नज़ीर साहब कुरे विषय तो एक्सप्लेन आके पे में ಈ ಕಮ್ಯುನಿಟಿಗೆ ಇಂಗಂತ ಪ್ಲಾಟ್ಫಾರ್ಮ್ ಅಗತ್ಯತೆ ನಂಗೆ ಕೊಡಕಂಡು ಬಹುಶಃ ಎಲ್ಲ ஒரு ಕಮ್ಯುನಿಟಿ ಎಂಪವರ್ಡ್ ಅಥವಾ ಎಂಪವರ್ಡ್ ಕಮ್ಯುನಿಟಿ ಅಂತ ಚೆಲ್ಲುമ്പോൾ ಎಂಟೈರ್ ಫೀಲ್ಡ್ ಆ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಅಗತ್ಯ. ಎಂಟೈರ್ ಫೀಲ್ಡ್ ಎಲ್ಲ ಫೀಲ್ಡಲ್ಲೂ ಕೂಡ ಆ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ ಉಂಟುಂಟಾಯಿತು. ಆ ಕಮ್ಯುನಿಟಿ ಎಂಪವರ್ಡ್ ಕಮ್ಯುನಿಟಿ ಅಂತ ಸಬಲೀಕೃತ ಕಮ್ಯುನಿಟಿ. ಬಟ್ ಲಾಸ್ಟ್ ಟೈಮ್ ನಾನು
ಬೇರೆ ಬೇರೆ ಟ್ಯಾಲೆಂಟೆಡ್ ಪರ್ಸನ್ ನನ್ನ ಡಿಸ್ಕಷನ್ ಕೂಡ ನಾಗಲು ಕುಲಶೇಖರ್ 20 ಅವರು ಮೋಸ್ಟ್ಲಿ ನಾಗಲು ಬಾಕ್ಸಿಂಗ್ ಅಂದ್ರೆ ಅವರು ಇದನ್ನು ಕರೆಕ್ಟ್ ನೆನಪಿಲ್ಲ ಆಯ್ತು. ಸೊ ಇಯರ್ಲಕ್ಕೆ ನಾನು ಚೆಮ್ಮ ಸೋಷಿಯಲ್ ಮೀಡಿಯಾದಲ್ಲ ಭಾರಿ ಅವ್ರ ಚರ್ಚೆ ಆಯ್ತಂತ ಅವ್ರಿಗೆ ಆರ್ಥಿಕಮಾಯಿಟ್ಟು ಚೆಮ್ಮ ಅಗತ್ಯ ಉಂಟು ಚೆಲ್ಲರು ಹೋಗ್ಬರ್ತಾರೆ. ನಾವ್ರ ಮೀಟಿಂಗಲ್ಲೂ ಕೂಡ ಹಿಂಗಂತವ್ರು ಡಿಸ್ಕಷನ್ಲ ಪೇರು ಬಂದಾಗ ಚರ್ಚೆ ಇತ್ತು. ನಾಳೆ ಸಬ್ಜೆಕ್ಟ್ ಅಂದರೆ ಅಂತ ಅದು ಬೇರೆ ಬೇರೆ ಸಬ್ಜೆಕ್ಟ್ ಆಯ್ದುಕೊಂಡಿತ್ತು, ನಂಗೆ ರಿಲೇಟೆಡ್ ಅಲ್ಲ ತಗೊಂಡು ನಂಗೆ ಅದು ಸೈಡ್ ಗಿಡ ಬಂತು. ಬಟ್ ಹಿಂಗಂತ ಚೆಮ್ಮ ಟ್ಯಾಲೆಂಟೆಡ್ ಪರ್ಸನ್ ಅಲ್ಲ, ಬಟ್ ಅಂಕವ್ರ ಪ್ಲಾಟ್ಫಾರ್ಮ್ ಅಗತ್ಯ ಇಲ್ಲ, ಅಂಕವ್ರ ಗೈಡ್ ಕೊಡ್ಕೊರ ಬೋಲ್ತಾರೆ ವ್ಯವಸ್ಥೆ ಇಲ್ಲ ಕೊಂಡಿತ್ತು. ಬಹುಶಃ ಹಂಗೆ ಚೆಮ್ಮ ಬ್ಯಾಕ್ಲಿಲ್ಲ. ಅಲ್ಹಮ್ದುಲಿಲ್ಲಾ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅಂದ್ರೆ ಉಂಡ, ಇದರ ಮೂಲಕ ಚೆಮ್ಮ ಪ್ರತಿಭಾವಂತ ಹಂಗ ಅವರು ಸ್ಟೇಜಿಗೆ ಅವರು ಹಂಗಂದ್ರೆ ವಿಸನ್ ಉಂಟ ಅದಕ್ಕೆ ಎತ್ತನಕು ಇನ್ಶಾಲ್ಲ ಪ್ರಯತ್ನ ಹಾಕು. ಅದರೊಟ್ಟಿಗೆ ನಿങ്ങളೊಟ್ಟಿಗೆ ನಮ್ಮ ಇನ್ಶಾಲ್ಲ ಅಲ್ಹಮ್ದುಲಿಲ್ಲಾ ഞങ്ങളെ വിളിച്ചെത്തി ഇതുക്ക് ഒരു കൂട്ടിയവരും ഇതിനായിട്ട് മുന്നുള്ള ഈ സ്റ്റേജിക്ക് ഞങ്ങളിങ്ങനെ കൂട്ടക്കൊല്ലവർ വ്യവസ്ഥയാക്കി ഒരു ജണ്ടാൽ ഇതിൻ്റെ പേരുണ്ട് ഭാര്യ നയിച്ചിರೋರು അങ്ങോട്ടേക്ക് കുറേ ആൾ കൂടിയിರೋರು. ഞങ്ങളെ ഇംതിയാസ് ಬಾಯಿ പിന്നൊന്നു ಸಿರಾಜ್ ಅಲ್ಲಿ ಕಾರಣಾಂತರ ಬಂತಿಲ್ಲ. ಅಲ್ಹಮ್ದುಲಿಲ್ಲಾ ಒಂದು ಹಾಕಿರೋರು ഞങ്ങളെ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯ ಕ್ರೀಡೆಯ ವಿಷಯದಲ್ಲಿ ಚೆಮ್ಮೆ ಪೆರೋಡುಂಟು ಎಂದೂ ಇಲ್ಲ. ಟೋಟಲ್ 1% ಈ ಕ್ರೀಡೆಯಲ್ಲಿ ತೆಲ್ಲ 300 ಬೈತಿಲ್ಲ. അങ്ങനെ ಅಲ್ಹಮ್ದುಲಿಲ್ಲಾ ಆ ಅವ್ರ ವಿಷಯದಲ್ಲಿ ಹಂಗೆ ಚೆಮ್ಮೆ ಅವರು ಡೀಪ್ ಐತಿದ್ರು ಪೆರೋಡ್ ಬೈತಿ ಅಂತವ್ರು ಸಂಸ್ಥೆ ಹಾಕಿ ಬೆಚ್ಚೋರು. ಅಲ್ಹಮ್ದುಲಿಲ್ಲಾ ಅಪ್ಪ ನಂಗ ಎದುಗೈತಿ ಎಂದ್ರೆ ಬ್ಯಾನು ಚುಂತುಳ್ಳದು ನಂಗ ಪ್ರತಿಯೊರ್ತ ಆಲೋಚನೆ ಹಾಕೋಲ್ಲ ವಿಷಯ ಇನ್ಶಾಲ್ಲ ನಕ್ಕು ನಾನು ಜನ ನಂಗೆಲ್ಲ ಕ್ರೀಡೆ ಪೆರೋಡುಲ್ಲ ಆಯ್ತು ನಂಗೆ ಕಲಿಸಿದೆಲ್ಲ ಸಾಧಾರಣ ತೀನರು ಆಯ್ತು ಇನ್ನು ಚೆಮ್ಮಲ್ಲಿ ಕಲಿಕಿರಂಗಲ್ಲವರು. ಅಲ್ಹಮ್ದುಲಿಲ್ಲಾ ಅಂಕೆ ನಂಗೆಲ್ಲ ಚುಂತು ಎಂದರವ್ರು ಹೆಲ್ಪ್ ಅವರು ಚುಂತುಳ್ಳದು ನಂಗೆ ನಿರ್ಚಿತು. ನಂಗೆ ಈ ಸಂಸ್ಥೆ ಒಂದು 21 ഒരു ವರ್ಷ ಅಲ್ಲ 6 ತಿಂಗಳಲ್ಲ 5 ವರ್ಷ ಆಯ್ತು ಈ ಸಂಸ್ಥೆ ಒಡಿಕೆರೆ ಪಣಿ ಆರು ಹಾಕಂಡ ಇನ್ಶಾಲ್ಲ ಇದ್ರ ಒಟ್ಟಿಗೆ ಈ ಕಾರ್ಯಕ್ರಮದ ಕೊನೆಯ ಧನ್ಯವಾದವನ್ನು ಅರ್ಪಣೆಗಾಗಿ ಆಟ ಮನುಷ್ಯ ಜೀವನದ ಒಂದು ಅವಿಭಾಜ್ಯ ಅಂಗ. ಅದು ಕೇವಲ ಮನೋರಂಜನೆ ಆಗಿರದೆ ಅದೊಂದು ಉದ್ಯೋಗ ಅಥವಾ ಪ್ರೊಫೆಷನಲ್ ಆಗಿ ಮುಂದೆ ಕೊಂಡು ಹೋಗಬೇಕೆಂದು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದೀಗ ನಮ್ಮ ಮುಂದೆ ಮಾಹಿತಿಯನ್ನು ತಿಳಿಸಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ದಿಕ್ಸೂಚಿ ಭಾಷಣ ಮಾಡಿದಂತಹ ಇಮ್ತಿಯಾಜ್ ಅಹ್ಮದ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರನ್ನು ವೈಯಕ್ತಿಕ ಪರವಾಗಿಯೂ ಸಂಘಟನೆಯ ಪರವಾಗಿಯೂ ಆತ್ಮೀಯವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ನಮಗೆ ಮಾರ್ಗದರ್ಶನ ನೀಡಿದಂತಹ ಇಕ್ಬಾಲ್ ಹಸನ್ ಸ್ಥಾಪಕ ಸದಸ್ಯರು, ಇವರಿಗೂ ಸಹ ಸಂಘಟನೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪದಾಧಿಕಾರಿಗಳ ವಿವರಗಳನ್ನು ವಿವರಿಸಿದ ನಮ್ಮೊಂದಿಗೆ ಸಹಕರಿಸಿದ ಅಸ್ಗರ್ ಅಲಿ ಉಮರಪ್ಪ ಇವರಿಗೂ ಸಹ ಆತ್ಮೀಯವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇದೀಗ ಆಯ್ಕೆಯಾದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಿರಾತ್ಪಡಿಸಿದಂತಹ ಶಾಹಿದ್ CH ಇವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ. ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣವನ್ನು ಮಾಡಿದಂತಹ ಮಂಗಳೂರು ರಿಯಾಸ್ ಇವರಿಗೂ ಸಹ UEA ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಘಟನೆಗೆ ರಾತ್ರಿ ಹಗಲೆನ್ನದೆ ನಿರಂತರ ಪರಿಶ್ರಮ ಪಟ್ಟಿರುವಂತಹ ನಜೀರ್ ಅಹ್ಮದ್, ಫಯಾಜ್ ಪಟ್ಲ, ಶಾಫಿ, ಮೊಹಮ್ಮದ್, ರಿಯಾಜ್, ಇಮ್ತಿಯಾಜ್ ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿದ ಎಲ್ಲ ಮಾಧ್ಯಮ ಮಿತ್ರರು ಇರ್ಬೋದು, ಇದನ್ನು ಈ ಸಭಾಂಗಣವನ್ನು ಆಯೋಜಿಸಿದ ಸಂಸ್ಥೆಯ ಮಾಲೀಕರು ಇರ್ಬೋದು, ಎಲ್ಲರಿಗೂ ಸಹ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ವಾಹಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.